हरे हरि राम हरि राम 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 हरि 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 कृष्ण 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 हरि 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 राम 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 हरि हरि ಧನ್ಯವಾದಗಳು ಮಾತಾಜಿ. ಸಂಗೀತ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. हरे कृष्ण माता जी। ಹರೇ ಕೃಷ್ಣ ಮಾತಾಜಿ. ಹರೇ हरे कृष्ण माता जी। हरे हरे कृष्ण कृष्ण माता जी। हरे कृष्ण माता जी। ಹರೇ ಕೃಷ್ಣ. ಸಂಗೀತ ಮಾತಾಜಿ ನನ್ನ ಹೋಸ್ಟ್ ಮಾಡ್ಬೇಡಿ. हरे कृष्ण माता जी। ಹರೇ ಕೃಷ್ಣ ಮಾತಾಜಿ. हरे कृष्ण माता जी। हरे कृष्ण प्रणाम हरे कृष्ण। ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ಸ್ ಸಂಗೀತ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ವಾಯ್ಸ್ ಕೇಳಿಸ್ತಿದೆ ಅಲ್ವಾ ಮಾತಾಜಿ? हाँ माता जी। ಕೇಳಿಸ್ತಿದೆ ಮಾತಾಜಿ. माता जी। ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಶ್ರೀಯುತಪದಕಮಲಂ ಶ್ರೀಗುरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश. हे कृष्णा करुणा सिन्धु दीनबन्धो जगत्पते गोपीश गोपिका कान्त राधाकान्ता नमोऽस्तुते. तप्त काञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः. नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने. नमस्ते सरस्वती देवी गौरवाणी प्रचारिणि निर्विशेषशून्यवादि पाश्चात्यदेशतारिणि. जयो श्रीकृष्ण चैतन्य प्रभु नित्यानन्द श्री अद्वैत गदाधर श्रीवासादि गौरभक्तवृन्द. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. श्री श्री राधा गोविंद की जय. श्रील प्रभुपाद की जय. ಗೌರನಿತಾಯ್ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ. ಕೃಷ್ಣ
ಸ್ಕ್ರೀನ್ ಕಾಣಿಸ್ತಿದೆ ಅಲ್ಲ ಮಾತಾಜಿ? ಹಾ ಮಾತಾಜಿ ಕಾಣಿಸ್ತಾ ಇದೆ. ಸೊ ನಾವೀಗ ಯೂನಿಟ್ 2 ಅಂದ್ರೆ ಘಟಕ 2 ಭಕ್ತಿ ಯೋಗದ ಬಗ್ಗೆ ತಿಳ್ಕೊತಾ ಇದ್ವಿ. 7ರಿಂದ 12ನೇ ಅಧ್ಯಾಯದವರೆಗೆ. ಇವತ್ತಿನ ಪಾಠ 9, ಇವತ್ತು 9ನೇ ದಿನ, 2ನೇ ಯೂನಿಟ್ ನಲ್ಲಿ. ಮತ್ತೀಗ ಅಧ್ಯಾಯ 11 ನಾವು ಮೊದಲ 34 ಶ್ಲೋಕಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈಗ ಉಳಿದ ಶ್ಲೋಕಗಳು 35ರಿಂದ 55ನೇ ಶ್ಲೋಕದವರೆಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳಿಕ್ಕಿದೀವಿ. ಅಧ್ಯಾಯ 8ರ ಸಮೀಕ್ಷೆ ಅಂದ್ರೆ ಹಿಂದಿನ ಕ್ಲಾಸ್ ಅಲ್ಲಿ ನಾವೇನೆಲ್ಲ ವಿಚಾರಗಳನ್ನ ತಿಳ್ಕೊಂಡ್ವಿ ಅಂತ ಒಮ್ಮೆ ನೋಡೋಣ. ಮೊದಲಿಗೆ ಅಧ್ಯಾಯ 10 ಮತ್ತು 11ರ ನಡುವಿನ ಸಂಪರ್ಕ. ಅಂದ್ರೆ 10ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಭಗವಂತ ತನ್ನ ವಿಭೂತಿಗಳನ್ನ ತಿಳಿಸ್ತಾ ಅವನು ಹೇಳ್ತಾನೆ, ಈ ರೀತಿ ಒಂದೊಂದೇ ಹೇಳೋದಕ್ಕಿಂತ ನಾನು ಎಲ್ಲದರಲ್ಲೂ ಕೂಡ ಇದ್ದೀನಿ. ಅಂದ್ರೆ ನನ್ನ ಒಂದೇ ಒಂದು ಸ್ವಾಂಶ ವಿಸ್ತರಣೆಯಾಗಿ ಪರಮಾತ್ಮನಾಗಿ ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೊಂಡಿದ್ದೀನಿ ಅಂತ ಹೇಳಿದಾಗ ಭಗವಂತ ಹೇಗೆ ನೀನು ಕಾಣ್ತೀಯ ಅನ್ನೋದನ್ನ ನಾನು ನೋಡ್ಬೇಕು ಅಂತ ಇಷ್ಟಪಡ್ತಾನೆ ಅರ್ಜುನ. ಆಗ 11ನೇ ಅಧ್ಯಾಯದಲ್ಲಿ ಭಗವಂತನ ವಿಶ್ವರೂಪ ದರ್ಶನ ಅಧ್ಯಾಯದ ವಿಚಾರವನ್ನ ನಾವು ನೋಡಿದ್ವಿ. ನಂತರ ವಿಶ್ವರೂಪ ಅರ್ಜುನನಿಗೆ ಏಕೆ ತೋರಿಸಲಾಯ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಅಂದ್ರೆ ವಿಶ್ವರೂಪವನ್ನ ಯಾಕೆ ಭಗವಂತ ಅರ್ಜುನನಿಗೆ ತೋರಿಸ್ತಾ? ಯಾಕೆಂದ್ರೆ ಅರ್ಜುನ ಅವನ ಸಖನಾಗಿದ್ದ, ಮತ್ತೆ ಅವನು ಶುದ್ಧ ಭಕ್ತನಾಗಿದ್ದ, ಮತ್ತೆ ಅವನಿಗೆ ಭಗವಂತನಲ್ಲಿ ಯಾವುದೇ ಅಸೂಯೆ ಅನ್ನೋದು ಇರ್ಲಿಲ್ಲ. ಅದರಿಂದ ಅವನು ವಿನಂತಿಸ್ಕೋತಾನೆ, ಭಗವಂತ ನಿನ್ನ ಆ ರೂಪವನ್ನ ನೋಡೋದಕ್ಕೆ ನನಗೆ ಯೋಗ್ಯತೆ ಇದೆ ಅನ್ನೋದಾದ್ರೆ ನೀ ನನಗೆ ತೋರ್ಸು ಅಂತ ಹೇಳ್ದ. ಆಗ ಭಗವಂತ ಅವನಿಗೆ ಅದನ್ನ ಕಾಣ್ಲಿಕ್ಕೆ ಹಾಗೆ ಅವನಿಗೆ ಆ ದಿವ್ಯ ಚಕ್ಷುವನ್ನ ಕೊಟ್ಟ. ಹೀಗೆ ಭಗವಂತನನ್ನ ಆ ವಿಶ್ವರೂಪವನ್ನ ಅರ್ಜುನ ನೋಡ್ತಾನೆ. ನಂತರ ಘೋರವಾದ ರೂಪವನ್ನ ನೋಡಿದಾಗ ಅವನು ಅದ್ಭುತ ರಸದಲ್ಲಿ ಅಂದ್ರೆ ಸಖ್ಯಭಾವದಿಂದ ಅವನು ಅದ್ಭುತ ರಸಕ್ಕೆ ಬರ್ತಾನೆ. ಹಾಗೆ ಅದ್ಭುತ ರಸದಲ್ಲಿ ಅವನು ಮೂಕ ವಿಸ್ಮಿತನಾದಾಗ ಅವನು ಏನು ಮಾತಾಡ್ಲಿಕ್ಕೆ ಆಗದೆ ಇರೋಂತ ಪರಿಸ್ಥಿತಿನಲ್ಲಿ ಸಂಜೆ ನಮಗೆ ಆ ವಿಶ್ವರೂಪ ದರ್ಶನದ ಬಗ್ಗೆ ತಿಳಿಸ್ತಾನೆ. ನಂತರ ಅರ್ಜುನ ಮತ್ತೆ ಕೃಷ್ಣ ಅವರ ನಡುವೆ ಸಂಬಂಧ ಬದಲಾವಣೆ ಆಗುತ್ತೆ. ಅಂದ್ರೆ ಆ ಕಾಲರೂಪವನ್ನ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅರ್ಜುನ ಅವನು ತನ್ನನ್ನ ತಾನ್ ಮರೆತು ಭಗವಂತನನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾರ್ ನೀನು, ಏನ್ ನಿನ್ ಉದ್ದೇಶ, ಏನ್ ಮಾಡ್ಬೇಕು ಅಂತ ಬಂದಿದ್ಯಾ ಅಂತೆಲ್ಲ ಅವನು ಕೇಳಕ್ ಶುರು ಮಾಡ್ತಾನೆ. ನಂತರ ಭಗವಂತ ಅವನ್ಗೆ ಹೇಳ್ತಾನೆ, ನೀನು ಬರೀ ನಿಮಿತ್ತ ಅಷ್ಟೇ. ಅಂದ್ರೆ ಆ ಕಾಲ ರೂಪದಲ್ಲಿ ಅವನು ಭವಿಷ್ಯವನ್ನ ಕಾಣ್ತಾನೆ, ಆ ಯುದ್ಧದ ಭವಿಷ್ಯ, ಮುಂದೆ ಏನಾಗುತ್ತೆ ಅನ್ನೋದನ್ನ ಅವ್ನು ನೋಡ್ತಾನೆ. ಆಗ ಭಗವಂತ ಹೇಳ್ತಾನೆ, ಅಂದ್ರೆ ಇಲ್ಲಿ ಯುದ್ಧಕ್ಕೆ ಬಂದಿರುವಂತವ್ರು ಎಲ್ಲರೂ ಕೂಡ ಮತ್ತೆ ಹಿಂದಿರ್ಗಿ ಹೋಗೋದಿಲ್ಲ. 18 ಅಕ್ಷೋಹಿಣಿ ಸೈನ್ಯ, ಅವನ ಗುರುಗಳು, ಅವನ ಪಿತಾಮಹ ಎಲ್ಲರೂ ಕೂಡ ಈ ಯುದ್ಧದಲ್ಲಿ ಸಾವನ್ನಪ್ತಾರೆ ಅನ್ನೋದವ್ನು ತಿಳಿತಾನೆ. ಆದ್ರೆ ಇದನ್ನ ನೀನ್ ಮಾಡ್ತಾ ಇದೀಯ ಅಂತ ಅನ್ಕೋಬೇಡ, ಇದನ್ನ ನಾನೇ ಮಾಡ್ತಾ ಇರುವಂತದ್ದು. ನೀನು ಇದರಲ್ಲಿ ಒಂದು ನಿಮಿತ್ತ ಮಾತ್ರ, ನೀನೊಂದು ನೆಪ ಮಾತ್ರ ಅಂತ ಅವನು ಹೇಳ್ತಾನೆ. ಇವತ್ತು ಅಧ್ಯಾಯ 11 ವಿಶ್ವರೂಪ ಅಧ್ಯಾಯ 11ರಲ್ಲಿ ನಾವು ಈ ವಿಶ್ವರೂಪ ದರ್ಶನ ಯೋಗದಲ್ಲಿ ಏನೆಲ್ಲಾ ಶ್ಲೋಕಗಳು ಯಾವ್ದೆಲ್ಲ ವಿಷಯದ ಬಗ್ಗೆ ತಿಳಿಸ್ಕೊಡ್ತವೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಅರ್ಜುನ ಮೊದಲಿಗೆ ಮನವಿ ಮಾಡ್ಕೋತಾನೆ, ಕೃಷ್ಣನ ವಿಶ್ವರೂಪದ ವಿವರಣೆ ಅಂದ್ರೆ ನಾನು ನಿನ್ನ ವಿಶ್ವರೂಪ ದರ್ಶನ ಮಾಡ್ಬೇಕು ಅನ್ನೋದನ್ನ ಮೊದಲ 8 ಶ್ಲೋಕಗಳಲ್ಲಿ ಕೇಳ್ಕೊತಾನೆ. ನಂತರ ಸಂಜೆಯ ವಿಶ್ವರೂಪದ ವಿವರಣೆ ಮಾಡ್ತಾನೆ. ಅಂದ್ರೆ ಯಾವಾಗ ಆ ಭಗವಂತನ ಅದ್ಭುತವಾದ ರೂಪವನ್ನ ನೋಡ್ತಾನೆ, ಆ ಅದ್ಭುತ ರಸದಲ್ಲಿ ಅವನು ಮೈಮರೆತಾಗ ಆ ಮಾತುಗಳು ಹೊರಡದೆ ಆದಾಗ ಸಂಜೆಯ ಅವನು ಕೂಡ ದಿವ್ಯ ಚಕ್ಷುವನ್ನ ಹೊಂದಿದ್ದಾನೆ ವ್ಯಾಸರ ಕೃಪೆಯಿಂದ. ಆದ ಕಾರಣ ಅವನು ಆ ವಿಶ್ವರೂಪದ ವಿವರಣೆಯನ್ನ ಧೃತರಾಷ್ಟ್ರನಿಗೆ ಕೊಡ್ತಾನೆ. ಹೀಗೆ ನಂತರ ಭಗವಂತ ಅವನಿಗೆ ತಿಳಿಸ್ತಾನೆ ಕಾಲರೂಪದ ಬಗ್ಗೆ ಕೂಡ ಕಾಣ್ತಾನೆ. ಯುದ್ಧದ ಪರಿಣಾಮಗಳು ಅವನಿಗೆ ತಿಳಿಯುತ್ತೆ. ಕೃಷ್ಣನಿಗೆ ನಿಮಿತ್ತನಾಗಲು ಸೂಚನೆಗಳು ಅಂದ್ರೆ ಅವನು ಅರ್ಜುನನಿಗೆ ಹೇಳ್ತಾನೆ, ಇದೆಲ್ಲವೂ ಕೂಡ ನನ್ನಿಂದಲೇ ಆಗ್ತಾ ಇರುವಂತದ್ದು, ನೀನ್ ಮಾಡ್ತಾ ಇದೀಯ ಅಂತ ಏನ್ ಅನ್ಕೋತಾ ಇದ್ಯಾ, ಅದು ನಿನ್ನ ಭ್ರಮೆ ಅಷ್ಟೇ ಅಂತ ಹೇಳಿದಾಗ ನೀನು ಈ ಯುದ್ಧದಲ್ಲಿ ನೆಪ ಮಾತ್ರ, ನೀ ಮಾಡಿಲ್ಲ ಅಂದ್ರೂ ಕೂಡ ಇದೆಲ್ಲ ಹಾಗೆ ಆಗತ್ತೆ ಅಂತ ಹೇಳ್ತಾನೆ. ನಂತರ ಇವತ್ತಿನ ಇದ್ರಲ್ಲಿ ನಾವು ನೋಡ್ಲಿಕ್ಕಿದೀವಿ 35ರಿಂದ 46 ಶ್ಲೋಕ ಅರ್ಜುನನ ಪ್ರಾರ್ಥನೆಗಳು. ಅರ್ಜುನ ಹೇಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾನೆ ಅನ್ನೋದನ್ನ ನಾವು ನೋಡ್ತೀವಿ. ನಂತರ ಶುದ್ಧ ಭಕ್ತರು 2 ಕೈಗಳ ರೂಪವನ್ನ ನೋಡುತ್ತಾರೆ. ಅಂದ್ರೆ ಭಗವಂತ ಎಲ್ಲರಿಗೂ ಕೂಡ ದರ್ಶನ ಕೊಡ್ತಾನೆ, ಆದ್ರೆ ಅವನ ಭಕ್ತರಿಗೆ ಅವನು ತನ್ನ ಸೌಮ್ಯ ರೂಪದ ದರ್ಶನವನ್ನ ಕೊಡ್ತಾನೆ. ಯಾರು ಅಭಕ್ತರಿರ್ತಾರೆ ಅವರಿಗೆ ಅವನು ಕಾಲರೂಪನಾಗಿ ಕಾಣಿಸ್ಕೋತಾನೆ ಅಂತ. ಹೀಗೆ ಶುದ್ಧ ಭಕ್ತರು ಭಗವಂತನನ್ನ ಆ 2 ಕೈಗಳ
ಶ್ಯಾಮ ಸುಂದರ ರೂಪವನ್ನ ನೋಡ್ಲಿಕ್ಕೆ ಇಚ್ಛಿಸ್ತಾರೆ. ಆದ ಕಾರಣ ಭಗವಂತ ಅವರಿಗೆ ಅದೇ ರೀತಿ ಕಾಣಿಸ್ಕೋತಾನೆ ಅನ್ನೋದನ್ನ ನಾವು ಮುಂದಿನ ಶ್ಲೋಕಗಳಲ್ಲಿ 47ರಿಂದ 55ನೇ ಶ್ಲೋಕದಲ್ಲಿ ಹೇಳ್ಕೊತೀವಿ. ನಂತರ ಅರ್ಜುನನ ಪ್ರಾರ್ಥನೆಗಳು. ಹರೇ ಕೃಷ್ಣ ಮಾತಾಜಿ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಒಂದ್ ನಿಮಿಷ ಮಾತಾಜಿ. ಓಕೆ. ಹರೇ ಕೃಷ್ಣ ಒಂದ್ ನಿಮಿಷ ಮಾತಾಜಿ. ಈಗ ಅರ್ಜುನ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾನೆ ಭಗವಂತನಿಗೆ. ಆ ಇಲ್ಲಿ ಎಲ್ಲರೂ ಕೂಡ ಭಗವಂತನಿಗೆ ದೇವಸ್ಥಾನಕ್ಕೆ ಹೋದಾಗ ಅಥವಾ ಭಗವಂತನನ್ನ ಆ ಎದುರುಗಡೆ ಕಂಡಾಗ ಯಾವ ರೀತಿ ಅವನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ಬೇಕು ಅನ್ನೋದನ್ನ ಅರ್ಜುನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಅರ್ಜುನ ಯಾವ ರೀತಿ ಪ್ರಾರ್ಥನೆಯನ್ನ ಮಾಡ್ತಾನೆ ಭಗವಂತನಿಗೆ, ಅದೇ ರೀತಿ ನಾವು ಕೂಡ ಪ್ರಾರ್ಥನೆಗಳನ್ನ ಮಾಡ್ಬೇಕು ಅನ್ನೋದನ್ನ ಈ ಶ್ಲೋಕಗಳ ಮೂಲಕ ನಾವು ತಿಳ್ಕೊತೀವಿ. ಮೊದಲಿಗೆ ಭಗವಂತನನ್ನ ನಾವು ಆ ಭೇಟಿ ಮಾಡಿದಾಗ, ಅಂದ್ರೆ ಅವನನ್ನ ದೇವಸ್ಥಾನದಲ್ಲಿ ಕಂಡಾಗ ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು ಅಂತಂದ್ರೆ, ಮೊದಲು ಅವನಿಗೆ ಸ್ತುತಿಗಳನ್ನ ಮಾಡುವ ಮೂಲಕ ನಾವು ಪ್ರಾರ್ಥನೆಯನ್ನ ಸಲ್ಲಿಸ್ಬೇಕು. ನಂತರ ಭಗವಂತನಿಗೆ ನಮನಗಳನ್ನ ಸಲ್ಲಿಸ್ಬೇಕು. ಅಂದ್ರೆ ದಂಡವತ್ ಪ್ರಣಾಮಗಳನ್ನ ಮಾಡುವಂಥದ್ದು, ಪಂಚಾಂಗ ಪ್ರಣಾಮಗಳನ್ನ ಮಾಡುವಂಥದ್ದು, ಆ ರೀತಿ ಭಗವಂತನಿಗೆ ನಮಸ್ಕಾರಗಳನ್ನ ಸಲ್ಲಿಸ್ಬೇಕು. ನಂತರ ಭಗವಂತನಲ್ಲಿ ಕ್ಷಮೆಯನ್ನ ಯಾಚನೆ ಮಾಡ್ತಾನೆ ಅರ್ಜುನ. ಅದೇ ರೀತಿ ನಾವು ಕೂಡ ತಿಳಿದೆ ಮಾಡಿರುವ ಅನೇಕ ನಮ್ಮ ತಪ್ಪುಗಳು, ಪ್ರಮಾದ ಏನಿದೆ ಅದಕ್ಕೆಲ್ಲದಕ್ಕೂ ಕೂಡ ಕ್ಷಮೆಯನ್ನ ಕೇಳ್ಕೋಬೇಕು. ನಂತರ ಭಗವಂತನಲ್ಲಿ ವಿನಂತಿಯನ್ನ ಮಾಡ್ಬೇಕು. ಆದ್ರೆ ನಾವು ಸಾಮಾನ್ಯವಾಗಿ ಆ ರೀತಿ ಮಾಡೋದಿಲ್ಲ. ನಾವೆಲ್ಲರೂ ಹೇಗೆ ಅಂತಂದ್ರೆ, ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೇನೆ ಹೇಳಿರ್ತೀವಿ, ಅಂದ್ರೆ ಮೊದಲೇ ಮನೆಯಲ್ಲೇ ಒಂದು ಅರಿಕೆಯನ್ನ ಮಾಡ್ಕೊಂಡಿರ್ತೀವಿ ಭಗವಂತನಿಗೆ. ನೀನ್ ಇದನ್ನ ಮಾಡಿದ್ರೆ ಒಂದು ಬಿಸ್ನೆಸ್ ತರ ವ್ಯವಹಾರ ಮಾಡ್ದ ಹಾಗೆ, ನನಗೆ ಇದನ್ನ ಮಾಡಿದ್ರೆ ನಾನು ನಿನ್ಗೆ ಇದನ್ನ ಕೊಡ್ತೀನಿ, ಇಷ್ಟು ಕೊಡ್ತೀನಿ, ಆ ರೀತಿ ಒಂದು ವ್ಯವಹಾರ ಮಾಡ್ಕೋತೀವಿ. ಭಗವಂತನ ಜೊತೆ ನಾವ್ ಯಾವಾಗ್ಲೂ ಕೂಡ ಹೋಗಿದ್ ಕೂಡ್ಲೆ ನನ್ಗೆ ಇದು ಬೇಕು ಅಂತ ಒಂದು ದೊಡ್ಡ ಲಿಸ್ಟ್ ಇಟ್ಕೊಂಡು ಹೋಗ್ತೀವಿ. ಆದ್ರೆ ಅರ್ಜುನ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ, ನಾವು ಭಗವಂತನನ್ನ ಹೇಗೆ ಪ್ರಾರ್ಥನೆ ಮಾಡ್ಬೇಕು ಅನ್ನೋದನ್ನ ಇವತ್ತು ಅವನು ತಿಳಿಸ್ಕೊಡ್ಲಿಕ್ಕಿದ್ದಾನೆ. ಶ್ಲೋಕ 35ರಿಂದ 45 ಅರ್ಜುನನ ಪ್ರಾರ್ಥನೆಗಳು. 46 ಯಾವ ರೀತಿ ಪ್ರಾರ್ಥನೆ ಸಲ್ಲಿಸ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಆ ಶ್ಲೋಕಗಳನ್ನ ನೋಡೋಣ.
ಮೊದಲಿಗೆ ಅವನು ಭಗವಂತನಿಗೆ ಸ್ತುತಿಗಳನ್ನ ಮಾಡ್ತಾನೆ. ಯಾವ ರೀತಿ ಸ್ತುತಿಗಳನ್ನ ಅವ್ನು ಹೇಳ್ತಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ನಾವು ನೋಡೋಣ. ಮೊದಲಿಗೆ 36ನೇ ಶ್ಲೋಕ. ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಿಲ್ಲಲ್ಲ ಮಾತಾಜಿ? ಕಾಣಿಸ್ತಾ ಇದೆ ಮಾತಾಜಿ. ಕಾಣ್ತಾ ಇದೆ ಪ್ರಭು ಮಾತಾಜಿ. ಅಲ್ಲ, ನಾನು ಭಗವದ್ಗೀತೆ ತೋರಿಸ್ತಾ ಇದ್ದೀನಿ ಮಾತಾಜಿ. ಅದು 36ನೇ ಶ್ಲೋಕ ಭಗವದ್ಗೀತೆದು ಬರ್ತಿಲ್ಲಲ್ಲ? ಇಲ್ಲ ಮಾತಾಜಿ, ಅಲ್ಲಿ ಬರ್ತಾ ಇಲ್ಲ. 35 ಇದು ಅರ್ಜುನನ ಪ್ರಾರ್ಥನೆಗಳು ಸ್ಲೈಡ್ ಕಾಣಿಸ್ತಾ ಇದೆ. ಓಕೆ, ಹಾಗಾದ್ರೆ ನಾನು ಹಾಗೆ ಹೇಳ್ತೇನೆ. ನಿಮ್ಮ ಹತ್ರ ಭಗವದ್ಗೀತೆ ಪುಸ್ತಕ ಇದ್ದವರು ತೆಗೆದು ನೋಡ್ಬೋದು. 36ನೇ ಶ್ಲೋಕದಲ್ಲಿ ಅವನು ಹೇಳ್ತಾ ಇದ್ದಾನೆ, ಅರ್ಜುನ ಹೇಳ್ತಾ ಇದ್ದಾನೆ, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ? ಅಂದ್ರೆ ಇವೆಲ್ಲವೂ ಕೂಡ ಈ ಶ್ಲೋಕಗಳು ಭಗವಂತನ ಸ್ತುತಿಗಳನ್ನ ಮಾಡುವಂತದ್ದು. ಅರ್ಜುನ 36, 37, 38 ಶ್ಲೋಕಗಳಲ್ಲಿ ಭಗವಂತನ ಸ್ತುತಿಗಳನ್ನ ಮಾಡ್ತಾನೆ. ನಂತರ ಹೇಳ್ತಾನೆ, ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು. ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ಅಂದ್ರೆ ಭಗವಂತನ ಬಗ್ಗೆ ಸ್ತುತಿಗಳನ್ನ ಮಾಡ್ತಾ ಅವನು ಹೇಳ್ತಾ ಇದ್ದಾನೆ, ಭಗವಂತ ನೀನು ಬ್ರಹ್ಮನಿಗೂ ಕೂಡ ಮಹಾತ್ಮರು, ಶ್ರೇಷ್ಠನಾದ ಮಹಾತ್ಮನು. ಅಂದ್ರೆ ಬ್ರಹ್ಮ ಸೃಷ್ಟಿಕರ್ತ ಆದ್ರೆ ನೀನು ಆ ಸೃಷ್ಟಿಕರ್ತನನ್ನೇ ಸೃಷ್ಟಿ ಮಾಡಿದವನು. ಆದುದರಿಂದ ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಯಾಕೆ ಅರ್ಪಣೆ ಮಾಡಬಾರ್ದು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಮತ್ತೆ ನೀನು ಅನಂತನು, ನಿನಗೆ ಯಾವುದೇ ಒಂದು ಎಲ್ಲೆ ಅನ್ನೋದಿಲ್ಲ. ನೀನು ಅನಂತನು, ದೇವತೆಗಳ ದೇವ, ದೇವೋತ್ತಮ ಪರಮ ಪುರುಷ, ಜಗನ್ನಿವಾಸ. ಅಂದ್ರೆ ಭಗವಂತ ನೀನು ಎಲ್ಲರಿಗೂ ಕೂಡ ಆಶ್ರಯದಾತ. ನೀನೇ ಅಜೇಯನಾದ ಮೂಲ, ಎಲ್ಲದಕ್ಕೂ ಕೂಡ ನೀನೇ ಮೂಲ. ಏನಂತ ಹೇಳ್ತಾರೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವ ಕಾರಣಂ. ಹಾಗೆ ಎಲ್ಲದರ ಕಾರಣ ನೀನು. ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ಈ ಐಹಿಕ ಅಭಿವ್ಯಕ್ತಿ ಅಂದ್ರೆ ಈ ಭೌತಿಕ ಜಗತ್ತು ಏನಿದೆ, ಈ ಬ್ರಹ್ಮಾಂಡ, ಅದಕ್ಕಿಂತ ಹೊರಗಿನವನು. ನೀನು ಅದಕ್ಕಿಂತ ಆ ಅಭಿವ್ಯಕ್ತಿಗೆ ಅತೀತನಾದವನು, ಅದನ್ನು ಕೂಡ ಮೀರಿದವನು ಅನ್ನೋದನ್ನ ಹೇಳ್ತಾ ಹೀಗೆ ಭಗವಂತನ ಸ್ತುತಿಗಳನ್ನ ಮಾಡ್ತಾ ಇದ್ದಾನೆ. ನಂತರ ಅರ್ಜುನ ಹೇಳ್ತಾನೆ, ನೀನು ಆದಿ ದೇವೋತ್ತಮ ಪುರುಷ, ಪುರಾಣ ಪುರುಷ, ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನೂ ತಿಳಿದವನು ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಅಂದ್ರೆ ಭಗವಂತ ವಿಶ್ವರೂಪದಲ್ಲಿ ಅವನು ಹೇಗೆ ಇಡೀ ವಿಶ್ವವನ್ನ ವ್ಯಾಪಿಸಿದ್ದಾನೆ ಅನ್ನೋದನ್ನ ಅವನು ತಿಳಿಸ್ತಾ ಇದ್ದಾನೆ. ಅಂದ್ರೆ ಭಗವಂತ ಅವನು ಆಶ್ರಯ, ಅಂದ್ರೆ ಎಲ್ಲರೂ ಕೂಡ ಭಗವಂತನ ಧಾಮವನ್ನ ಸೇರ್ಬೇಕು, ಭಗವಂತನನ್ನ ಸೇರ್ಬೇಕು ಅಂತ ಬಯಸ್ತಾರೆ. ಮತ್ತೆ ಎಲ್ಲವನ್ನೂ ತಿಳಿದವನು ನೀನು. ಅಂದ್ರೆ ಭಗವಂತನಿಂದಲೇ ಎಲ್ಲ ವೇದಗಳು ಬಂದ ಕಾರಣ ಪ್ರತಿಯೊಂದು ಕೂಡ ತಿಳಿದಿರೋದು ಅಂದ್ರೆ ಅದು ಭಗವಂತನಿಗೆ ಮಾತ್ರ. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಅಂದ್ರೆ ಭಗವಂತನನ್ನು ಕೂಡ ಯಾರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ತಾನಾಗಿಯೇ ತನ್ನ ಅವ್ಯಾಜ್ಯ ಕರುಣೆಯಿಂದ ಯಾರಿಗಾದ್ರೂ ತನ್ನನ್ನು ವ್ಯಕ್ತಪಡಿಸ್ಕೋಬೇಕು ಅಂತಂದಾಗ ಮಾತ್ರನೇ ಯಾರೇ ಆಗ್ಲಿ ಅವನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಇಲ್ಲ ಅಂದ್ರೆ ಬೇರೆ ಯಾರು ಕೂಡ ಅವನನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಹೀಗೆ ಎಲ್ಲವನ್ನೂ ತಿಳಿದವನು ಭಗವಂತ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ಅಂದ್ರೆ ಅವನು ಈ ಭೌತಿಕ ಅಭಿವ್ಯಕ್ತಿ ಏನಿದೆ ಅದರಿಂದ ಹೊರಗಿದ್ದಾನೆ. ಅವನು ಯಾವುದೇ ತ್ರಿಗುಣಗಳಲ್ಲಿ ಇಲ್ಲದ ಕಾರಣ ಆ ಗುಣಗಳನ್ನು ಮೀರಿದವನು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹೀಗೆ ಭಗವಂತನನ್ನ ಅಂದ್ರೆ ಅವನ ಅದ್ಭುತ ರೂಪವನ್ನ ನೋಡಿ ಅವನಿಗೆ ಶರಣಾಗಿ ಅವನನ್ನ ಸ್ತುತಿಸೋದಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ನೀನೇ ವಾಯು, ನೀನೇ ಯಮ, ನೀನೇ ಅಗ್ನಿ, ನೀನೇ ಜಲ, ನೀನೇ ಚಂದ್ರನು, ನೀನು ಪ್ರಥಮ ಜೀವಿಯಾದ ಬ್ರಹ್ಮ, ನೀನು ಪ್ರಪ್ರಿತಾಮಹ. ನಿನಗೆ ಸಹಸ್ರ ಬಾರಿ ಗೌರವದಿಂದ ಪ್ರಣಾಮ ಮಾಡುತ್ತೇನೆ, ಮತ್ತೆ ಮತ್ತೆ ನಿನಗೆ ನಮಸ್ಕಾರ. ಅಂದ್ರೆ ಈಗ ಅವನು ಸ್ತುತಿಗಳನ್ನ ಮಾಡಿದ ನಂತರ ಭಗವಂತನಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾನೆ. ಯಾವ ರೀತಿ ಹೇಳ್ತಾ ಇದ್ದಾನೆ ಅಂದ್ರೆ, ಭಗವಂತ ನೀನು ಎಲ್ಲರಿಗೂ ನೀನೆ,
ಪ್ರತಿಯೊಂದು ನೀನೆ. ಈ ಪಂಚಭೂತಗಳೇನಿದೆ ಅವೆಲ್ಲವೂ ಕೂಡ ನಿನ್ನಿಂದಲೇ ಬಂದಿರುವಂತದ್ದು. ವಾಯು, ಯಮ, ಅಗ್ನಿ, ಜಲ, ಚಂದ್ರ, ದೇವತೆಗಳು ಎಲ್ಲರೂ ಕೂಡ ನಿನ್ನಿಂದಲೇ ಬಂದಿರುವಂತದ್ದು. ಪ್ರಥಮ ಜೀವಿಯಾದ ಬ್ರಹ್ಮನನ್ನ ಪಿತಾಮಹ ಅಂತ ಕರೀತಾರೆ, ಅಂದ್ರೆ ಅಜ್ಜ. ಅವನಿಗೂ ಕೂಡ ನೀನು ತಂದೆ, ಪ್ರಪಿತಾಮಹ ಅಂತಲ್ಲಿ ಕರಿತಾ ಇದ್ದಾನೆ. ಹಾಗಾಗಿ ಭಗವಂತ ನಿನಗೆ ಗೌರವದಿಂದ ಪ್ರಣಾಮಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾನೆ. ನಿನಗೆ ಮುಂದಿನಿಂದ ಹಿಂದಿನಿಂದ ಎಲ್ಲಾ ಕಡೆಗಳಿಂದ ಪ್ರಣಾಮಗಳು. ಅನಂತ ವೀರ್ಯನೇ ನೀನು, ಅನಂತ ಪರಾಕ್ರಮದ ಪ್ರಭು ನೀನು, ಸರ್ವವ್ಯಾಪಿ, ಆದುದರಿಂದ ಎಲ್ಲವೂ ನೀನೆ. ಈ ರೀತಿ ಭಗವಂತನನ್ನ ಸ್ತುತಿಗಳನ್ನ ಮಾಡ್ತಾ ಭಗವಂತನಿಗೆ ಪ್ರಣಾಮಗಳನ್ನು ಕೂಡ ಸಲ್ಲಿಸ್ತಿದ್ದಾನೆ. ನಿನ್ನ ಮಹಿಮೆಯನ್ನು ತಿಳಿಯದೆ ಈಗ ಕ್ಷಮೆಯನ್ನ ಯಾಚನೆ ಮಾಡ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಹೋಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದ ಆಗಲಿ ಪ್ರೀತಿಯಿಂದ ಆಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೆ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬಿಡುತ್ತೇನೆ. ಅಂದ್ರೆ ಇಲ್ಲಿಯವರೆಗೆ ಅರ್ಜುನ ಭಗವಂತನನ್ನ ತನ್ನ ಗೆಳೆಯ ಅಂತ ತಿಳ್ಕೊಂಡು ಅವನು, ಅಂದ್ರೆ ಪಾಂಡವರಲ್ಲಿ ಯುಧಿಷ್ಠಿರ ಮಹಾರಾಜ ಮತ್ತೆ ಭೀಮ ಅವರಿಬ್ರು ಕೂಡ ಕೃಷ್ಣನಿಗಿಂತ ವಯಸ್ಸಿನಲ್ಲಿ ಹಿರಿಯರು. ಆದ್ರಿಂದ ಕೃಷ್ಣ ಅವರಿಗೆ ಗೌರವಗಳನ್ನ ಕೊಡ್ತಾ ಇರ್ತಾನೆ. ಮತ್ತೆ ಅರ್ಜುನ ಸಮವಯಸ್ಕನಾದ ಕಾರಣ ಅವರಿಬ್ರು ಗೆಳೆಯರ ಆಗಿರ್ತಾರೆ. ಮತ್ತೆ ನಕುಲ ಸಹದೇವರು ಅವರು ಕೃಷ್ಣನಿಗಿಂತ ಚಿಕ್ಕವರಾದ ಕಾರಣ ಅವರಿಗೆ ಪ್ರೀತಿಯನ್ನ ಕೊಡ್ತಾನೆ. ಹೀಗೆ ಅರ್ಜುನನ ಜೊತೆಯಲ್ಲಿ ಆ ಸಮಾನ ವಯಸ್ಸು ಇದ್ದ ಕಾರಣ, ಅವರಿಬ್ರು ಗೆಳೆಯರಾದ ಕಾರಣ ಈ ಗೆಳೆಯರ ಮಧ್ಯೆ ಒಂದು ಏನಂತಾರೆ, ಒಂದು ಸಲಿಗೆ ಅಂತಾರೆ, ಸಲಿಗೆ ಇರುತ್ತೆ. ಮತ್ತೆ ಒಬ್ಬರನ್ನೊಬ್ಬರು ಚುಡಾಯಿಸುವಂತದ್ದು, ಗೇಲಿ ಮಾಡುವಂತದ್ದು. ಆ ರೀತಿ ಅರ್ಜುನ ಕೃಷ್ಣನನ್ನ ಅವನು ದೇವೋತ್ತಮ ಪರಮ ಪುರುಷ ಅಂತ ತಿಳಿದೆ ಅವನನ್ನ ಈ ರೀತಿ ಕರೆದಿರ್ತಾನೆ ಅನೇಕ ಬಾರಿ. ಕೃಷ್ಣ, ಯಾದವ, ಗೆಳೆಯ ಅಂತೆಲ್ಲ ಕರೆದಿದ್ದಾನೆ. ಈಗ ಅದೆಲ್ಲ ನೆನಪಾಗ್ತಿದೆ ಅವನಿಗೆ. ಭಗವಂತ ಪರಮಾತ್ಮನ ನಾನು ಈ ರೀತಿ ಎಲ್ಲ ನಡ್ಸ್ಕೊಂಡಲ್ಲ, ಈ ರೀತಿ ಎಲ್ಲ ಕರೆದಿದ್ದೀನಲ್ಲ, ಈ ರೀತಿ ಎಲ್ಲ ಅವನ ಜೊತೆ ನಾನು ನಡ್ಕೊಂಡಿದ್ದೀನಲ್ಲ ಅಂತ ಯೋಚನೆ ಮಾಡ್ಕೊಂತ ಅವನು ಭಗವಂತನ ಹತ್ರ ಅಪಹಾಸ್ಯ ಎಲ್ಲ ಮಾಡಿದ್ದೀನಿ ಅಂತ ಹೇಳಿ ಅವನಿಂದ ಕ್ಷಮೆಯನ್ನ ಬೇಡ್ತಾ ಇದ್ದಾನೆ. ಈ ಸಮಸ್ತ ವಿಶ್ವಕ್ಕೆ ಚರಾಚರವಾದದ್ದೆಲ್ಲಕ್ಕೆ ನೀನೇ ತಂದೆ. ನೀನು ಪೂಜ್ಯನು, ಪರಮಗುರುವು. ನಿನಗೆ ಸಮಾನರಾದವರು ಯಾರೂ ಇಲ್ಲ. ಯಾರೂ ನಿನ್ನೊಡನೆ ಒಂದಾಗಿರುವುದಿಲ್ಲ. ಆದುದರಿಂದ ಅಪರಿಮಿತ ಪ್ರಭಾವದ ಪ್ರಭುವೆ, 3 ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ? ಅವನು ಹೇಳ್ತಾ ಇದ್ದಾನೆ, ಭಗವಂತ ನೀನು ಈ ಚರಾಚರವಾದದ್ದು ಅಂದ್ರೆ ಪ್ರತಿಯೊಂದು ಅಣುರೇಣು ತೃಣಕಾಷ್ಟ ಏನಿದೆ ಅದೆಲ್ಲವೂ ಕೂಡ, ಯಾವ್ದೆಲ್ಲ ಚಲಿಸ್ತಾ ಇದೆ, ಯಾವ್ದೆಲ್ಲ ಚಲಿಸ್ತಾ ಇಲ್ಲ, ಯಾವ್ದ್ರಲ್ಲಿ ಜೀವ ಇದೆ, ಯಾವ್ದ್ರಲ್ಲಿ ಜೀವ ಇಲ್ಲ, ಅವೆಲ್ಲದಕ್ಕೂ ಕೂಡ ನೀನೇ ತಂದೆ. ಮತ್ತೆ ನೀನು ಪೂಜ್ಯನು, ಪರಮಗುರು, ಜಗದ್ಗುರು, ದೇವೋತ್ತಮ ಪರಮಪುರುಷ. ನಿನಗೆ ಸಮಾನರಾದವರು ಯಾರು ಇಲ್ಲ. ಅಸಮಾನದವು ಅಂತ ಕರೀತಾರೆ. ಅಂದ್ರೆ ಭಗವಂತನಿಗಿಂತ ಹಿರಿಯರು ಯಾರು ಇಲ್ಲ, ಭಗವಂತನಿಗೆ ಸರಿಸಮಾನರು ಕೂಡ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವನ ಅಸಮಾನರ್ಧವು ಅಂತ ಕರೀತಾರೆ. ಹೀಗೆ ಯಾರೂ ನಿನ್ನೊಂದಿಗೆ ಒಂದಾಗಿರುವುದಿಲ್ಲ. ಆದುದರಿಂದ ಅಪರಿಮಿತ ಪ್ರಭಾವದ ಪ್ರಭುವೆ, 3 ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಪ್ರತಿಯೊಂದು ಜೀವಿಯು ಪೂಜಿಸಬೇಕಾದ ಪರಮಪ್ರಭು ನೀನು. ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನಿನ್ನ ದಯೆಯನ್ನು ಬೇಡುತ್ತೇನೆ. ತಂದೆಯು ಮಗನ ಅವಿಧೇಯತೆಯನ್ನು, ಸ್ನೇಹಿತನು ಸ್ನೇಹಿತನ ಅಧಿಕ ಪ್ರಸಂಗವನ್ನು ಮತ್ತು ಹೆಂಡತಿಯು ತನ್ನ ಗಂಡನ ಸಲಿಗೆಯನ್ನು ಕ್ಷಮಿಸುವಂತೆ ನೀನು ನಾನು ಮಾಡಿರಬಹುದಾದ ತಪ್ಪುಗಳನ್ನು ಕ್ಷಮಿಸು. ಅಂದ್ರೆ ನಾನು ತಿಳಿಯದೆ ನಿನ್ ಜೊತೆ ತುಂಬಾ ಏನಂತ ಹೇಳ್ತಾರೆ, ಸಲಿಗೆಯಿಂದ ಏನೆಲ್ಲ ತಪ್ಪುಗಳನ್ನ ಮಾಡಿದ್ದೀನಿ ಅದೆಲ್ಲವನ್ನು ಕೂಡ ಕ್ಷಮಿಸು ಅಂತ ಕೇಳ್ಕೊತಾ ಇದ್ದಾನೆ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಈಗ ವಿನಂತಿಯನ್ನ ಮಾಡ್ಕೋತಾ ಇದ್ದಾನೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮ ಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಅಂದ್ರೆ ಭಗವಂತನ ಹತ್ರ ಕೇಳ್ತಾ ಇದ್ದಾನೆ, ನಾನೀಗ ನಿನ್ನ ಸೌಮ್ಯ ರೂಪವನ್ನ ನೋಡ್ಬೇಕು, ನಿನ್ನ ವಿಶ್ವರೂಪವನ್ನ ನೋಡ್ಬೇಕು ಅಂತ ನಾನು ಇಚ್ಛೆ ಪಟ್ಟೆ. ಈಗ ಅದನ್ನ ಕಂಡಿದ್ದೀನಿ. ಆದ್ರೆ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಳ್ತಾ ಇದೆ, ನನಗೆ ಹೆದರಿಕೆ ಆಗ್ತಿದೆ. ಸಾಕು, ಈ ರೂಪ ನಾನು ಮತ್ತೆ ನೋಡ್ಲಿಕ್ಕೆ ನನಗೆ ಇಚ್ಛೆ ಆಗ್ತಿಲ್ಲ. ಭಗವಂತ, ನಾನು ನಿನ್ನ
ಶ್ಯಾಮ ಸುಂದರ ರೂಪವನ್ನ, ಅದಕ್ಕೂ ಮೊದಲು ಭಗವಂತನ ಆ ವಿಷ್ಣು ರೂಪವನ್ನು ಕೂಡ ನೋಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂತ ಭಗವಂತನಲ್ಲಿ ವಿನಂತಿಗಳನ್ನ ಮಾಡ್ಕೋತಾನೆ. ಹೇ ವಿಶ್ವಮೂರ್ತಿ, ಸಹಸ್ರ ಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಮೊದಲು ಭಗವಂತನನ್ನ ವಿಷ್ಣು ರೂಪವನ್ನ ಕಾಣ್ಲಿಕ್ಕೆ ಇಚ್ಛಿಸ್ತಾ ಇದ್ದಾನೆ. ಈ ರೀತಿ ಪ್ರಾರ್ಥನೆಗಳು ಅನ್ನೋದನ್ನ ನಾವು ಹೇಗೆ ಸಲ್ಲಿಸ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಾರ್ಥನೆಗಳನ್ನ ಮಾಡ್ಬೇಕು ಭಗವಂತನ ಮುಂದೆ ಅಂತಂದಾಗ, ಭಗವಂತನ ದರ್ಶನಕ್ಕೆ ಹೋದಾಗ ನಾವು ಭಗವಂತನಿಗೆ ಮೊದಲಿಗೆ ಸ್ತುತಿಗಳನ್ನ ಮಾಡ್ಬೇಕು. ನಂತರ ಸ್ತುತಿಗಳನ್ನ ಮಾಡಿದ ನಂತರ ಅವನಿಗೆ ನಮಸ್ಕಾರಗಳನ್ನ ಮಾಡಬೇಕು. ನಂತರ ಅವನಿಂದ ಕ್ಷಮೆಯನ್ನ ಯಾಚನೆ ಮಾಡ್ಬೇಕು. ನಾವು ಮಾಡಿರುವ ತಪ್ಪುಗಳಿಗೆ ಕ್ಷಮೆಯನ್ನ ಯಾಚನೆ ಮಾಡ್ಬೇಕು. ಅನಂತರ ನಾವು ಭಗವಂತನಲ್ಲಿ ವಿನಂತಿಯನ್ನ ಮಾಡ್ಕೋಬಹುದು. ಭಗವಂತನ ಹತ್ರ ಹೋಗಿ, ಇಲ್ಲ ನನ್ಗೆ ಇದು ಇವೆಲ್ಲ ಬೇಕು ಅಂತ ಹೋಗಿ ಆರ್ಡರ್ ಮಾಡುವಂತದ್ದಲ್ಲ. ಭಗವಂತನ ದರ್ಶನಕ್ಕೆ ಹೋದಾಗ ಈ ರೀತಿ ಆ ಪ್ರಾರ್ಥನೆ ಅನ್ನೋದ್ರಲ್ಲಿ 4 ಹಂತಗಳಿದೆ. ಅದನ್ನ ಈ ಶ್ಲೋಕಗಳ ಮೂಲಕ ನಮಗೆ ಅರ್ಜುನನ ಮೂಲಕ ನಾವು ಇದನ್ನ ತಿಳ್ಕೊತಾ ಇದೀವಿ. ಹರೇ ಕೃಷ್ಣ. ಯಾರಾದ್ರೂ ಓದುವವರಿದ್ರೆ ಕೈ ಎತ್ಬೋದು. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡುತ್ತೀರಾ? ಮಾತಾಜಿ, ಶೋಭಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃತಾ ಹಿ ಝಲೀರ್ವೇಪಾಮನಃ ಕಿರೀಟಿ ನಮಸ್ಕೃತ್ವಃ. ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಭಗವದ್ಗೀತಾ 11.35. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈಗ ಅರ್ಜುನ ಭಗವಂತನ ಆ ವಿಶ್ವರೂಪವನ್ನ ಕಂಡು, ಅವನ ಕಾಲರೂಪವನ್ನ ಕಂಡು ಅವನಿಗೆ ಹೆದರಿಕೆ ಆದಾಗ ಅವನು ನಡುಗ್ತಿದ್ದಾನೆ. ನಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಭಗವಂತನಿಗೆ ನಮಸ್ಕಾರಗಳನ್ನ ಮಾಡ್ತಾ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಭಗವಂತ ನೀನು ಇಷ್ಟೊಂದು ಶ್ರೇಷ್ಠ ದೇವೋತ್ತಮ ಪರಮ ಪುರುಷ ಅನ್ನೋದು ಗೊತ್ತಿಲ್ಲ. ನೀನ್ ನನ್ನ ಹಾಗೆ ಒಬ್ಬ ಸಾಧಾರಣ ವ್ಯಕ್ತಿ. ನೀನು ಕೂಡ ನನ್ನ ಸ್ನೇಹಿತ ಅಂತ ತಿಳ್ಕೊಂಡು ನಾನು ನಿನ್ನ ಜೊತೆಯಲ್ಲಿ ತುಂಬಾ ಸಲಿಗೆಯಿಂದ ಇದ್ದು ಬಿಟ್ಟೆ. ಅದ ಕಾರಣ ಅವನು ಭಗವಂತನಿಗೆ ಶರಣಾಗತಿಯನ್ನು ಹೊಂದಿ ನಮಸ್ಕಾರ ಮಾಡ್ತಾ ಅವನು ಮುಂದೆ ಮಾತುಗಳನ್ನ ಹೇಳಿಕೆ ಪ್ರಾರಂಭಿಸ್ತಾನೆ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನಂತರ ಭಕ್ತಿ ಪೂರ್ವಕವಾಗಿ ಮತ್ತೆ ಮತ್ತೆ ಕೃಷ್ಣನಿಗೆ ಪ್ರಮಾಣ ಮಾಡಿದನು. ಸ್ನೇಹಿತನಾಗಿ ಅಲ್ಲ, ಬೆರಗಾದ ಭಕ್ತನಾಗಿ ಅವನು ಗದ್ಗದ ಸ್ವರದಲ್ಲಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈಗ ಅವನು ಭಗವಂತನನ್ನ ಸ್ನೇಹಿತ ಅನ್ನೋ ಭಾವನೆ ಅದು ಹೋಗಿದೆ. ಈಗ ಅವನು ಆ ಅದ್ಭುತ ರಸದಲ್ಲಿದ್ದಾನೆ. ಅಂದ್ರೆ ಆ ಸಖ್ಯ ರಸ ಹೋಗಿ ಆ ರಸ ಬದಲಾವಣೆ ಆಗಿದೆ. ಇಲ್ಲಿ ಅವನು ಭಗವಂತನನ್ನ ಆ ಅದ್ಭುತ ರಸದಲ್ಲಿ ಕಾಣ್ತಾ ಇದ್ದಾನೆ. ಆದ ಕಾರಣ ಅವನು ಭಗವಂತನಿಗೆ ಪ್ರಾರ್ಥನೆಗಳನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿನ್ನ ಮಹಿಮೆಯನ್ನ ತಿಳಿಯದೆ ನಿನ್ನನ್ನು ನನ್ನ ಸಖನೆಂದು ಭಾವಿಸಿ ನಿನ್ನನ್ನು ಕೃಷ್ಣ, ಓ ಯಾದವ, ಓ ನನ್ನ ಸ್ನೇಹಿತ ಎಂದೆಲ್ಲ ಹೊರಟಾಗಿ ಕರೆದಿದ್ದೇನೆ. ಪ್ರಮಾದದಿಂದಲೋ ಪ್ರೀತಿಯಿಂದಲೋ ನಾನು ಮಾಡಿರುವ ಅಪರಾಧಗಳನ್ನ ಕ್ಷಮಿಸು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ಅವ್ನು ಮಾಡಿರುವಂತಹ ಅವನ್ಗೆ ಹಿಂದೆ ನಡೆದದೆಲ್ಲ ಅವನಿಗೆ ನೆನಪಾಗ್ತಾ ಇದೆ. ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ನಾನು ತಿಳಿದೀರಾ ಭಗವಂತನ ಜೊತೆ ಯಾವ ರೀತಿ ಎಲ್ಲ ನಡ್ಕೊಂಡಿದ್ದೀನಿ, ಅವನ್ನ ಯಾವ ರೀತಿ ಎಲ್ಲ ಕರೆದಿದ್ದೀನಿ, ಅವನ ಜೊತೆ ಹೇಗೆ ಸಲಗೆಯಿಂದ ಒಂದು ಚುಡಾಯಿಸುವಂತದ್ದು, ಗೇಲಿ ಮಾಡುವಂತದ್ದೆಲ್ಲ ಮಾಡಿದ್ದೀನಿ. ಇದೆಲ್ಲ ತಿಳ್ಕೊಂಡಾಗ ಅವನ್ಗೆ ಆ ಅಪರಾಧ ಭಾವ ಬರ್ತಾ ಇದೆ. ಆದ ಕಾರಣ ಅವನು ಕ್ಷಮೆಗಳನ್ನ ಕೇಳ್ತಾ ಇದ್ದಾನೆ. ಬಾಲಶ್ರೀ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಿಹಾರದಲ್ಲಿ ಒಂದೇ ಹಾಸಿಗೆಯ ಮೇಲೆ ಮಲಗಿದ್ದಾಗ, ಒಟ್ಟಿಗೆ ಕುಳಿತಾಗ ಅಥವಾ ಭೋಜನ ಮಾಡುತ್ತಿದ್ದಾಗ, ನಾವಿಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಅವರಿಬ್ರೇ ಇದ್ದಾಗ ಮತ್ತೆ ಸ್ನೇಹಿತರ ಜೊತೆಯಲ್ಲಿ ಇದ್ದಾಗ ಎಲ್ಲ ಭಗವಂತನನ್ನ ಅಪಹಾಸ್ಯ ಮಾಡಿದ್ದಾನೆ. ಅದೆಲ್ಲನೂ ನೆನೆಸ್ಕೊಂಡು ಅವನಿಗೆ ಅವನಿಗೊಂಥರ ಅನಿಸ್ತಿದೆ. ಅಂದ್ರೆ ಕಸಿ ಬಿಸಿ ಆಗ್ತದೆ. ಆದ ಕಾರಣ ಅವನು ಕ್ಷಮೆಗಳನ್ನ ಕೇಳ್ತಾ ಇದ್ದಾನೆ. ಅಜಾನತ ಮಹಿಮಾನ ತವೇದಂ, ನಿನ್ನ ಮಹಿಮೆಗಳನ್ನು ತಿಳಿಯದೆ.
ಹೇ ಕೃಷ್ಣ, ಹೇ ಯಾದವ, ಹೇ ಗೆಳೆಯ. ಅಂದ್ರೆ ಸ್ನೇಹಿತನ ಹಾಗೆ ಭಗವಂತನನ್ನ ಅವನು ಹೆಸರಿಡಿದು ಕರಿತಾ ಇದ್ದಂಥದ್ದು, ಅವನನ್ನ ಗೇಲಿ ಮಾಡ್ತಾ ಇದ್ದಂಥದ್ದು, ಅದನ್ನೆಲ್ಲ ಅವನು ನೆನೆಸ್ಕೊತಾ ಇದ್ದಾನೆ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನ ಸಿರಿಯನ್ನು ಗುರುತಿಸದೆ ಅವನನ್ನು ಗೆಳೆಯ, ಕೃಷ್ಣ, ಯಾದವ ಎಂದು ಸಂಬೋಧಿಸಿ ಎಷ್ಟು ಬಾರಿ ಅವನಿಗೆ ಅಪಮಾನ ಮಾಡಿರುವನು ಅರ್ಜುನನಿಗೆ ತಿಳಿಯದು. ಆದರೆ ಕೃಷ್ಣನು ಎಷ್ಟು ದಯಮಯಿ ಮತ್ತು ಕರುಣಾಳ ಎಂದರೆ ಇಷ್ಟು ಸಿರಿ ಎಂದು ಅರ್ಜುನೊಡನೆ ಗೆಳೆಯನ ಆಡಿದ್ದ. ಭಕ್ತ ಮತ್ತು ಭಗವಂತರ ನಡುವೆ ಇರುವ ಪರಸ್ಪರ ದಿವ್ಯ ಪ್ರೀತಿ ಇಂತಹದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಕೃಷ್ಣ ಅವನು ಸರ್ವ ಕಾರಣ ಅಂತಾರೆ. ಅಂದ್ರೆ ಅವನು ಭಗವಂತ, ಎಲ್ಲದಕ್ಕೂ ಕೂಡ ಮೂಲ ಅವನು, ದೇವೋತ್ತಮ ಪರಮ ಪುರುಷ. ಅಂತಹ ಭಗವಂತ ಅವನನ್ನ ಅರ್ಜುನ ಈ ರೀತಿ ಎಲ್ಲ ಕರೀತಿದ್ದ. ಆದ್ರೆ ಇದು ಒಂದು ಭಗವಂತ ಮತ್ತೆ ಭಕ್ತರ ನಡುವೆ ಇರುವಂತಹ ಒಂದು ಪ್ರೀತಿಯ ಸಂಬಂಧ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತನಾದವನಿಗೋಸ್ಕರ ಭಗವಂತ ಅವನ ಕೈಗೊಂಬೆ ಆಗ್ಬಿಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಭಗವಂತ ಅವನು ಭಕ್ತ ವತ್ಸಲ ಆದ ಕಾರಣ ಭಕ್ತನಿಗೋಸ್ಕರ ಅವನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧನಾಗ್ತಾನೆ. ನಾವು ನೋಡ್ತೀವಿ ಏನ್ ಮಾಡ್ತಾನೆ ಭಗವಂತ ಅಂತಂದ್ರೆ, ಇಲ್ಲಿ ರಥದಲ್ಲಿ ಸಾರಥಿ ಆಗ್ತಾನೆ. ಸಾರಥಿ ಆದಾಗ ಆ ಯುದ್ಧ ನಡೀತಾ ಇರುವಂತ ಸಂದರ್ಭದಲ್ಲಿ ಆ ಶಬ್ದ ಅದೆಷ್ಟೊಂದು ಆಗ್ತಿರುತ್ತೆ ಅಂತಂದ್ರೆ, ಮತ್ತೆ ಯಾರು ಮಹಾರಥಿ ಅವನು ಯುದ್ಧ ಮಾಡ್ತಿದ್ದಾನೆ, ಅವನಿಗೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ, ಸಾರಥಿಗೆ ಇನ್ಸ್ಟ್ರಕ್ಟ್ ಮಾಡೋದಕ್ಕೆ ಆಗಲ್ಲ. ನೀನ್ ಈ ರೀತಿ ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಹೇಳಕ್ ಆಗಲ್ಲ. ಆಗ ಅವನ್ ಏನ್ ಮಾಡ್ತಾನೆ ಅಂದ್ರೆ, ಅವನ ಕಾಲಿನಿಂದ ಭಗವಂತ ಅಂದ್ರೆ ಸಾರಥಿಯನ್ನ ಮೆಟ್ಟಿ ಅವನಿಗೆ ತೋರಿಸ್ತಾನೆ ಯಾವ ದಿಕ್ಕಿಗೆ ಆ ರಥವನ್ನ ಕೊಂಡೊಯ್ಬೇಕಂತ. ಹಾಗೆ ಭಗವಂತ ಅದಕ್ಕೂ ಕೂಡ ಸಿದ್ಧನಾಗ್ಬಿಡ್ತಾನೆ. ಅಂದ್ರೆ ಅವನು ಭಕ್ತ ವತ್ಸಲ ಅನ್ನೋದಕ್ಕೆ ಒಂದು ಉದಾಹರಣೆ. ಮತ್ತೆ ಅವನು ದೂತನಾಗ್ತಾನೆ, ತನ್ನ ಭಕ್ತನಿಗೋಸ್ಕರ ಅವನು ದೂತನಾಗ್ತಾನೆ. ಮತ್ತೆ ಅವನು ಯುಧಿಷ್ಠಿರ ಮತ್ತೆ ಭೀಮಸೇನ ಅವರನ್ನ ವಯಸ್ಸಿನಿಂದ ಹಿರಿಯರು ಅಂತ ಹೇಳಿ ಅವರಿಗೆ ನಮಸ್ಕಾರಗಳನ್ನು ಕೂಡ ಮಾಡ್ತಾ ಇರ್ತಾನೆ, ಗೌರವಗಳನ್ನ ಸಲ್ಲಿಸ್ತಾನೆ. ಹೀಗೆ ಭಗವಂತ ಅವನು ಭಕ್ತವತ್ಸಲ, ಅವನ ಭಕ್ತರಿಗೋಸ್ಕರ ಅವನು ತನ್ನನ್ನೇ ತಾನು ಕೊಟ್ಕೋಬಿಡ್ತಾನೆ ಅಂತ. ಹೀಗೆ ಭಗವಂತ ಮತ್ತೆ ಭಕ್ತರ ಅವರ ಪರಸ್ಪರ ದಿವ್ಯ ಪ್ರೀತಿ ಅನ್ನೋದು ಈ ರೀತಿ ಇರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಪದ್ಮಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜೀವಿ ಮತ್ತು ಕೃಷ್ಣನ ನಡುವಿನ ಬಾಂಧವ್ಯವು ನಿರಂತರವಾದದ್ದು. ಅರ್ಜುನನ ವರ್ತನೆಯಲ್ಲಿ ನಾವು ಕಾಣುವಂತೆ ಅದನ್ನು ಮರೆಯಲು ಸಾಧ್ಯವಿಲ್ಲ. ಅರ್ಜುನನು ವಿಶ್ವರೂಪದ ಸಿರಿಯನ್ನು ಕಂಡಿದ್ದರೂ ಕೃಷ್ಣನೊಡನೆ ತನಗಿರುವ ಸ್ನೇಹದ ಸಂಬಂಧವನ್ನು ಅವನು ಮರೆಯಲಾರ. ಪರ್ಪಟ್ 11.41-42. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಈಗ ಭಗವಂತನಿಗೆ ಪ್ರಣಾಮಗಳನ್ನ ಸಲ್ಲಿಸಿದ್ದಾನೆ, ಕ್ಷಮೆಯನ್ನ ಯಾಚನೆ ಮಾಡಿದ್ದಾನೆ. ಆದ್ರೂ ಕೂಡ ಭಕ್ತನಾದವನು ಅವನ ಆ ಪ್ರೀತಿ ಸಂಬಂಧವನ್ನ ಅವನು ಮರೆಯೋದಿಕ್ ಸಾಧ್ಯ ಇಲ್ಲ. ಆದ ಕಾರಣ ಅವನು ಈಗ ಸ್ನೇಹ ಸಂಬಂಧವನ್ನ ಅವನು ನೆನಪಿಸ್ಕೊಂತ ಭಗವಂತನಲ್ಲಿ ಮುಂದೆ ವಿನಂತಿಗಳನ್ನ ಮಾಡ್ಕೋತಾನೆ. ಜೀವಿ ಮತ್ತೆ ಕೃಷ್ಣನ ನಡುವಿನ ಸಂಬಂಧ ಇಂಥದ್ದು, ಅದು ನಿರಂತರವಾದದ್ದು. ಅಂದ್ರೆ ಭಗವಂತ ಅವನ ಜೊತೆ ನಮ್ಮೆಲ್ಲರಿಗೂ ಒಂದು ಸಂಬಂಧ ಇದೆ, ಅದು ಯಾವಾಗ್ಲೂ ಕೂಡ ಶಾಶ್ವತವಾದದ್ದು. ಅದು ನಾವು ಮರ್ತಿರ್ಬೋದು, ಆದ್ರೂ ಕೂಡ ಅದು ಶಾಶ್ವತವಾದದ್ದು. ಮತ್ತೆ ಅರ್ಜುನನ ವರ್ತನೆಯಲ್ಲಿ ನಾವು ಕಾಣುವಂತೆ ಅದನ್ನ ಮರೆಯಲು ಸಾಧ್ಯವಿಲ್ಲ. ಇಲ್ಲಿ ಅರ್ಜುನನಿಗೆ ಗೊತ್ತಾಗಿದೆ, ಅವನು ಸಖ್ಯ ಭಾವದಲ್ಲಿ ಭಗವಂತನ ಜೊತೆ ಅವನ ಸಂಬಂಧ ಅದು ಅವನಿಗೆ ತಿಳಿದಿದೆ. ಆದ ಕಾರಣ ಅರ್ಜುನ ವಿಶ್ವರೂಪದ ಸಿರಿಯನ್ನು ಕಂಡಿದ್ದರೂ ಕೃಷ್ಣನೊಡನೆ ತನಗಿರುವ ಸ್ನೇಹದ ಸಂಬಂಧವನ್ನು ಅವನು ಮರೆಯಲಾರ. ಅಂದ್ರೆ ಅವನು ಭಗವಂತನನ್ನ ವಿಶ್ವರೂಪ ನೋಡಿ ಹೆದರ್ಕೊಂಡು ಪ್ರಾರ್ಥನೆಗಳನ್ನ ಮಾಡಿದ್ದಾಯ್ತು, ಆದ್ರೂ ಕೂಡ ಅವನು ತನಗೆ ತನ್ನ ಭಗವಂತನ ಜೊತೆ ಆ ಸ್ನೇಹ ಸಂಬಂಧ ಇರುವ ಕಾರಣ ಅವನು ಮುಂದೆ ವಿನಂತಿಗಳನ್ನ ಮಾಡ್ಕೊತಾನೆ. ಭಗವಂತ, ನನಗೆ ನಿನ್ನ ಆ ಶ್ಯಾಮ ಸುಂದರ ರೂಪವನ್ನ ಕಾಣ್ಲಿಕ್ಕೆ ಇಚ್ಛೆ ಇದೆ, ಮತ್ತೆ ನಿನ್ನ ಚತುರ್ಭುಜ ರೂಪವನ್ನ ಕಾಣ್ಲಿಕ್ಕೆ ಇಚ್ಛೆ ಇದೆ ಅಂತ ಅವನು ಇನ್ನಷ್ಟು ಮತ್ತಷ್ಟು ಬೇಡಿಕೆಗಳನ್ನ ವಿನಂತಿಗಳನ್ನ ಮಾಡ್ಕೊತಾನೆ. ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚತುರ್ಭುಜ ದರ್ಶನ. ಹೇ ವಿಶ್ವಮೂರ್ತಿಯೇ, ಸಹಸ್ರ ಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಆ ರೂಪದಲ್ಲಿ ನಿನ್ನನ್ನು ನೋಡಲು ನಾನು ಕಾತರನಾಗಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಅವ್ನು ಕೇಳ್ಕೊತಾ ಇದ್ದಾನೆ, ಈಗ ಭಗವಂತ, ನಾನು ನಿನ್ನ ಆ ಚತುರ್ಭುಜ ರೂಪವನ್ನ ನೋಡ್ಬೇಕು, ನಿನ್ನ ಆ ಶ್ಯಾಮ ಸುಂದರ ರೂಪವನ್ನ ನೋಡೋದಕ್ಕೆ ನನ್ಗೆ ಇಚ್ಛೆ ಆಗ್ತಿದೆ. ಈ ಕಾಲರೂಪ ವಿಶ್ವರೂಪ ಅದು ನನಗೆ
ಹೆದರಿಕೆಯನ್ನ ಹುಟ್ಟಿಸ್ತಾ ಇದೆ. ಆ ಭಗವಂತನ ಆ ರೂಪವನ್ನು ಕಂಡು ನಡ್ಕೊಂಡವನು ಹೇಳ್ತಾ ಇದ್ದಾನೆ, ಸಾಕು ಪರಮಾತ್ಮ, ನಾನು ಇದನ್ನ ನೋಡಕ್ಕೆ ನನ್ಗೆ ಇಚ್ಛೆ ಇಲ್ಲ, ನೀನು ನಿನ್ನ ಸೌಮ್ಯ ರೂಪವನ್ನ ತೋರಿಸು ಅಂತ ಕೇಳ್ಕೊತಾ ಇದ್ದಾನೆ. ಸುನೀತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚತುರ್ಭುಜ ದರ್ಶನ. ಈಗ ಅವನು ಆಧ್ಯಾತ್ಮಿಕ ರೂಪವಾದ ನಾರಾಯಣ ರೂಪವನ್ನು ಕಾಣಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ. ಕೃಷ್ಣನು ಮೂಲ ದೇವೋತ್ತಮ ಪರಮ ಪುರುಷನು ಮತ್ತು ಇತರ ಎಲ್ಲಾ ರೂಪಗಳಿಗೂ ಅವನೇ ಮೂಲ ಎಂದು ಶ್ರೀಮದ್ ಭಗವದ್ಗೀತದಲ್ಲಿ ಹೇಳಿದೆ. ಈ ಶ್ಲೋಕವು ಸಂದೇಹವಿಲ್ಲದಂತೆ ಈ ಹೇಳಿಕೆಯನ್ನು ಸಿದ್ಧ ಮಾಡಿ, ಒಂದ್ ನಿಮಿಷ ಮತ್ತೆ ಕೈ ಅಡ್ಡವತ್ತ ತೋರಿಸುತ್ತದೆ. ಪರ್ಪಾಟ್ 11.46. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಹೇಳ್ತಾ ಇದಾರೆ, ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಭಗವಂತ ಅವನು ಆಧ್ಯಾತ್ಮಿಕ ರೂಪ, ಒಂದು ನಾರಾಯಣನ ರೂಪ, ಅದನ್ನ ಕಾಣ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮತ್ತೆ ಕೃಷ್ಣ ಮೂಲ ದೇವೋತ್ತಮ ಪರಮ ಪುರುಷ ಮತ್ತು ಇತರ ಎಲ್ಲ ರೂಪಗಳಿಗೆ ಅವನೇ ಮೂಲ. ಅಂದ್ರೆ ಭಗವಂತ ಅನೇಕ ಅವತಾರಗಳನ್ನ ಎತ್ತುತ್ತಾನೆ. ಅವನು ಯುಗಾವತಾರ, ಪುರುಷಾವತಾರ, ಗುಣಾವತಾರ, ಲೀಲಾವತಾರ, ಶಕ್ತ್ಯಾವೇಶ ಅವತಾರ, ಹೀಗೆ ಅನೇಕ ಅವತಾರಗಳನ್ನ ಎತ್ತಾನೆ. ಆದ್ರೆ ಈಗ ಅವನು ಅರ್ಜುನ ಏನ್ ಕಾಣ್ತಾ ಇದ್ದಾನೆ ಅದು ಅವತಾರ ಅಲ್ಲ, ಅದು ಅವತಾರಿ, ಸ್ವತಃ ಭಗವಂತ. ಅವನು ಅವನ ನಿಜ ಸ್ವರೂಪ ಹೇಗಿದೆ ಅದೇ ರೀತಿ ಅವನ ಕಣ್ಣ ಮುಂದೆ ಕಾಣ್ಕೊತಾ ಇದ್ದಾನೆ. ಅಂದ್ರೆ ಈ ಎಲ್ಲ ಶ್ರೀಮದ್ ಭಾಗವತದಲ್ಲಿ ಅನೇಕ ಅವತಾರಗಳ ಬಗ್ಗೆ ತಿಳಿಸ್ತಾರೆ. 22 ರೀತಿ ಅವತಾರಗಳ, ಭಗವಂತನ ಅವತಾರಗಳನ್ನ ಹೇಳ್ತಾರೆ. ಆ ಎಲ್ಲ ಅವತಾರಗಳಿಗೂ ಕೂಡ ಮೂಲ ಅದು ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ಇಲ್ಲಿ ಈ ಶ್ಲೋಕ ನಮ್ಗೆ ಸಂದೇಹವಿಲ್ಲದೆ ನಮ್ಗೆ ಆ ಹೇಳಿಕೆನ ಸಿದ್ಧ ಮಾಡಿ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದೊಂದು ಪ್ರಮಾಣ. ಅಂದ್ರೆ ಕೃಷ್ಣ ಅವನು ಅವತಾರಿ ಅಲ್ಲ, ಅವತಾರ ಅಲ್ಲ, ಅವನು ಅವತಾರಿ ಅಂತ. ಅಂದ್ರೆ ಅವನೇ ಸ್ವತಃ ದೇವೋತ್ತಮ ಪರಮ ಪುರುಷ. ಹರೇ ಕೃಷ್ಣ. ಪ್ರವೀಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನ್ ಸೌಮ್ಯ ಒಪ್ಪು ಅತ್ಯಂತ ಸುಂದರವಾದ ರೂಪ. ನನ್ನ ಈ ಭಯಾನಕ ವೈಶಿಷ್ಟ್ಯವನ್ನು ನೋಡಿ ನೀವು ವಿಚಲಿತರಾಗಿದ್ದೀರಿ ಮತ್ತು ದಿಗ್ಭ್ರಮೆಗೊಂಡಿದ್ದೀರಿ. ಈಗ ಅದು ಮುಗಿಯಲಿ. ನನ್ನ ಭಕ್ತನೇ, ಮತ್ತೆ ಎಲ್ಲಾ ತೊಂದರೆಗಳಿಂದ ಮುಕ್ತನಾಗಿರು. ಶಾಂತಿಯುತ ಮನಸ್ಸಿನಿಂದ ನೀನು ಬಯಸಿದ ರೂಪವನ್ನು ನೋಡಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ಭಗವಂತ ಕೂಡ ಹೌದು ಭಕ್ತನನ್ನ ನೋಡಿದಾನೆ. ಅಂದ್ರೆ ತನ್ನ ಸ್ನೇಹಿತನಾದ ಅರ್ಜುನ ಅವನ ಮನಸ್ಥಿತಿಯನ್ನ ಕಂಡವನು ಹೇಳ್ತಾ ಇದ್ದಾನೆ, ಹೌದು ನೀನೀಗ ವಿಚಲಿತನಾಗಿದ್ದೀಯಾ, ದಿಗ್ಭ್ರಮೆಗೊಂಡಿದ್ದೀಯಾ, ಈಗ ನಾನು ನಿನಗೆ ಆ ಶಾಂತವಾದ ನನ್ನ ರೂಪವನ್ನ ನೀನ್ ನೋಡಕ್ ಬಯಸ್ತಾ ಇದೆಯಾ, ನಾನು ಅದನ್ನ ತೋರಿಸ್ತೀನಿ ಅಂತ ಹೇಳಿ ಆ ಚತುರ್ಭುಜ ರೂಪವನ್ನ ಮತ್ತೆ ತನ್ನ ಶ್ಯಾಮ ಸುಂದರ ರೂಪ, ತನ್ನ ನಿಜ ಸ್ವರೂಪವನ್ನ ಭಗವಂತ ಅರ್ಜುನನ್ಗೆ ತೋರಿಸ್ಕೊತಾ ಇದ್ದಾನೆ. ಸುನೀತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಟ್ಟಕಡೆಯ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಭಗವದ್ಗೀತಾ 11.49, 50. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹೀಗೆ ಭಗವಂತ ಅರ್ಜುನನಿಗೆ ಈಗ ತನ್ನ ಆ ಸೌಮ್ಯ ರೂಪವನ್ನ ತೋರಿಸ್ತಾ ಇದ್ದಾನೆ. ಹೀಗೆ ಹೆದರಿಕೆಯಿಂದ ಇದ್ದಂತಹ ಅರ್ಜುನ ಅವನು ಧೈರ್ಯವನ್ನ ಪಡ್ಕೋತಾ ಇದ್ದಾನೆ. ಭಗವಂತನ ಸೌಮ್ಯ ರೂಪವನ್ನ ನೋಡಿ ಒಂದು ಚಟುವಟಿಕೆ ಇದೆ. 11.49 ಶ್ಲೋಕ ಭಾವಾರ್ಥವನ್ನ ಓದಿ. ಅರ್ಜುನನ ವಿಶ್ವರೂಪ ದರ್ಶನಕ್ಕೆ ಹೆಚ್ಚುವರಿ ಕಾರಣಗಳನ್ನ ಗುರುತಿಸಿ. ಅಂದ್ರೆ ಬ್ರೇಕ್ಔಟ್ ರೂಮ್ ಬೇಡ ಅನ್ಕೋತೀನಿ. ಇದು ಜಸ್ಟ್ ಒಂದೇ ಶ್ಲೋಕ. ಕೆಲವು ಅಂದ್ರೆ ಒಂದು 5 ನಿಮಿಷ ಎಲ್ಲರೂ ಕೂಡ ಅದನ್ನ ರೆಫರ್ ಮಾಡಿ, ಅಂದ್ರೆ ಭಾವಾರ್ಥವನ್ನ ಓದಿ. ಮತ್ತೆ ವಿಶ್ವರೂಪ ದರ್ಶನಕ್ಕೆ ಹೆಚ್ಚುವರಿ ಕಾರಣಗಳು ಅಂತಂದ್ರೆ ಇಲ್ಲಿವರೆಗೆ ಹಿಂದಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡ್ವಿ. ಅಂದ್ರೆ ಭಗವಂತ ಅವನು ಯಾಕೆ ವಿಶ್ವರೂಪ ದರ್ಶನವನ್ನ ತೋರಿಸ್ದ, ಮತ್ತೆ ಅರ್ಜುನ ಯಾಕೆ ಕೇಳಿದ ಅಂತ. ಯಾಕೆ ಅಂತಂದ್ರೆ ಅರ್ಜುನ ಮುಂದೆ ತನಗಾಗಿ ಕೇಳ್ಕೊಂಡಿದ್ದಂತಲ್ಲ, ಅಂದ್ರೆ ಅವನ ಮುಂದೆ ಬರುವಂತಹ ನಮ್ಮಂತಹ ಭಕ್ತರು ಯಾರಿದ್ದಾರೆ
ಮುಂದಿನ ಜನಸಾಮಾನ್ಯರು ಯಾರಿದ್ದಾರೆ ಅವರನ್ನ ಯಾರಾದ್ರೂ ಕೂಡ ಮೋಸಗೊಳಿಸಿದ್ರೆ, ಅಂದ್ರೆ ಯಾವ್ದಾದ್ರು ಒಂದು ಚಮತ್ಕಾರದಿಂದ ಸಿದ್ಧಿಗಳಿಂದ ಬಂದು ನಾನೇ ದೇವ್ರು ಅಂತ ಹೇಳ್ಕೊಂಡ್ರೆ, ಆಗ ಅವರು ನಿನ್ನ ವಿಶ್ವರೂಪ ದರ್ಶನವನ್ನ ತೋರಿಸು ಅಂತ ಕೇಳುವ ಮೂಲಕ ಪ್ರಮಾಣವನ್ನ ಕೇಳ್ಬೋದು, ಅಂದ್ರೆ ಪ್ರೂಫ್ ಕೇಳ್ಬೋದು. ಅದಕ್ಕೆ ಈ ವಿಶ್ವರೂಪ ದರ್ಶನ ಸಹಾಯ ಮಾಡುತ್ತೆ ಅನ್ನೋದು ಒಂದು ಕಾರಣ ಅನ್ನೋದನ್ನ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ. ಆದ್ರೆ ಈಗ ಹೆಚ್ಚುವರಿ ಕಾರಣಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಆ ಕಾರಣವನ್ನ ಬಿಟ್ಟು ಹೊರತುಪಡಿಸಿ ಬೇರೆ ಯಾವುದೆಲ್ಲಾ ಕಾರಣಗಳಿಗೋಸ್ಕರ ರೂಪ ದರ್ಶನದ ಬಗ್ಗೆ ಮಾಹಿತಿಗಳನ್ನ ಕೇಳ್ತಾ ಇದ್ದಾರೆ. ಯಾಕೆ ಭಗವಂತ ಆ ರೀತಿ ವಿಶ್ವರೂಪ ದರ್ಶನವನ್ನ ತೋರಿಸಿದ ಅಂತ ಇಲ್ಲಿ ಹೇಳ್ಬೇಕು. ಆ ಭಾವಾರ್ಥವನ್ನ ಓದಿ, ಅಂದ್ರೆ 49ನೇ ಶ್ಲೋಕದ ಭಾವಾರ್ಥ. ಹರೇ ಕೃಷ್ಣ. ಒಂದು 5 ನಿಮಿಷ ರೆಫರ್ ಮಾಡಿ ಹೇಳ್ಬೋದು. ಇಲ್ಲ ಯಾರಾದ್ರೂ ನೀವು ಹೇಳಲಿಕ್ಕೆ ತಯಾರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಇದು ಹರೇ ಕೃಷ್ಣ ಪ್ರಭುಜಿ. ವಿಶ್ವರೂಪವನ್ನು ಇದು ಸಾಮಾನ್ಯ ಜನರಿಗೆ ಅರ್ಥ ಆಗ್ಬೇಕು, ಕೃಷ್ಣನ್ ಏನಿ ಅಂತ ಅರ್ಥ ಆಗ್ಬೇಕು ಅನ್ನೋಗೋಸ್ಕರ ಅವ ವಿಶ್ವರೂಪವನ್ನು ತೋರಿಸಿ ಅಂತ ಅರ್ಜುನ ಕೃಷ್ಣಗೆ ಕೇಳಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಅದನ್ನ ಹೊರತುಪಡಿಸಿ ಬೇರೆ ಕಾರಣಗಳನ್ನ ಕೊಡ್ಬೇಕಿತ್ತು ಪ್ರಭುಜಿ. ಓಕೆ, ಶ್ರುತಿ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಈಗ ಇದ್ರೊಳಗಡೆ ವಿಶ್ವರೂಪ ತೋರಿಸಲು ಮುಖ್ಯ ಕಾರಣ ಅಲಕ್ಷ್ಯ ಮಾಡಿದ್ದು, ಕರ್ತವ್ಯ ಅಲಕ್ಷ್ಯ ಮಾಡಿದ್ದು. ಮತ್ತೆ ಕೃಷ್ಣನಿಗೆ ಗೊಂದಲ ಇದೆ, ತನ್ನ ಪೂಜ್ಯ ತಾತ, ಭೀಷ್ಮ, ದ್ರೋಣರು, ಗುರುಗಳು ಮತ್ತೆ ಸಂಬಂಧಿಕರು ಇವರನ್ನೆಲ್ಲದನ್ನು ಕೊಲ್ಲೋ ವಿಷಯದಲ್ಲಿ. ಆದ್ರೆ ಅವರು ಪಗಡೆ ಆಟದಲ್ಲಿ ದ್ರೌಪದಿಗೆ ಆದ ಅವಮಾನ ಮತ್ತೆ ಅವಾಗೆಲ್ಲರಿಗೂ ಕೂಡ ಭೀಷ್ಮ, ದ್ರೋಣರು ಯಾರು ಕೂಡ ಅವ್ರಿಗೆ ಒಂದು ಸಹಾಯ ಹಸ್ತ ತೋರಿಸ್ಲಿಲ್ಲ. ಅದು ಅಲ್ಲದೆ ಅವರನ್ನ ಇದು ಒಂದು ಭವಿಷ್ಯ ದೃಷ್ಟಿಕೋನ, ಅರ್ಜುನನಿಗೆ ಭವಿಷ್ಯದಲ್ಲಿ ಏನೇನು ನಡೆಯುತ್ತೆ, ಕುರುಕ್ಷೇತ್ರ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅಥವಾ ಸೋಲ್ತಾರೆ, ಏನಾಗುತ್ತೆ ಅನ್ನೋ ಭವಿಷ್ಯ ತೋರ್ಸೋದಕ್ಕೋಸ್ಕರ ಭಗವಂತ ವಿಶ್ವರೂಪವನ್ನ ತೋರಿಸಿದರು. ಮತ್ತೆ ಇದು ಒಂದು ಅಹಿಂಸೆ ಹಿಂಸೆ ಅನಿವಾರ್ಯವಾಗಿತ್ತು. ಆ ಹಿಂಸಾತ್ಮಕ ಒಂದು ದೃಶ್ಯವನ್ನು ಕೂಡ ಭಗವಂತ ತೋರಿಸಿದ್ರು. ಮತ್ತೆ ಇದು ಘೋರವಾದ ದೃಶ್ಯವನ್ನ ನಡಿಬೇಕಾದದ್ದೇ ಇದ್ರ ಫಲಿತಾಂಶ, ಇದೇ ಭಗವಂತನ ಇಚ್ಛೆಯನ್ನು ಕೂಡ ಹೌದು. ಅದಕ್ಕೋಸ್ಕರ ಇದನ್ನ ತೋರಿಸಿದ್ರು. ಮತ್ತೆ ಇದರಲ್ಲಿ ಹೆಚ್ಚಾಗಿ ಒಂದು ಅವ್ರಿಗೆ ಒಂದು ಅವರು ಅಂದ್ರೆ ಅನ್ಯಾಯ ಮಾರ್ಗದಲ್ಲಿ ಇದ್ರು ಮಾತಾಜಿ. ಕುರು ಸೈನ್ಯ ಪೂರ್ತಿ ಅನ್ಯಾಯ ಮಾರ್ಗದಲ್ಲಿ ಇದ್ರು. ಹಾಗಾಗಿ ಅವರ ಭವಿಷ್ಯ ಏನು ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ವಿಶ್ವರೂಪವನ್ನ ತೋರಿಸಿದ್ರು ಭಗವಂತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರವೀಣಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೊದಲು ಹರೇ ಕೃಷ್ಣ. ಹರೇ ಕೃಷ್ಣ. ಮೊದಲ ಅರ್ಜುನನು ವಿಷಾದ ಯೋಗದಲ್ಲಿ ಇದ್ದ. ಅವನು ಯುದ್ಧ ಮಾಡಲಿಕ್ಕೆ ಅವನ ದ್ವಂದ್ವ ಪರಿಸ್ಥಿತಿಯಲ್ಲಿ ಇದ್ದ. ಅವನು ಮಾಡುವುದಾ ಬೇಡವಂತ. ಅದಕ್ಕೆ ಅವನು ಕೃಷ್ಣನಿಗೆ ತುಂಬಾ ಪ್ರಶ್ನೆಯನ್ನು ಕೇಳುತ್ತಾನೆ. ಕೃಷ್ಣನು ತುಂಬಾ ಉತ್ತರಿಸ್ತಾನೆ, ತುಂಬಾ ಬುದ್ಧಿವಾದವನ್ನೆಲ್ಲ ಹೇಳುತ್ತಾನೆ. ನಂತರ ಆ ಕೃಷ್ಣನಿಗೆ ಗೊತ್ತಾಯ್ತು ಅಂದ್ರೆ ಇವನು ಅಂದ್ರೆ ಅರ್ಜುನನು ತನ್ನ ತಾತ ಭೀಷ್ಮಾಚಾರ್ಯರನ್ನು, ದ್ರೋಣಾಚಾರ್ಯರನ್ನು, ಬಂಧು ಬಳಗವನ್ನೆಲ್ಲ ಕೊಂದು ಸಂತೋಷವಿರುವುದಿಲ್ಲ, ಅದಕ್ಕೆ ಇದರ ಫಲಿತಾಂಶವೇನು ಎಂದು ಮೊದಲೇ ಭಗವಂತನಿಗೆ ಗೊತ್ತುಂಟು ಇದರ ಫಲಿತಾಂಶ ಏನೆಂದು. ಅದಕ್ಕೆ ಶ್ರೀಕೃಷ್ಣನು ವಿಶ್ವರೂಪವನ್ನು ತೋರಿಸಲು ಮುಂದಾದ. ಹಾಗೇನೆ ಶ್ರೀಕೃಷ್ಣನು ಹೇಳುತ್ತಾನೆ ಅಂದ್ರೆ ವಿಶ್ವರೂಪವನ್ನು ಇನ್ನೊಂದು ಕಾರಣ ಅಂದ್ರೆ ಅನ್ಯಾಯ. ಅಂದ್ರೆ ಭೀಷ್ಮರು, ದ್ರೋಣರನ್ನೆಲ್ಲ ಕೊಂದರೆ ಏನೂ ಆಗುದಿಲ್ಲ. ಯಾಕಂದ್ರೆ ಅವರು ಅನ್ಯಾಯದ ಪರವಾಗಿ ಹೋಗಿದ್ರು, ಅವರು ಅಧರ್ಮದ ಪರವಾಗಿ ಹೋಗಿದ್ರು. ಹಾಗಾಗಿ ಅವರು ಕೊಲ್ಲಲ್ಪಟ್ಟರೆ ಏನು ಅದರಲ್ಲಿ ಅನ್ಯಾಯವಿಲ್ಲ ಎಂದು ತೋರಿಸಲು ವಿಶ್ವರೂಪವನ್ನು ತೋರಿಸಿದ. ನಂತರ ಮತ್ತೊಂದು ಕಾರಣ ಅಂದ್ರೆ ಭಕ್ತರು ಯಾವಾಗ್ಲೂ ಶಾಂತರಾಗಿರುತ್ತಾರೆ. ಯಾವಾಗ್ಲೂ ಭಕ್ತರು ಘೋರ ಕಾರ್ಯವನ್ನೆಲ್ಲ ಮಾಡುದಿಲ್ಲ, ಹಿಂಸೆಯನ್ನೆಲ್ಲ ಮಾಡುದಿಲ್ಲ. ಹಾಗಾಗಿ ಇದು ಇನ್ನೊಂದು ಕಾರಣ ಅಂದ್ರೆ ವಿಶ್ವರೂಪವನ್ನು ತೋರಿಸಲು ಶ್ರೀಕೃಷ್ಣನ ಮುಂದಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧೃತರಾಷ್ಟ್ರನ ಮಕ್ಕಳು ಕುರುಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆದಾಗ ಭೀಷ್ಮರು ಹೀಗೆ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ್ದಕ್ಕಾಗಿ ಅವರನ್ನು ಕೊಲ್ಲಬೇಕು. ತಮ್ಮ ಅನ್ಯಾಯದ ಕಾರ್ಯದಿಂದ ಅವರು ಆದರೆ ಸತ್ತಿದ್ದಾರೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದನು. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಪ್ರವೀಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರವೀಣಾ ಮಾತಾಜಿ. ನಾನೀಗ ಹರೇ ಕೃಷ್ಣ ಮಾತಾಜಿ, ನಾನೀಗ ಹೇಳಿದೆ ಮಾತಾಜಿ. ಓ ಆಯ್ತು ಮಾತಾಜಿ. ಓಕೆ. ಹೇಳಿದೆ, ಮಧುರಾ ಇನ್ನೊಮ್ಮೆ ಮಾತಾಜಿ. ಹೇಳ್ಬೇಕು ಮಧುರಾ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಇಲ್ಲ ಮಾತಾಜಿ, ಅಲ್ಲಿ ಹ್ಯಾಂಡ್ ರೈಸ್ ಇತ್ತು, ನಾನು ಮತ್ತೆ ನಿಮ್ಮನ್ನ ಇದ್ ಮಾಡ್ತೀನಿ. ಓಕೆ, ಹ್ಯಾಂಡ್ ರೈಸ್ ನಾನು ಇದು ಮಾಡ್ತೀನಿ. ಓಕೆ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಧುರಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರು ಭಕ್ತರು ಎಲ್ಲಾ ಪಾಯಿಂಟ್ಸ್ ಹರೇ ಕೃಷ್ಣ ಹೇಳಿದ್ದಾರೆ. ಹರೇ ಕೃಷ್ಣ. ಇವತ್ತು ನಾನು ಪ್ರಭುಪಾದರ ಕ್ವಾಲಿಫಿಕೇಶನ್ ಟು ಸಿ ಗಾಡ್ ಆ ಲೆಕ್ಚರ್ ಅನ್ನು ಕೇಳಿದ್ದೆ. ಅಂದ್ರೆ ಭಗವಂತನನ್ನು ನೋಡ್ಬೇಕಾದ್ರೂ ಯಾವ ಕ್ವಾಲಿಫಿಕೇಶನ್ ಇರ್ಬೇಕು, ಅದು ಕ್ವಾಲಿಫಿಕೇಶನ್ ಅರ್ಜುನನಲ್ಲಿ ಇತ್ತು. ಅರ್ಜುನ ಭಕ್ತನಾಗಿದ್ದ. ಒಂದು ಏನಂದ್ರೆ ಉತ್ಕಂಠ ಇಚ್ಛೆ ಇರ್ಬೇಕು. ಅಂದ್ರೆ ನಮ್ಮಲ್ಲಿ ಭಗವಂತನ ನೋಡ್ಬೇಕು ಅನ್ನೋದು ಉತ್ಕಂಠ ಇಚ್ಛೆ ಇದ್ರೆ ಮಾತ್ರ ಭಗವಂತನ ನೋಡ್ಲಿಕ್ಕೆ ಆಗ್ತದೆ. ಅದನ್ನು ನಾವು ಅರ್ಜುನನಲ್ಲಿ ಕಾಣ್ಬೋದು. ಅರ್ಜುನ ಅವನಿಗೆ ಅಷ್ಟು ಆಸೆ ಇತ್ತು ಭಗವಂತನ ದಿವ್ಯ ರೂಪವನ್ನು ನೋಡ್ಬೇಕು, ಇದು ವಿಶ್ವರೂಪವನ್ನು ನೋಡ್ಬೇಕು, ಚತುರ್ಭುಜವನ್ನು ನೋಡ್ಬೇಕು, ಶ್ಯಾಮಸುಂದರ ರೂಪವನ್ನು ನೋಡ್ಬೇಕು ಅನ್ನೋದು ಆಸೆ ಇತ್ತು. ಹಾಗೆ ನಾವು ಕೂಡ ಭಕ್ತರಾದ್ರೆ ಮಾತ್ರ, ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಮಾತ್ರ ಆ ಉತ್ಕಂಠ ಇಚ್ಛೆ, ಈಗರ್ನೆಸ್ ಟು ಸಿ ಗಾಡ್, ಅದು ಇದ್ರೆ ಮಾತ್ರ ಭಗವಂತನ ದರ್ಶನ ಆಗ್ತದೆ ಅಂತ ಇವತ್ತು ಪ್ರಭುಪಾದರು ಹೇಳ್ತಿದ್ರು. ಹಾಗೆ ಈ ಅರ್ಜುನನ ವಿಶ್ವರೂಪದ ಬಗ್ಗೆ ಎಲ್ರೂ ಹೇಳಿದ್ದಾರೆ. ನಾನು ಒಂದೇ ಮಾತನ್ನು ಹೇಳಿಕೆ, ನಮ್ಮಲ್ಲೂ ಕೂಡ ಆ ಉತ್ಕಂಠ ಇಚ್ಛೆ ಇದ್ರೆ ಖಂಡಿತ ಅದಕ್ಕೆ ನಾವು ಕಾರ್ಯ ಮಾಡ್ಬೇಕು. ಗುರುವಿನ ಸಹಾಯ, ಭಕ್ತರ ಸಂಘ ಎಲ್ಲವನ್ನು ಮಾಡಿದ್ರೆ ಮಾತ್ರ ಭಗವಂತನ ರೂಪವನ್ನು ನೋಡ್ಬೋದು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪದ್ಮಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಮೊದಲಿಗೆ ಈ ಶ್ಲೋಕದಲ್ಲಿ ಹೇಳ್ತಾರ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದ್ಯಾ? ಹರೇ ಕೃಷ್ಣ. ಹಾ ಮಾತಾಜಿ, ಹೇಳಿ ಮಾತಾಜಿ. ಓಕೆ. ಈ ಹರೇ ಶ್ಲೋಕ ಕೃಷ್ಣ ಮಾತಾಜಿ, ಕೇಳಿಸಿದೆ. ಭಾವಾರ್ಥದಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮೊದಲನೇದಾಗಿ ಅವರ ತಾತ ಅಂದ್ರೆ ಅರ್ಜುನನಿಗೆ ಅವರ ತಾತ ಮತ್ತೆ ಗುರುಗಳಾದ ಭೀಷ್ಮಾಚಾರ್ಯರನ್ನ ಕೊಲ್ಲುವಂತ ವಿಷಯದಲ್ಲಿ ತುಂಬಾ ಒಂದು ಆತಂಕ ಇರುತ್ತೆ. ಯಾಕೆ ಅಂತಂದ್ರೆ ತಾತ ಅಂದ್ರೆ ಅವರು ಸಣ್ಣ ಮಗುವಿನಿಂದ ಎತ್ತಿ ಆಡಿಸಿರೋರು. ಮತ್ತೆ ಭೀಷ್ಮಾಚಾರ್ಯರು ಬಂದ್ಬಿಟ್ಟು ದ್ರೋಣಾಚಾರ್ಯರು ಬಂದ್ಬಿಟ್ಟು ಅವರ ಗುರುಗಳನ್ನ ಹಾಗೂ ಹಿರಿಯರನ್ನ ಕೊಲ್ಲುವಂತಹ ಮನಸ್ಥಿತಿ ತುಂಬಾ ಒಂಥರ ಖೇದವಾಗಿರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಅವ್ರನ್ನ ಕೊಲ್ಲೋದು ಅಂತ ಕೃಷ್ಣನನ್ನ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಈಗಾಗ್ಲೇ ನಾನು ಅವರೆಲ್ಲರೂ ನನ್ನ ಸಾವಿನ ದವಡೆಗೆ ಬಂದಿದ್ದಾರೆ, ಅಂದ್ರೆ ನನ್ನ ಹಲ್ಲುಗಳಲ್ಲಿ ಸಿಕ್ಕಿ ಇದನ್ನೆಲ್ಲ ಅವನು ಅರ್ಜುನ ನೋಡ್ತಾನೆ. ಮತ್ತೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ದ್ರೌಪದಿಯ ಸೀರೆನ ಅವರು ಸೆಳೆದಾಗ ಇಂತಹ ಅನ್ಯಾಯ ನಡೆಯುವಂತಹ ಸಂದರ್ಭದಲ್ಲಿ ಭೀಷ್ಮರಾಗ್ಲಿ ಅಥವಾ ದ್ರೋಣಾಚಾರ್ಯರಾಗ್ಲಿ ಅವ್ರ ಹಿರಿಯರಾಗಿದ್ರು, ಗುರುಗಳಾಗಿದ್ರು, ಯಾವುದೇ ಒಂದು ರೀತಿಯ ಮಾರ್ಗದರ್ಶನ ಅರ್ಜುನನಿಗೆ ನೀಡಿರೋದಿಲ್ಲ. ಹಾಗಾಗಿ ಕೃಷ್ಣ ಏನ್ ಹೇಳ್ತಾನೆ, ಇಲ್ಲಿ ಕರ್ತವ್ಯ ಪ್ರಜ್ಞೆನ ತೋರಿಸ್ಬೇಕಾಗಿರೋದು ಗುರುಗಳು ಹಿರಿಯರು ಅಂತ ಅಲ್ಲ, ಇಲ್ಲಿ ನೀನು ನನ್ನ ಆದೇಶವನ್ನು ಮಾತ್ರ ಪಾಲಿಸ್ಬೇಕು, ನೀನು ಒಂದು ನಿಮಿತ್ತ ಮಾತ್ರ, ಈ ಯಾವುದೇ ಕಾರ್ಯ ನಡೆಯೋದಕ್ಕೆ ಇದು ಒಂದು ನಿಮಿತ್ತ ಮಾತ್ರ. ಅಂದ್ರೆ ಧರ್ಮದ ರಕ್ಷಣೆಗೋಸ್ಕರ ಮಾಡುವಂತಹ ಯುದ್ಧನ ನೀನ್ ಮಾಡ್ಲೇಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಮತ್ತೆ ಭಕ್ತರಿಗೆ ಹೇಳ್ಬೇಕು ಅಂತಂದ್ರೆ, ಭಕ್ತರಿಗೆ ಭಕ್ತಿ ಭಾವ ಬರಕ್ಕೆ, ಯಾವುದೇ ಒಂದು ನಾವು ಸಣ್ಣ ಮಗುನ ಮುಖ ನೋಡಿದಾಗ ಎಂತವ್ರಿಗಾದ್ರೂ ಎಂತಾದೇ ಒಂದು ಪರಿಸ್ಥಿತಿನಲ್ಲಿ ಇದ್ರು ಸಣ್ಣ ಮಗುವಿನ ಮುಖ ನೋಡಿದ ತಕ್ಷಣ ಎಲ್ಲರ ಮುಖದಲ್ಲೂ ಕೂಡ ಒಂದು ನಗು ಹೊರಳುತ್ತೆ. ಅದೇ ರೀತಿ ಭಗವಂತನ ಸೌಮ್ಯವಾದ ರೂಪನ ನೋಡಿದಾಗ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಭಾವನೆ ಬರುತ್ತೆ, ಅವರಲ್ಲಿ ಭಕ್ತಿ ತಂತಾನೆ ಮೂಡೋಂಗೆ ಆಗತ್ತೆ. ಹಾಗಾಗಿ ಇಲ್ಲಿ ಭಗವಂತ ದೇವೋತ್ತಮ ಪುರುಷ ವಿಷ್ಣುವಿನ ರೂಪ ಕೂಡ ಇಲ್ಲಿ ತೋರಿಸ್ತಾ ಇರೋದನ್ನ ನಾವು ಗಮನಿಸಬಹುದು. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸುನೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನನಿಗೆ ಎಷ್ಟು ಕೊಂಡು ಅಲ್ಲಿ ಅನ್ಯಾಯ ಅವೆಲ್ಲ ಆದ್ರೂ ಅವೆಲ್ಲ ಅವೆಲ್ಲ ಸಹಿಸ್ಕೊಂಡ್ರು ಯುದ್ಧಕ್ಕೆ ಸಂಧಿಗೆ ಕೃಷ್ಣ ಹೋಗಿರ್ತಾರೆ, ಓದಿ ಎಲ್ಲ ಅಷ್ಟು ಮಾಡಿದ್ರು ಯಾವ್ದಕ್ಕೂ ಒಪ್ಕೊಳ್ಳಲ್ಲ. ಲಾಸ್ಟ್ 5 ಗ್ರಾಮ ಆದ್ರೂ ಕೊಡು ಅಂದ್ರ ಯಾವ್ದಕ್ಕೂ ಒಪ್ಕೊಳ್ಳಲ್ಲ. ಲಾಸ್ಟ್ ಯುದ್ಧಕ್ಕೆ ಸನ್ನಿಧರಾಗ್ತಾರ. ಸೊ ಅಲ್ಲಿ ಆದಾಗ ಅಲ್ಲಿ ಅವ್ರನ್ನೆಲ್ಲ ನೋಡ್ಬಿಟ್ಟು ಗೊಂದಲ, ಅಂದ್ರೆ ನಾನ್ ಇವ್ರನ್ನೆಲ್ಲ ಸಾಯಿಸಿ ನಾನು ಎಂತ ರಾಜ್ಯ ನಾನೇನ್ ಮಾಡ್ಬೇಕು ಅಂತ ಕೇಳ್ಕೊಂಡು ಆಮೇಲೆ ಭಗವಂತ ತಿಳಿಸಿ ಹೇಳಿದ್ಮೇಲೆ ಅವ್ನ್ ಭಕ್ತ ಆಗಿರ್ತಾನೆ, ಸ್ನೇಹಿತನಾಗಿರ್ತಾನೆ, ಭಕ್ತನೂ ಆಗಿರ್ತಾನೆ. ಅವೆಲ್ಲ ಹೇಳಿದ್ಮೇಲೆ ಅವ್ರಿಗೆ
ಕೃಷ್ಣ ಅವಾಗ ವಿಶ್ವರೂಪ ನೀನ್ ಯಾರು, ನಿಜವಾಗ್ಲೂ ನನ್ ತೋರ್ಸು ಅಂತ ಹೇಳಿದ್ರೆ ವಿಶ್ವರೂಪ ತೋರ್ಸನ್. ಯಾಕೆ ತೋರ್ಸನ್ ಈ ವಿಶ್ವರೂಪ ಅಂದ್ರೆ ಮುಂದ ಭವಿಷ್ಯದಲ್ಲಿ ಇಂತ ಒಂದು ರೂಪ ಏನಿದೆಲ್ಲ ಅವ್ರಿಗೆ ಒಂದು ಗೊತ್ತಾಗ್ಬೇಕು. ಅಂದ್ರೆ ಈ ಒಂದು ವಿಶ್ವರೂಪದ್ದು ಅಂದ್ರೆ ಇದು ಶಾಶ್ವತ ಅಲ್ಲ, ಸೊ ಗೊತ್ತಾಗ್ಬೇಕು ನೀನ್ ಏನು ಎಂತೋ ಅನ್ನೋದು. ಸೊ ಈ ವಿಶ್ವರೂಪ ತಾನಷ್ಟೇ ನೋಡೋದಲ್ಲ, ಎಲ್ಲರಿಗೂ ಅಲ್ಲಿ ಇದ್ದವ್ರು ಕೆಲವು ಜನಕ್ಕೆ ಅಷ್ಟೇ ನೋಡ್ತಾರ. ಆಮೇಲೆ ಆ ಗೊಂದಲಿಂದ ಅವ್ರಿಗೆಲ್ಲ ಹಿಂಸೆ ಆಗುತ್ತ, ಈ ತರ ಆಯ್ತಲ್ಲ ಅಂತಂದು. ಸೊ ಮಾಡ್ಬಿಟ್ಟು ಮತ್ತೆ ಆಮೇಲೆ ಇಂತ ಒಂದು ಅವತಾರ ನೋಡಿ ಅವ್ರಿಗೆ ಇಂತ ಸಹಿಸ್ಕೊಳಕ್ ಆಗಲ್ಲ. ಎಲ್ಲರನ್ನು ನಾನು ಆಗ್ಲೇ ಸಾಯಿಸಿ, ಇದು ಬರೀ ನಿಮಿತ್ತ ಮಾತ್ರ ಇದೆ, ನೀನ್ ಸುಮ್ನೆ ಅಷ್ಟೇ, ನೀನ್ ಕೇವಲ ಇದ್ದಿದ್ದು, ನೀನ್ ಇದನ್ನೆಲ್ಲ ನೀನ್ ಮಾಡ್ಲೇಬೇಕು. ನಾನು ಯಾವತ್ತೋ ಸಾಯಿಸ್ಬಿಟ್ಟಿನ ಅವ್ರನ್ನೆಲ್ಲ, ಯಾರು ಇಲ್ಲ, ಸುಮ್ನೆ ನೀನ್ ಅಷ್ಟೇ, ನಿನ್ ಹೆಸರಿಗೆ, ನಿನ್ನ ಹೆಸರಿಗೋಸ್ಕರ ಅಂತಂದು ಹೇಳಿ ಕೃಷ್ಣ ಇದು ಈ ವಿಶ್ವರೂಪ ತೋರಿಸಿ ಆಮೇಲೆ ಚತುರ್ಭುಜ, ನನ್ಗಿಂತ ರೂಪ ನೋಡಕ್ ಆಗಲ್ಲ, ನಿಂದು ಘೋರವಾದ ರೂಪ, ನನ್ಗೆ ಚತುರ್ಭುಜವೇ ತೋರ್ಸು, ನೀನ್ ಯಾರು ಅಂತ ನೀನು ಅಂತಂದ್ ಮತ್ತೆ ಅದನ್ನು ಅದನ್ನ ತೋರ್ಸ್ಬಿಟ್ಟು ಮತ್ತೆ 2 ಕೈ ಇರೋ ಕೃಷ್ಣನ್ ರೂಪ ನೋಡ್ಬಿಟ್ಟು ಅವಾಗ ಕೃಷ್ಣ ಅವಾಗ ಹೇಳ್ತಾನೆ, ನೀನ್ ಏನು ಎದುರ್ಕೋಬೇಡ, ನೀನ್ ಕಂಗಾಲ್ ಆಗ್ಬೇಡ ನೀನು ಇಂತ ಎಲ್ಲ ಅಂತಂದು ಭಗವಂತ ಅವ್ರಿಗೆ ಅಭಯ ಇಟ್ಟು ಏನ್ ಮನಸ್ಸಿಂದ ಆತನ ರೂಪ ಎಲ್ಲ ಹಿಂದಿನ ರೂಪವನ್ನೆಲ್ಲ ತೋರ್ಸ್ಕೊಂಡು 2 ಕೈ ರೂಪದಿಂದ ಬಂದು ಶಾಂತವನ್ನು ಮಾಡಿ ಮಾಡ್ತಾರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ಲಿಲ್ಲ ಮಾತಾಜಿ? ಕೇಳೋದಿಲ್ಲ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ಲಿಲ್ಲ ಮಾತಾಜಿ? ಮಾತಾಜಿ, ಶೋಭಾ ಮಾತಾಜಿ, ನೀವು ಹೋಸ್ಟ್ ಆಗಿದ್ದೀರಿ, ನನ್ನ ಹೋಸ್ಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ನಿಮ್ಮ ವಾಯ್ಸ್ ಬಿಟ್ಟು ಉಳಿದವ್ರದೆಲ್ಲ ಕೇಳಿಸ್ತಾ ಇದೆ. ನಂದು ಕೇಳಿಸ್ತಿಲ್ಲ ಮಾತಾಜಿ. ಈಗ ಕೇಳಿಸ್ತಾ ಇದೆ. ಯಾಕಂದ್ರೆ ಉಳಿದವ್ರದ್ದು ಕೂಡ ಅವ್ರು ಮ್ಯೂಟ್ ಮಾಡ್ಕೊಂಡ್ರೆ ಬೆಟರ್. ಬೇರೆ ವಾಯ್ಸ್ ಕೇಳ್ತಾ ಇದೆ. ಮಾಡಿದೀನಿ ಮಾತಾಜಿ ಹೋಸ್ಟ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಹರೇ ಕೃಷ್ಣ. ಎಲ್ಲರೂ ಮ್ಯೂಟ್ ಮಾಡ್ಕೊಡಿ. ಹರೇ ಕೃಷ್ಣ. ಸುನೀತಾ ಮಾತಾಜಿ ಹೋಗ್ತೀರಾ? ಭಕ್ತ್ಯಾ ತ್ವನನ್ಯಯಾ ಶಕ್ತ್ಯ ಅಹಮೇವ ಮಾತಾಜಿ. 1 ನಿಮಿಷ ಇದೇನಾಟ ಬರ್ತದೆ. ಅಹಮೇವ ವಂ ವಿಧೋರ್ಜುನ ಜ್ಞಾತಂ ದೃಷ್ಟ್ವಾ ಚ ತತ್ವೇನ ಪ್ರವಿಷ್ಟುಂ ಚ ಪರಂ ತಪ. 11.54. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನೀನು ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ಸಾಹಸಗಳನ್ನು ನೀನು ಪ್ರವೇಶಿಸಬಲ್ಲೆ. ಭಗವದ್ಗೀತಾ 11.54. ಅಕ್ಷರ ಚಿಕ್ಕದಿದೆ ಮಾತಾಜಿ, ಬೇಗ ಕಾಣಲಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತನ ರೂಪವನ್ನ ಯಾರು ನೋಡ್ಬೋದು, ಮತ್ತೆ ಭಗವಂತನನ್ನ ಯಾರು ಭಗವಂತನ ಧಾಮಕ್ಕೆ ಹೋಗ್ಬೋದು, ಭಗವಂತನನ್ನ ಪಡ್ಕೋಬೇಕು ಅಂತಂದ್ರೆ ನಮ್ಮಲ್ಲಿ ಯಾವ ಅರ್ಹತೆ ಇರಬೇಕು ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏಕಚಿತ್ತದ ಭಕ್ತಿ ಸೇವೆ, ಅನನ್ಯ ಭಕ್ತಿ, ಪರಿಶುದ್ಧ ಭಕ್ತಿ ಅಂದ್ರೆ ಬೇರೆ ವಿಚಲಿತವಿಲ್ಲದ ಮನಸ್ಸಿನಿಂದ ಭಗವಂತನನ್ನ ಕುರಿತಾಗಿ ಮಾಡುವಂತಹ ಭಕ್ತಿ. ಅಂದ್ರೆ ಯಾವುದೇ ಒಂದು ಐಹಿಕ ಭೋಗ ಅಥವಾ ಇಚ್ಛೆ, ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುವಂತಹ ಭಕ್ತಿ ಸೇವೆ, ಪ್ರೀತಿಯಿಂದ ಭಗವಂತನಿಗಾಗಿ ಮಾಡುವಂತಹ ಭಕ್ತರು ಯಾರಿದ್ದಾರೆ ಅಂತವ್ರು ಮಾತ್ರನೇ ಭಗವಂತನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಮತ್ತೆ ಭಗವಂತನನ್ನ ನೇರವಾಗಿ ನೋಡೋದಕ್ಕೆ ಸಾಧ್ಯ. ಅದಲ್ಲದ ಪಕ್ಷದಲ್ಲಿ, ಅಂದ್ರೆ ಯಾರು ಶುದ್ಧ ಭಕ್ತರಿಲ್ಲ, ಅನನ್ಯ ಭಕ್ತಿನ ಮಾಡೋದಿಲ್ಲ, ಅಂತವರಿಗೆ ಭಗವಂತ
ಕಾಣಿಸೋದಿಲ್ಲ. ಅಂದ್ರೆ ಯಾವ ರೀತಿ ಕಾಣಿಸ್ತಾನೆ ಆ ಭಕ್ತರಿಗೆ ಅಂದ್ರೆ ಅವನು ಕಾಲ ರೂಪದಲ್ಲಿ ಬರ್ತಾನೆ. ಅಂದ್ರೆ ಸಾವಿನ ಸಮಯದಲ್ಲಿ ಅವರಿಗೆ ಕಾಲ ರೂಪದಲ್ಲಿ ದರ್ಶನವನ್ನ ಕೊಡ್ತಾನೆ. ಆದ್ರೆ ಶುದ್ಧ ಭಕ್ತರು ಯಾರಿದ್ದಾರೆ, ಪರಿಶುದ್ಧ ಭಕ್ತರು, ಅನನ್ಯ ಭಕ್ತರು ಯಾರಿದ್ದಾರೆ, ಏಕಚಿತ್ತ ಭಕ್ತಿನ ಸೇವೆನ ಯಾರು ಮಾಡ್ತಾರೆ ಅಂತವರಿಗೆ ಮಾತ್ರ ಭಗವಂತ ತನ್ನ ಸೌಮ್ಯ ರೂಪದಲ್ಲಿ ಕಾಣಿಸ್ಕೊತಾನೆ. ಈ ರೀತಿಯಲ್ಲಿ ಮಾತ್ರ ಭಗವಂತನನ್ನ, ಅವನ ರಹಸ್ಯಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಪದ್ಮಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತಃ ನಿವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲಾ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಭಗವದ್ಗೀತಾ 11.55. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಈ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂದ್ರೆ ಮತ್ಕರ್ಮ ಅಂದ್ರೆ ಭಗವಂತನಿಗಾಗಿ ಕೆಲಸವನ್ನು ಮಾಡುವಂಥದ್ದು, ಮತ್ಪರಮೋ ಭಗವಂತನೇ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಳ್ಳುವಂಥದ್ದು, ಮದ್ಭಕ್ತ ಭಗವಂತನ ಭಕ್ತಿ ಮಾಡುವಂಥದ್ದು, ಭಕ್ತನಾಗುವಂಥದ್ದು, ಭಕ್ತಿ ಸೇವೆ ಸಲ್ಲಿಸುವಂಥದ್ದು, ಸಂಘವರ್ಜಿತ ಅಂದ್ರೆ ಭಗವಂತನನ್ನ ಉಳಿದು ಬೇರೆ ಯಾವುದ್ರಲ್ಲೂ ಕೂಡ ಆಸಕ್ತಿ ಇಲ್ಲದವನು, ಬೇರೆ ಯಾವುದೇ ವಿಷಯಗಳಲ್ಲಿ ಭಗವಂತನ ಭಕ್ತರಲ್ಲದವರಲ್ಲಿ ಅಂದ್ರೆ ಮಾಯಾವಾದಿಗಳು ಅಥವಾ ಭಗವಂತನ ವಿರುದ್ಧ ನಡ್ಕೊಳ್ಳುವಂಥವ್ರು, ರಾಕ್ಷಸಿ ಸ್ವಭಾವದವರು ಅಥವಾ ಯಾರು ಐಹಿಕ ಭೋಗ ಲಾಲಸೆಯಲ್ಲಿ ಮುಳುಗಿರ್ತಾರೆ ಅಂತವರನ್ನ ಸಂಘವನ್ನ ವರ್ಜಿಸುವಂಥದ್ದು. ಮತ್ತೆ ನಿರ್ವೈರ ಸರ್ವಭೂತೇಶು ಅಂದ್ರೆ ನಿರ್ವೈರ ಅಂತಂದ್ರೆ ಇಲ್ಲಿ ಭಗವಂತನಿಂದಲೇ ಎಲ್ಲವೂ ಕೂಡ ಬಂದಿರುವಂತದ್ದು. ನಾವೆಲ್ಲರೂ ಕೂಡ ಬೀಜ ಅಹಂ ಬೀಜಪ್ರದ ಪ್ರಭು ಅಂತಾನೆ ಅಂದ್ರೆ ಭಗವಂತನ ಅಂಶ. ನಾವೆಲ್ಲರೂ ಕೂಡ ಭಗವಂತನಿಂದ ಬಂದಿರುವಂತದ್ದು. ಭಗವಂತ ಪರಮಾತ್ಮನಾಗಿ ಪ್ರತಿಯೊಂದರಲ್ಲೂ ಇದ್ದಾನೆ. ಆದ ಕಾರಣ ಯಾರು ಭಕ್ತರಿರ್ತಾರೆ ಅವರು ಉಳಿದ ಆತ್ಮಗಳು, ಜೀವಾತ್ಮಗಳು ಯಾರೆಲ್ಲ ಇದ್ದಾರೆ ಅವರಲ್ಲಿ ಯಾವುದೇ ರೀತಿ ಒಂದು ಶತ್ರುಭಾವ ಇಲ್ಲ, ಎಲ್ಲರಲ್ಲೂ ಕೂಡ ಒಂದು ಸ್ನೇಹ ಭಾವವನ್ನು ಇಟ್ಕೊಂಡಿರ್ತಾರೆ. ಮತ್ತೆ ಸ ಮಾಮೇತಿ ಪಾಂಡವ ಅಂತವರು ಭಗವಂತನನ್ನ ನಿಶ್ಚಯವಾಗಿ ಅವನ ಹತ್ರ ಹೋಗೋದಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಇದರ ಕುರಿತಾಗಿ ಒಂದು ಚಟುವಟಿಕೆ ಇದೆ. ಓಕೆ, ಅದಕ್ಕೂ ಮೊದಲು ಮಂಗಳ ಮಾತಾಜಿ, ಹೋದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರಜ್ಞೆಯ ಸೂತ್ರ. ದೇವೋತ್ತಮ ಪರಮಪುರುಷರಲ್ಲಿ ಪರಮೋಚ್ಚ ಭಗವಂತನ ಆಧ್ಯಾತ್ಮಿಕ ಗಗನದ ಕೃಷ್ಣ ಲೋಕದಲ್ಲಿರುತ್ತಾನೆ. ಯಾರಾದರೂ ಅವನ ಬಳಿ ಸಾರಲು ಬಯಸಿದರೆ ಮತ್ತು ಪರಮಪುರುಷರಾದ ಕೃಷ್ಣನೊಂದಿಗೆ ಆತ್ಮೀಯ ಸಂಬಂಧವನ್ನು ಸ್ಥಾಪಿಸಲು ಬಯಸಿದರೆ ಭಗವಂತನೇ ಇಲ್ಲಿ ಹೇಳಿರುವಂತೆ ಈ ಸೂತ್ರವನ್ನು ಅನುಸರಿಸಬೇಕು. ಆದ್ದರಿಂದ ಈ ಶ್ಲೋಕವನ್ನು ಭಗವದ್ಗೀತೆಯ ಸಾರವೆಂದು ಪರಿಗಣಿಸುತ್ತಾರೆ. ಪರ್ಪಟ್ 11.55. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ನಾವು ಓದಿದಂತಹ 55ನೇ ಶ್ಲೋಕ, ಆ ಶ್ಲೋಕದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಶ್ಲೋಕವನ್ನ ಭಗವದ್ಗೀತೆಯ ಸಾರ ಅಂತ ಇಲ್ಲಿ ಪರಿಗಣಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಅಲ್ಲಲ್ಲಿ ನೋಡಬಹುದು ಈ ರೀತಿ ಭಗವಂತನ ಅಂದ್ರೆ ಇಡೀ ಭಗವದ್ಗೀತೆಯ ಸಾರ ಇದು. ನಾವು 10ನೇ ಅಧ್ಯಾಯದಲ್ಲೂ ನಾವು ನೋಡಿದ್ವಿ ಭಗವದ್ಗೀತೆಯ ಸಾರ ಅಂತ. ಆ ಚತುರ್ಶ್ಲೋಕಿ ಭಗವದ್ಗೀತಾ 4 ಶ್ಲೋಕಗಳು ತುಂಬಾ ಪ್ರಮುಖವಾದದ್ದು. ಮತ್ತೆ 18ನೇ ಅಧ್ಯಾಯದಲ್ಲೂ ಕೂಡ ಭಗವಂತ ಹೇಳ್ತಾನೆ, ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲಾ ಧರ್ಮಗಳನ್ನ ತ್ಯಜಿಸಿ ನನಗೆ ಶರಣಾಗತಿಯನ್ನು ಹೊಂದು ಸಾಕು ಅಂತ ಹೇಳ್ತಾನೆ. ಮತ್ತೆ ನನ್ನ ಭಕ್ತನಾಗು, ಇವೆಲ್ಲವೂ ಕೂಡ ಬಂದಾಗ ನನ್ನ ಸೇವೆ ಮಾಡು, ಈ ರೀತಿ ಶ್ಲೋಕಗಳನ್ನ ಕೇಳಿದಾಗ ಇದೆಲ್ಲ ಭಗವದ್ಗೀತೆ ಸಾರ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ತುಂಬಾ ಮುಖ್ಯವಾದ ಶ್ಲೋಕಗಳು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಈ ಎಲ್ಲ ಶ್ಲೋಕಗಳಲ್ಲೂ ಒಂದು ಸಾಮ್ಯತೆ ಅನ್ನೋದಿರುತ್ತೆ. ಅಂದ್ರೆ ಈ ಎಲ್ಲ ಶ್ಲೋಕಗಳು ಒಂದೇ ರೀತಿಯಾಗಿರುತ್ತೆ. ಒಂದು ಭಗವಂತನನ್ನ ನೇರವಾಗಿ ಅವನ ವಿಷಯವಾಗಿ ನಮಗೆ ತಿಳಿಸ್ಕೊಡ್ತಾ ಇರುತ್ತೆ, ಭಗವಂತನ ಬಗ್ಗೆ ನೇರವಾಗಿ ತಿಳಿಸ್ಕೊಡುವಂತಹ ಶ್ಲೋಕಗಳಾಗಿರುತ್ತೆ. ಇಲ್ಲ ಭಗವಂತನ ಭಕ್ತಿ ಸೇವೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡುವಂತಹ ಶ್ಲೋಕಗಳಾಗಿರುತ್ತೆ. ಈಗ ನಾವು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಂತಹ ಈ 55ನೇ ಶ್ಲೋಕ, ಅದು ಕೂಡ ಅಂಥದನ್ನೇ ಆ ವಿಷಯವನ್ನೇ ಹೇಳ್ತಾ ಇದೆ. ಅಂದ್ರೆ ನಾವು ಭಗವಂತನಿಗೋಸ್ಕರ ಕೆಲಸಗಳನ್ನ ಮಾಡಿದಾಗ, ಅವನನ್ನ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಮಾಡ್ಕೊಂಡಾಗ, ಅವನ ಭಕ್ತರಾದಾಗ, ಮತ್ತೆ ಬೇಡದ ಸಂಘವರ್ಜಿತ ಅನರ್ಥ ನಿವೃತ್ತಿ ಅಂದ್ರೆ ಯಾವುದೆಲ್ಲ ನಮಗೆ ಬೇಡವೋ ಅಂತದನ್ನ ನಾವು ವರ್ಜಿಸಿದಾಗ, ಮತ್ತೆ ಎಲ್ಲ ಜೀವಿಗಳ ಮೇಲೆ
ಪ್ರೀತಿ ಸ್ನೇಹ ಸಂಬಂಧವನ್ನ ಇಟ್ಕೊಂಡಾಗ ನಾವು ಭಗವಂತನಿಗೆ ಹತ್ರ ಆಗ್ತೀವಿ, ಭಗವಂತನನ್ನ ಸೇರ್ಲಿಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ ಅನ್ನೋದು ಈ ಶ್ಲೋಕದ ಅರ್ಥ. ಆ ರೀತಿ ಇದು ಭಗವದ್ಗೀತೆಯ ಸಾರ ಅಂತ ಇಲ್ಲಿ ತಿಳಿಸ್ತಾ ಇದಾರೆ. ಅಂದ್ರೆ ಸಂಬಂಧ, ಅಭಿದಯ, ಪ್ರಯೋಜನ ಮೂರನ್ನು ಕೂಡ ಈ ಶ್ಲೋಕ ತಿಳಿಸ್ತಾ ಇದೆ. ಅಂದ್ರೆ ಭಗವಂತ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಳ್ಳುವಂಥದ್ದು ಅದು ನಮ್ಮ ಸಂಬಂಧ. ನಾವು ಅವನ ಜೀವೇರಿ ಸ್ವರೂಪ ನಿತ್ಯೇರಿ ಕೃಷ್ಣದಾಸ್, ಅಂದ್ರೆ ನಾವೆಲ್ಲರೂ ಕೂಡ ಭಗವಂತನ ದಾಸರು, ಭಕ್ತರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಮತ್ತೆ ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಅಭಿದಯ ಅಂದ್ರೆ ಸಂಘವರ್ಜಿತ, ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟಿದ್ದೆಲ್ಲವನ್ನು ಕೂಡ ವರ್ಜಿಸ್ಬೇಕು. ಮತ್ತೆ ಮತ್ಕರ್ಮ ಅಂದ್ರೆ ಭಗವಂತನ ಸೇವೆನ ಮಾಡ್ಬೇಕು. ಮತ್ತೆ ಎಲ್ಲ ಜೀವಿಗಳಲ್ಲಿ ಕೂಡ ಪ್ರೀತಿ ಭಾವ ಅದು ಕೂಡ ಸಂಬಂಧವನ್ನ ಹೇಳುತ್ತೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಭಗವಂತನಿಗೆ ಹತ್ರ ಆಗ್ತೀವಿ, ಭಗವಂತನ ಪ್ರೀತಿಯನ್ನ ಪಡ್ಕೊಳ್ಳೋದಕ್ಕೆ ಸಮರ್ಥರಾಗ್ತೀವಿ, ಮತ್ತೆ ಭಗವಂತನನ್ನ ಕಾಣ್ಲಿಕ್ಕೆ ನಾವು ಸಮರ್ಥರಾಗ್ತೀವಿ. ಅದೆಲ್ಲವೂ ಪ್ರಯೋಜನ. ಹೀಗೆ ಸಂಬಂಧ, ಅಭಿದಯ, ಪ್ರಯೋಜನ ಮೂರು ಕೂಡ ಈ ಶ್ಲೋಕದಲ್ಲಿ ಬರೋದ್ರಿಂದ ಇದನ್ನ ಭಗವದ್ಗೀತೆಯ ಸಾರ ಅಂತ ಹೇಳ್ತಿದ್ದಾರೆ. ಈಗ ಒಂದು ಚಟುವಟಿಕೆ. ನಿಮಗೆ ನೀಡಿದ ವಿಷಯದ ಬಗ್ಗೆ ಶ್ರೀಲ ಪ್ರಭುಪಾದರ ವಿವರಣೆಯನ್ನು ಓದಿ ಮುಖ್ಯ ವಿಷಯಗಳನ್ನು ತೋರಿಸುವ ಚಿತ್ರಗಳನ್ನು ಬರೀರಿ. ಅಂದ್ರೆ ಈ 55ನೇ ಶ್ಲೋಕದ ಅದು ಏನ್ ಮಾಡ್ಬೇಕಂದ್ರೆ ನೀವು ಆ ಭಾವಾರ್ಥವನ್ನ ಓದಿ ಅದರಲ್ಲಿ ಮುಖ್ಯ ವಿಷಯಗಳ ಬಗ್ಗೆ ಚಿತ್ರಗಳನ್ನ ಬರೀರಿ ಅಂತ ಇದ್ದಾರೆ. ಅಂದ್ರೆ ಆ ಶ್ಲೋಕದ ಪ್ರತಿಯೊಂದು ಪದಗಳು ಕೂಡ ಒಂದೊಂದು ಗ್ರೂಪ್ಗೆ ಬರುತ್ತೆ. ಮತ್ ಕರ್ಮ ಕೃತ್ ಮೊದಲನೇ ಗ್ರೂಪ್ಗೆ ಮತ್ತೆ 5 ಗ್ರೂಪ್ಗಳನ್ನ ಮಾಡೋಣ. ಮತ್ತೆ ಮತ್ ಪರಮ, ಮತ್ ಭಕ್ತ, ಸಂಘವರ್ಜಿತ, ನಿರ್ವೈರ, ಸರ್ವಭೂತೇಶು, ಹೀಗೆ 5 ಗ್ರೂಪ್ಗಳಿಗೆ 5 ಟಾಪಿಕ್ಸ್ ಇದೆ. ಮತ್ತೆ ಮುಖ್ಯ ವಿಷಯಗಳನ್ನು ತೋರಿಸುವ ಚಿತ್ರಗಳನ್ನ ಬರೀಬೇಕು. ಅಂದ್ರೆ ನೀವು ಈ ವಿಷಯಗಳನ್ನ ಕುರಿತಾಗಿ ಓದಿ ಚಿತ್ರಗಳನ್ನ ಬರೆದು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಹರೇ ಕೃಷ್ಣ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನಾನು ಮತ್ತೆ ಹೇಳ್ತೇನೆ. ಹರೇ ಕೃಷ್ಣ. ತಿಳಿದಿದೆಯಲ್ಲ? ತಿಳಿದಿದ್ರೆ ಬ್ರೇಕ್ಔಟ್ ರೂಮ್ ಮಾಡೋಣ. ಸಂಘವರ್ಜಿತ ಅಂದ್ರೆ ಮಾತಾಜಿ? ಸಂಘವರ್ಜಿತ ಅಂದ್ರೆ ಮಾತಾಜಿ ಈ ಮಾಯಾವಾದಿಗಳು ಇರ್ತಾರೆ, ಮತ್ತೆ ಯಾರು ಭೌತಿಕ ಇಚ್ಛೆಗಳನ್ನ ಹೆಚ್ಚಾಗಿ, ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಹೆಣ್ಣು ಮತ್ತೆ ಬೇರೆ ವಿಷಯಗಳಲ್ಲಿ ತುಂಬಾ ಆಕರ್ಷಿತರಾಗಿರುವಂತವ್ರು, ಅಂತಹ ಜನರು, ಅಂದ್ರೆ ಅವರು ಈ ರಾಜ ಭೋಗ ಜೀವನವನ್ನ ಮಾಡ್ತಾನೆ ಅಂತವರ ಸಂಘವನ್ನ ಚೈತನ್ಯ ಮಹಾಪ್ರಭುಗಳು ಬಯಸ್ತಾ ಇರ್ಲಿಲ್ಲ. ಹಾಗೆ ಯಾರು ಭೋಗ ಜೀವನವನ್ನ ಮಾಡ್ತಾರೆ ಅಂತವರಿಂದ ದೂರ ಇರುವಂತದ್ದು, ಯಾರು ಮಾಯಾವಾದಿಗಳಿರ್ತಾರೆ ಅವರಿಂದ ದೂರ ಇರುವಂತದ್ದು, ಮತ್ತೆ ಯಾರು ರಾಕ್ಷಸಿ ಸ್ವಭಾವದವರು ಅಥವಾ ನಾಸ್ತಿಕರಿರ್ತಾರೆ ಅಂತವರ ಸಂಘವನ್ನ ಮಾಡದೇ ಇರುವಂತದ್ದು, ಇದನ್ನೇ ಸಂಘವರ್ಜಿತ ಅಂತಾರೆ. ಮಾತಾಜಿ. ಹರೇ ಕೃಷ್ಣ. ಬ್ರೇಕ್ಔಟ್ ರೂಮ್ ಮಾಡೋದ ಮಾತಾಜಿ? ಹರೇ ಕೃಷ್ಣ. ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ಅಂದ್ರೆ ಇದನ್ನ ನೀವು ಭಗವದ್ಗೀತೆ 11ನೇ ಅಧ್ಯಾಯದ 55ನೇ ಶ್ಲೋಕ ಭಾವಾರ್ಥವನ್ನ ಓದಿ ನಂತರ ಮಾಡುವಂತದ್ದು. ಚಿತ್ರವನ್ನ ಬರೆದು ಎಕ್ಸ್ಪ್ಲೈನ್ ಮಾಡ್ಬೇಕು ನೀವು. ಹರೇ ಕೃಷ್ಣ. ಮಾಡಿ ಮಾತಾಜಿ. ಹಾ ಮಾತಾಜಿ. ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಹರೇ ಕೃಷ್ಣ. ಎಲ್ಲರೂ ಜಾಯ್ನ್ ಆಗಿ. ಇನ್ನ ಎಷ್ಟು ಜನ ಇದ್ದಾರೆ? ಜಾಯ್ನ್ ಆಗ್ಲಿಕ್ಕೆ ಏನಾದ್ರು ಆಗ್ತಿಲ್ಲ ಅಂದ್ರೆ ಹೇಳಿ, ನಾ ಮಾಡ್ತೇನೆ.
ಮಾತಾಜಿ ನಂದು ತುಂಬಾ ನೆಟ್ವರ್ಕ್ ಇಶ್ಯೂ ಇದೆ ಮಾತಾಜಿ. ಹೋಗ್ತಾ ಇದೆ ಬರ್ತಾ ಇದೆ ಮಾತಾಜಿ. ಓಕೆ ಮಾತಾಜಿ. ಭವ್ಯ ಮಾತಾಜಿ, ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಾಯ್ನ್ ಆಗಿ ಮಾತಾಜಿ. ಹಾ ಮಾತಾಜಿ, ನಾನು ಸ್ವಲ್ಪ ಔಟ್ ಸೈಡ್ ಇದೀನಿ, ಅದು ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಹೋಗೋದು ಬರೋದು. ಸಾರಿ ಮಾತಾಜಿ. ಓಕೆ ಮಾತಾಜಿ. ಅದು ಕೊಡಿ ಮಾತಾಜಿ, ಜಾಯ್ನ್ ಆಗ್ತೀನಿ ನಾನು. ಬಂದಿರ್ಬೇಕು ನೋಡಿ ಮಾತಾಜಿ ನಿಮ್ ಸ್ಕ್ರೀನ್ ಮೇಲೆ. ಅದು ನಾನು ನಾಟ್ ನೋಡಕ್ ಹೋಗ್ಬಿಟ್ಟೆ, ಅದು ಆಕ್ಚುಲಿ ಬಂದಿತ್ತು ಆಕ್ಚುಲಿ ಹೋಯ್ತು. ಇಲ್ಲಿ ತೋರಿಸ್ತಿಲ್ಲ ನಾಟ್ ಜಾಯಿಂಡ್ ಅಂತ.
ಹರೇ ಕೃಷ್ಣ. ಉಷಾ ಮಾತಾಜಿ, ಒಂದ್ ನಿಮಿಷ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಇದು ಡ್ರಾಯಿಂಗ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಒಂದ್ ನಿಮಿಷ ಮಾತಾಜಿ, ನಾನು ಫಸ್ಟ್ ಶೇರ್ ಮಾಡೋದು ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾ ಮಾತಾಜಿ, ಈಗ ಬನ್ನಿ ಮಾತಾಜಿ, ತೋರಿಸಿ. ಮಾತಾಜಿ ಇದು ಕಾಣ್ತಾ ಇದೆಯಾ? ಬರ್ದಿರೋದು ಕಾಣಿಸ್ತಾ ಇದೆಯಾ ಇಲ್ವಾ? ಇಲ್ಲ ಮಾತಾಜಿ, ತೋರಿಸಿಲ್ಲ. ನೀವ್ ಕಾಣಿಸ್ತಿದ್ದೀರಾ. ಹೌದಾ? ಒಂದ್ ನಿಮಿಷ. ಗಣೇಶ, ಮಾತಾಜಿ ಮ್ಯೂಟ್ ಅಲ್ಲಿ ಇದ್ದೀರಾ ಅನ್ಸುತ್ತೆ, ನೀವ್ ಮಾತಾಡ್ತಿರೋದು ಕೇಳಿಸ್ತಿಲ್ಲ. ಮಾತಾಜಿ ಕಾಣಿಸ್ತಿದ್ಯಾ? ಹಾ ಮಾತಾಜಿ, ಕಾಣಿಸ್ತಿದೆ. ಹಾ ಹೇಳಿ ಮಾತಾಜಿ. ಮಾತಾಜಿ, ಇದು ಕೃಷ್ಣ ಇಲ್ಲಿ ಎಲ್ಲ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಮಾತಾಜಿ, ನಿಮ್ದು ಅಂದ್ರೆ ಟಾಪಿಕ್ ಯಾವ್ದು ಸಿಕ್ಕಿತ್ತು ಮಾತಾಜಿ? ಮತ್ ಕರ್ಮ ಕೃತ್. ಹಾ ಮತ್ ಮಾತಾಜಿ. ಕರ್ಮ ಕೃತ್. ನಮ್ದು ಬ್ರೇಕ್ಔಟ್ ರೂಮ್ ಫಸ್ಟ್ ಮಾತಾಜಿ. ನಮ್ಮ ಒಂದು ರೂಮ್ ಅಲ್ಲಿ ಲಕ್ಷ್ಮೀ ಮಾತಾಜಿ, ರಾಜು ಪ್ರಭುಜಿ, ವಿಮಂಗಲ ಮಾತಾಜಿ, ಕವಿತಾ ಮಾತಾಜಿ ಮತ್ತೆ ನಾನು ಮಾತಾಜಿ. ಹಾ ಮಾತಾಜಿ, ಹೇಳಿ ಮಾತಾಜಿ. ಇಲ್ಲಿ ಕೃಷ್ಣ ಮತ್ತೆ ಇಲ್ಲೆಲ್ಲ ಭಗವಂತನ ಒಂದು ಸೇವೆಯಲ್ಲಿ ಇದ್ದಾರೆ ಮಾತಾಜಿಯಲ್ಲಿ. ಮತ್ತೆ ಕರ್ಮದ ಬಗ್ಗೆ ಹೇಳ್ಬೇಕು. ಕೃಷ್ಣ ನೆಟ್ವರ್ಕ್ ಇಶ್ಯೂ ನಂತ ನಿಮ್ದು ಮಾತಾಜಿ. ಮಾತಾಜಿ ಕೇಳಿಸ್ತಾ ಇದೆಯಾ? ಹಾ ಮಾತಾಜಿ. ಅದೇ ಕರ್ಮ ಅಂದ್ರೆ ಕೆಲಸ. ನಾವು ಕೆಲಸದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ನಾವು ನಮ್ದು ಏನು ಶಕ್ತಿ ಇದೆ ಅಂದ್ರೆ ಮನುಷ್ಯನ ಶಕ್ತಿ ಏನಿದೆ ಅದನ್ನ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗೆ ನಾವು ವರ್ಗಾಯಿಸ್ಬೇಕಾಗತ್ತೆ. ಮತ್ತೆ ಕೃಷ್ಣನಿಗೆ ಸಂಬಂಧ ಇಲ್ಲದೆ ಇರೋದನ್ನ ಏನನ್ನು ಮಾಡಬಾರ್ದು. ಇದಕ್ಕೆ ಕೃಷ್ಣ ಕರ್ಮ ಅಂತ ಹೇಳ್ತಾರೆ. ಮತ್ತೆ ಮನುಷ್ಯನಾದವನು ಬೇರೆ ಕೆಲಸಗಳಲ್ಲಿ ತೊಡಗಿರ್ಬೋದು, ಆದರೆ ಅವನ ಒಂದು ಕೆಲಸದ ಫಲ ಏನಿದೆ ಅದಕ್ಕೆ ಅವನ ಆಸಕ್ತಿಯನ್ನ ಇಟ್ಕೊಳ್ಬಾರ್ದು. ಮತ್ತೆ ಫಲವನ್ನ ಭಗವಂತನಿಗೆ ಬಿಡ್ಬೇಕು. ಉದಾಹರಣೆಗೆ ವ್ಯಾಪಾರ ಆಗಿರ್ಬೋದು, ಅವನು ವ್ಯಾಪಾರದಲ್ಲಿ ತೊಡಗಿರ್ಬೋದು, ಆದರೆ ಅದನ್ನ ಕೃಷ್ಣ ಪ್ರಜ್ಞೆಗೆ ಪರಿವರ್ತಿಸ್ಬೇಕು. ಹೀಗೆ ವ್ಯಾಪಾರವನ್ನ ಕೃಷ್ಣನಿಗಾಗಿ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಮಾತಾಡಿ. ಮತ್ತೆ ಇನ್ನೊಂದು ಭಗವಂತನೇ ಒಡೆಯ, ಹಾಗಾಗಿ ಭಗವಂತನಿಗೆ ಅದ ಲಾಭವನ್ನ ಕೊಡ್ಬೇಕು. ಮತ್ತೆ ಮತ್ತೆ ನಮ್ಮ ಒಂದು ಇಂದ್ರಿಯ ತೃಪ್ತಿಗಾಗಿ ನಾವು ಮಾಡೋದಲ್ಲ, ಭಗವಂತನ ಇಂದ್ರಿಯ ತೃಪ್ತಿಯನ್ನ ನಾವು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಭಗವಂತನಿಗೆ ಒಂದು ದೇವಸ್ಥಾನವನ್ನ ಕಟ್ಟೋದು, ಅಥವಾ ಭಕ್ತಿ ಸೇವೆ ಪ್ರಮಾಣ ವಿಗ್ರಹವನ್ನ ಸ್ಥಾಪಿಸೋದು, ಅಥವಾ ಬೇರೆ ಏನಾದ್ರೂ ಒಂದು ಕೃಷ್ಣನಿಗೆ ಮತ್ತೆ ಇನ್ನೊಂದು ಕೃಷ್ಣನಿಗೆ ಏನನ್ನ ನಾವು ಅರ್ಪಿಸ್ತೀವಿ ಅದನ್ನ ಉಳಿದದ್ದನ್ನ ನಾವು ಪ್ರಸಾದವಾಗಿ ಸ್ವೀಕರಿಸ್ಬೇಕು. ಮತ್ತೆ ಈ ಕೃಷ್ಣನೇ ಯಜಮಾನ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು ಮಾತಾಜಿ. ಇದಕ್ಕೆ ಕೃಷ್ಣ ಪ್ರಜ್ಞೆ ಅನ್ನೋದನ್ನ ಹೇಳಿ ಮಾತಾಜಿ. ಹರೇ ಕೃಷ್ಣ. ಮತ್ ಕರ್ಮಕೃತ್ ಅಂತ ಇದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪ್ರವೀಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮ್ಗೆ ಟಾಪಿಕ್ ಸಿಕ್ಕಿದ್ದು ನಿರ್ವೈರ ಸರ್ವಭೂತೇಶು, 5ನೇ ಟಾಪಿಕ್.
ಹಾ ಮಾತಾಜಿ. ನಾನು ಚಿತ್ರ ಬಿಡಿಸಿದ್ದೀನಿ. ನಮ್ಮ ರೂಮ್ ಅಲ್ಲಿ ಲಕ್ಷ್ಮೀ ಮಾತಾಜಿ, ಜ್ಯೋತಿಶ್ರೀ ಮಾತಾಜಿ, ಮತ್ತೊಬ್ರು ಮಾತಾಜಿ, ನಂಗೆ ಹೆಸರು ಗೊತ್ತಿಲ್ಲ ಮಾತಾಜಿ, ಮತ್ತೆ ನಾನು ಪ್ರವೀಣ ಮಾತಾಜಿ. ನೋಡಿ ನಂದು ಚಿತ್ರ ಕಾಣಿಸ್ತದ ಮಾತಾಜಿ, ಒಂದು ನಿಮಿಷ ಲೈಟ್ ಇದೆ ನೋಡಿ, ಕಾಣಿಸ್ತದ ಮಾತಾಜಿ. ಇದು ನಾನು ಆಕ್ಚುಲಿ ನಂಗೆ ಗೊತ್ತಿಲ್ಲ ಮಾತಾಜಿ ಚಿತ್ರ ಬಿಡಿಸ್ಲಿಕ್ಕೆ. ಕೃಷ್ಣನ ಚಿತ್ರ ಉಂಟು. ನಾನು ನವವಿಧ ಭಕ್ತಿ, ಒಬ್ಬ ಭಕ್ತನಿಗೆ ವೈರತ್ವವೇ ಇರುವುದಿಲ್ಲ, ಶುದ್ಧ ಭಕ್ತನಿಗೆ. ಅದು ಅವನು ನವವಿಧ ಭಕ್ತಿಯಲ್ಲಿಯೇ ಇರುತ್ತಾನೆ. ಹಾಗೆ ಕಾಣಿಸ್ತದ ಮಾತಾಜಿ ಕೃಷ್ಣನದ್ದು ನೋಡಿ. ಕೃಷ್ಣ ಇದ್ದಾನೆ, ಜಪಮಣಿ ಮಾಲೆ ಮಾಡಿ ಜಪ ಮಣಿ, ಹೌದು, ಜಪ ಮಾಡುತ್ತಾ ಇರುತ್ತಾರೆ ಭಕ್ತ. ಮತ್ತೆ ಒಂದು ನೋಡಿ ಕೀರ್ತನೆ ಮಾಡಿ, ಹರೇ ಕೃಷ್ಣ ಅಂತ ಕೀರ್ತನೆ ಮಾಡ್ತಾ ಇರುತ್ತಾರೆ. ಕಾಣಿಸ್ತದ ಮಾತಾಜಿ ನಿಮ್ಗೆ? ಸ್ವಲ್ಪ ಕಾಣಿಸ್ತದ? ಮತ್ತೆ ನೋಡಿ ಇಲ್ಲಿ ನೋಡಿ ಆರತಿ ಮಾಡಿ, ಹೌದು. ಮತ್ತೆ ಇಲ್ಲೆಲ್ಲ ನೋಡಿ ಇದು ಪ್ರಸಾದ ಎಲ್ಲ ಇಟ್ಟಿದ್ದಾರೆ, ಎಲ್ಲ ಉಂಟು. ಸ್ವಲ್ಪ ಮಾಡಿದೆ ನಾನು ಹಾಗೆ. ಅದ್ರಲ್ಲಿ ಇವಾಗ ಅದೇ ಒಬ್ಬ ಭಕ್ತನು, ಅವನಿಗೆ ವೈರತ್ವ ಇರುವುದಿಲ್ಲ, ಶತ್ರು ಇರುವುದಿಲ್ಲ, ಅವನು ಕೃಷ್ಣ ಪ್ರಜ್ಞೆಯಲ್ಲೇ ನಿರತನಾಗಿರುತ್ತಾನೆ. ಅವನಿಗೆ ಖಾಲಿ ಕೃಷ್ಣನದ್ದೇ ಧ್ಯಾನ ಇರುತ್ತದೆ. ಅವನು ಯಾರೇ ಏನೇ ಹೇಳಿ ಅವನು ಸಹನೆಯಿಂದ, ಶಾಂತತೆಯಿಂದ ನಿರ್ಲಿಪ್ತನಾಗಿರುತ್ತಾನೆ ಮಾತಾಜಿ. ಅವನದ್ದು ಅಂದ್ರೆ ಇಲ್ಲಿ ಉದಾಹರಣೆ ಕೊಡ್ಬೋದು ನಾವು ಪ್ರಭುಪಾದರನ್ನೇ. ಇವಾಗ ಅವರು ಹಾಗೇನೆ, ಅವರು ಹೇಗಿದ್ರು ಅಂದ್ರೆ ಒಬ್ಬ ಶುದ್ಧ ಎಲ್ಲರೊಂದಿಗೆ ಅವನು ಸ್ನೇಹದಿಂದ ಇರುತ್ತಾನೆ. ಅವನು ಕೇವಲ ಶುದ್ಧ ಭಕ್ತಿಯಿಂದ ಭಗವಂತನ ಸೇವೆಯನ್ನು ಮಾಡುತ್ತಾ, ಭಗವಂತನ ಇದು ಭಗವದ್ಗೀತೆಯನ್ನು ಓದುತ್ತಾ, ಮತ್ತೆ ಎಲ್ಲರಿಗೂ ಅದನ್ನು ಹರಡುತ್ತಾ ಇರುತ್ತಾನೆ, ಪ್ರಚಾರ ಮಾಡುತ್ತಾ ಇರುತ್ತಾನೆ. ಅವನಿಗೆ ಅದರಿಂದಲೇ ಎಲ್ಲಾ ಸಮಸ್ಯೆ, ಕೃಷ್ಣ ಪ್ರಜ್ಞೆಯಿಂದಲೇ ಅವನ ಎಲ್ಲಾ ಸಮಸ್ಯೆಗಳಿಂದ ಅವನು ಬಿಡುಗಡೆ ಹೊಂದುತ್ತಾನೆ. ಕೃಷ್ಣ ಪ್ರಜ್ಞೆಯನ್ನು ಸಮಾಜಕ್ಕೆ ತರಬೇಕೆಂದು ಅವನು ಬಯಸುತ್ತಾನೆ. ಅವನು ಕೃಷ್ಣ ಪ್ರಜ್ಞೆಯ ಪ್ರಚಾರದಲ್ಲಿಯೇ ನಿರತನಾಗಿರುತ್ತಾನೆ. ಮತ್ತೆ ಅವನಿಗೇನು ಬೇಡ ಮಾತಾಜಿ, ಅವನಿಗೆ ಖಾಲಿ ಕೃಷ್ಣನ ಶ್ಯಾಮ ಸುಂದರ ರೂಪವನ್ನು ನೋಡಲು ಸದಾ ಬಯಸುತ್ತಾನೆ. ಅವನಿಗೆ ಯಾವ ಅಸೂಯೆ ಎಂಬುದಿಲ್ಲ ಅವನಿಗೆ. ಅಂತವನೇ ಶ್ರೀಕೃಷ್ಣನಿಗೆ ಪ್ರಿಯನಾಗಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ವೈರತ್ವ ಇಲ್ಲ, ಯಾರ ಹತ್ರನ ವೈರತ್ವ ಇಲ್ಲ. ಯಾರೇ ವೈರತ್ವ ಮಾಡಿದರೂ ಕೂಡ ಅವನು ನಿರ್ಲಿಪ್ತನಾಗಿರುತ್ತಾನೆ, ಅವನಿಗೆ ಅಸೂಯೆ ಇರುವುದಿಲ್ಲ. ಅವನಿಗೆ ಖಾಲಿ ಶ್ರೀಕೃಷ್ಣನದ್ದೇ ಧ್ಯಾನ, ಭಗವಂತನದೇ ಶುದ್ಧ ಭಕ್ತಿಯಿಂದ ಅವನು ಭಗವಂತನ ಧ್ಯಾನ ಮಾಡುತ್ತಾನೆ. ನವವಿಧ ಭಕ್ತಿಯಿಂದ ಇರುತ್ತಾನೆ. ಅವನು ಎಲ್ಲ ಪ್ರಸಾದ ಕಾರ್ಯ ಎಲ್ಲವನ್ನು ಮಾಡುತ್ತಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಉದಾಹರಣೆಗಳು ಹರಿದಾಸ್ ಠಾಕೂರರು ಪ್ರಹ್ಲಾದ ಮಹಾರಾಜ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಹೇಗೆ ಹರಿದಾಸ್ ಠಾಕೂರ್ಗೆ 21 ಮಾರುಕಟ್ಟೆಗಳಲ್ಲಿ ಅವರು ಚಡಿಹೇಟನ್ನ ಕೊಡಕ್ಕೆ ಹೇಳ್ತಾರೆ, ಆದ್ರೂ ಕೂಡ ಅವ್ರು ಹೇಳ್ತಾರೆ ಯಾರು ಹೊಡಿತಾ ಇದ್ದಾರೆ ಅವ್ರನ್ನ ಕ್ಷಮಿಸು ಭಗವಂತ ಅಂತ. ಹಾಗೆ ಪ್ರಹ್ಲಾದ ಮಹಾರಾಜನಿಗೂ ಕೂಡ ಅವನ ತಂದೆ ಅವನು ಸಾಯಿಸೋದಕ್ಕೆ ಎಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ, ಆದ್ರೆ ಅವನು ಕೂಡ ಕೊನೆಯಲ್ಲಿ ಕೇಳ್ತಾನೆ ನನ್ನ ತಂದೆಯನ್ನ ಕ್ಷಮಿಸು ಅಂತ. ಹೀಗೆ ಶುದ್ಧ ಭಕ್ತರು ನಿರ್ವೈರ, ಅಂದ್ರೆ ಅವ್ರಿಗೆ ಯಾರು ಏನೇ ಮಾಡಿದ್ರು ಕೂಡ, ತೊಂದರೆ ಕೊಟ್ರು ಕೂಡ ಅವ್ರು ಬೇರೆಯೊಬ್ಬರಿಗೆ ಸ್ನೇಹ ಜೀವಿಗಳಾಗಿರ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಹರೇ ಕೃಷ್ಣ. ಕುಂಡಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪಿಕ್ಚರ್ ಮಾಡೋದು ನಮ್ಮ ಗ್ರೂಪ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಮಾತಾಜಿ, ನನಗಂತೂ ಗೊತ್ತೇ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು ನಮಗೆ ಸಿಕ್ಕಿದಂತಹ ಟಾಪಿಕ್ ಮತ್ಪರಮ. ಮತ್ಪರಮ ಅಂದ್ರೆ ನಾವು ಮೇಲ್ಮಾರ್ಗದಲ್ಲಿ ಇರುವವನು ಅಂತ. ಮೇಲ್ಮಾರ್ಗದಲ್ಲಿ ಇರುವವನನ್ನ ಅರ್ಥ ಮಾಡಿಕೊಳ್ಳುವವ ಯಾರು? ಅವನು ಅಂದ್ರೆ ಭಕ್ತ ಅಂತ ಹೇಳ್ಬೋದು. ಈಗ ನಾವು ಮೇಲ್ಮಾರ್ಗದಲ್ಲಿ ಕೃಷ್ಣ ಇದ್ದಾನೆ. ಕೃಷ್ಣ ಏನ್ ಮಾಡ್ತಾನೆ? ವಿಷ್ಣುವನ್ನ ಏನ್ ಮಾಡ್ತಾನೆ? ಎಕ್ಸ್ಪ್ಯಾನ್ಷನ್ ಮಾಡಿಕೊಳ್ತಾನೆ. ನೆಕ್ಸ್ಟ್ ಎಲ್ಲ ಬ್ರಹ್ಮ, ಅಲ್ಲಿ ಲಯ ಮಾಡ್ಲಿಕ್ಕೆ ಶಿವ, ಇಲ್ಲಿ ಎಲ್ಲ ಲೋಕಗಳು 14 ಲೋಕಗಳನ್ನ ಸೃಷ್ಟಿ ಮಾಡಿದ್ದಾನೆ. ಒಂದಕ್ಕಿಂತ ಒಂದು ಲೋಕ ಅತ್ಯಂತ ಸುಂದರವಾಗಿದೆ. ಈ ಮತ್ಪರಮ ಆಗುವ ಮೊದಲು ಆ ಮನುಷ್ಯನನ್ನ ಆ ಎಲ್ಲ ಲೋಕಗಳು, ಸುಂದರವಾದ ಲೋಕಗಳು ಆಕರ್ಷಣೆ ಮಾಡುತ್ತಾ ಇರುತ್ತವೆ. ಮತ್ತೇನಪ್ಪ, ಮತ್ತೆ ಅಲ್ಲಿ ಪ್ರಕೃತಿ ಓಕೆ, ನಾವು ಅಲ್ಲಿರುತ್ತೆ, ಅವರಿಗೆ ಆಕರ್ಷಣೆ, ಈ ಲೋಕಕ್ಕೆ ಹೋಗ್ಬೇಕು, ಅಲ್ಲಿ ಎಂಜಾಯ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅನ್ನೋಂತ ಆಸೆ, ಆಕಾಂಕ್ಷೆ. ಆದ್ರೆ ಅಷ್ಟೊತ್ತಿಗೆ ಭಗವಂತನ ಧ್ಯಾನದಲ್ಲಿದ್ದಂತಹ ಅವನು ಮತ್ಪರಮ ಆಗಿ ಬಿಡ್ತಾನೆ. ಮತ್ಪರಮ ಆದ ನಂತರ ಅವನ ಮನಸ್ಸಿಗೆ ಬರುವಂತಹುದು ಈ ಎಲ್ಲ 14 ಲೋಕಗಳೆಲ್ಲ ಶೂನ್ಯ. ನಾನು ಹೋಗ್ಬೇಕು ಮೇಲೆ 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 ಹೋಗಿ ಗೋಲೋಕ ವೃಂದಾವನ ಇರ್ಬೇಕು, ಅಲ್ಲಿ ಅತ್ಯಂತ ಸುಂದರವಾದ ಅಂದವಾದ ಲೋಕ ಆಗಿರ್ತದೆ, ನಮ್ಮನ್ನ ಅದು ಆಕರ್ಷಣೆ ಮಾಡುತ್ತದೆ, ದಿವ್ಯವಾದ ಲೋಕ, ಅಲ್ಲಿ ಭಗವಾನ್ ಶ್ರೀಕೃಷ್ಣ ಅಲ್ಲಿ ಇರ್ತಾನೆ ಅನ್ನುವಂತಹ ಮನಸ್ಸಿಗೆ ಅವನು ಬಂದಾಗ ಅಂತ ಅವನು ಮತ್ ಪರಮ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ತೋರಿಸ್ಲಿಕ್ಕೆ ಬಯಸ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು. ಅಂದ್ರೆ ಶುದ್ಧ ಭಕ್ತನಿಗೆ ಬೇರೆ ಯಾವುದೇ ಐಹಿಕ ಲೋಕಗಳ ಇಚ್ಛೆ ಇಲ್ಲ.
ಅವನಿಗೆ ಇಚ್ಛೆ ಇರುವಂತದ್ದು ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ. ಧನ್ಯವಾದಗಳು ಮಾತಾಜಿ. ಪದ್ಮಿನಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಒಂದ್ ಕೃಷ್ಣ ನಿಮಿಷ ಮಾತಾಜಿ. ಮಾತಾಜಿ, ನಮ್ದು ಒಂದು ಪ್ರಾಬ್ಲಮ್ ಇದೆ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಮ್ದೊಂದು ಪ್ರಾಬ್ಲಮ್ ಇದೆ. ನೀವು ಆಕ್ಚುಲಿ ನಾನು ಮಾತಾಡ್ಬೋದು, ಯಾವಾಗ ನಾನ್ ಲ್ಯಾಪ್ಟಾಪ್ ಅಲ್ಲಿ ಕ್ಲಾಸಸ್ ಅಟೆಂಡ್ ಮಾಡೋದು. ಹಾ ಮಾತಾಜಿ. ನೀವು ಯಾವಾಗ ಬ್ರೇಕ್ಔಟ್ ರೂಮ್ ಹೋಗ್ತಿರಲ್ಲ, ಹೋಗಿ ಹಾ ಮತ್ತೆ ಮಾತಾಜಿ. ವಾಪಸ್ ಬಂದ್ಮೇಲೆ ನಂದು ಮೈಕ್ ಆಗ್ಲಿ ವಿಡಿಯೋ ಆಗ್ಲಿ ಆನ್ ಆಗೋದೇ ಇಲ್ಲ. ಸೊ ಅವಾಗ ನಾನು ಬೇರೆ ಇನ್ನೊಂದು ಟ್ಯಾಬ್ ಅಥವಾ ಮೊಬೈಲ್ ತಗೊಂಡು ಓಪನ್ ಮಾಡ್ಕೊಂಡು ಮತ್ತೆ ಮಾತಾಡ್ಬೇಕಾಗುತ್ತೆ. ಹೌದು ಮಾತಾಜಿ, ಈಗ ನನಗೆ ನೀವು ಕಾಣಿಸ್ತಿಲ್ಲ, ಎಲ್ಲಿ ನಿಮ್ದು ವಾಯ್ಸ್ ಬರ್ತಿದೆ, ಎಲ್ಲಿಂದ ಮಾತಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ಒಂದ್ ನಿಮಿಷ. ಈಗ ಮಾತಾಜಿ ಕಾಣಿಸುತ್ತಾ? ಮಾತಾಜಿ ಕಾಣಿಸ್ತಿದ್ಯಾ? ಹಾ ಮಾತಾಜಿ. ಅಂದ್ರೆ ಮಾತಾಜಿ, ನಮ್ದು ಗ್ರೂಪ್ 4. ಆಕ್ಚುಲಿ ನಮ್ ಗ್ರೂಪ್ ಅಲ್ಲಿ ಏನು ಡಿಸ್ಕಷನ್ ನಡೀಲೇ ಇಲ್ಲ. ನಮಗೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಸಂಘವರ್ಜಿತ ಬಂದಿತ್ತು. ಸಂಘವರ್ಜಿತಾಗೆ ನಾನು ಈ ಚಿತ್ರ ಬರ್ದಿದ್ದೀನಿ ಮಾತಾಜಿ. ಅಂದ್ರೆ ಇದೇನು ಭಜನ್ ಮಾಡೋದು ಅಥವಾ ಏನ್ ಕೀರ್ತನ ಪದ್ಧತಿ ಅಂತ ಹೇಳ್ಬೇಕು ಅಂತಂದ್ರೆ, ನಾನು ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಸಂಘ ಒಂದು ಇದು ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಬರ್ದಿರೋದು. ನನಗೆ ಪಿಕ್ಚರ್ ಬರೆಯಕ್ ಗೊತ್ತಾಗ್ಲಿಲ್ಲ, ಹಾಗಾಗಿ ಇನ್ಸ್ಟ್ರೂಮೆಂಟ್ ಮಾತ್ರ ತೋರಿಸಿದೀನಿ. ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಹೋಗೋದು ಹೇಗೆ ಅನ್ನೋ ಒಂದು ಎಕ್ಸಾಂಪಲ್ ಕೊಡೋದಕ್ಕೋಸ್ಕರ. ಅಂದ್ರೆ ಇಲ್ಲಿ ಸಂಘ ವರ್ಜಿತ ಅಂತಂದ್ರೆ, ಮೊದಲನಾಗಿ ನಾವು ಏನು ಭಗವಂತನ ಲೋಕದಿಂದ ಇಲ್ಲಿ ತಪ್ಪು ಮಾಡಿ ಇಲ್ಲಿ ಬಂದಿರ್ತೀವಿ, ಇಲ್ಲಿ ಪುನಃ ನಾವು ವಾಪಸ್ ಹೋಗೋದಿಕ್ಕೆ ನಮ್ಗೆ ಒಬ್ಬ ಆಧ್ಯಾತ್ಮಿಕ ಗುರುವಿನ ಅಗತ್ಯ ಇದೆ. ಆಧ್ಯಾತ್ಮಿಕ ಗುರುಗಳು ಅಂತಂದ್ರೆ ನಾವು ಇಲ್ಲಿ ಚೈತನ್ಯ ಮಹಾಪ್ರಭುಗಳನ್ನ ತಗೊಳ್ಬಹುದು. ಅವ್ರು ಹೇಗೆ ಈ ಜಗತ್ತಿಗೆ ಬಂದು ನಮ್ಗೆ ಹರೇ ಕೃಷ್ಣ ಮಹಾಮಂತ್ರನ ಕೊಟ್ಟು, ಮತ್ತೆ ಅವ್ರಿಗೆ ಅನುಯಾಯಿಗಳೆಲ್ಲ ಹೇಗೆ ಅವರು ಕೀರ್ತನೆ ಆಗ್ಲಿ ಭಜನೆಗಳ ಮಾಡ್ಕೊಳ್ತಾ ಬೇರೆಯವ್ರಿಗೂ ಅದು ಮಾದರಿಯಾಗಿ ಅವರು ಸಂಸಾರದ ಪರಿತ್ಯಾಗಿಗಳು ಹೇಳ್ಬೇಕು ಅಂತಂದ್ರೆ ಒಂದು ಒಳ್ಳೆ ಮಾರ್ಗದಲ್ಲಿ, ಅಂದ್ರೆ ನಾವು ಬಂದ ಉದ್ದೇಶವನ್ನ ಅವ್ರು ತಿಳಿಸೋದಕ್ಕೋಸ್ಕರ ಅವರು ಸರ್ವಸಂಗ ಪರಿತ್ಯಾಗಿ ಅಂತ, ಅವರು ಒಂದು ಗುಂಪಲ್ಲಿದ್ರು ಕೂಡ ನಾವು ಸರ್ವಸಂಗ ಪರಿತ್ಯಾಗಿ ಅಂತ ತಗೋಬಹುದು. ಯಾಕೆಂದ್ರೆ ಅವರು ನಮ್ಮನ್ನ ಆಧ್ಯಾತ್ಮಿಕ ಮಾರ್ಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂತಹ ಒಂದು ಗುಂಪನ್ನ ಅವರು ಮಾಡ್ಕೊಂಡು ಇಡೀ ವಿಶ್ವದಲ್ಲಿ ಕೃಷ್ಣ ಪ್ರಜ್ಞೆನ ಬೆಳೆಸೋದಕ್ಕೆ ಸಹಾಯ ಮಾಡುತ್ತಾರೆ. ಹಾಗಂತ ನಾನು ತಗೊಂಡಿದ್ದೀನಿ ಮಾತಾಜಿ. ನನ್ ಬುಕ್ ಸ್ವಲ್ಪ ರೆಫರ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು, ಹಾಗಾಗಿ ಮೇನ್ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಮಾತಾಜಿ, ಇನ್ನೊಂದು, ನಾವೆಲ್ಲರೂ ಒಂದೊಂದು ನಮ್ಮ ಪಾಯಿಂಟ್ ಆಫ್ ವ್ಯೂ ಹೇಳ್ತೀವಿ. ಅದು ಎಷ್ಟು ಕರೆಕ್ಟ್ ಇದೆಯಾ, ಯಾವ್ದು ತಪ್ಪಿದ್ಯಾ ನಮ್ಗೆ ಗೊತ್ತಿಲ್ಲ. ನಿಮ್ ಕಡೆಯಿಂದ ಅದ್ರಿಗೆ ರಿಯಾಕ್ಷನ್ ಒಂದ್ ಬಂದ್ರೆ ಒಳ್ಳೆ ಇರುತ್ತೆ. ನಾವು ಇಂಪ್ರೂವ್ ಮಾಡ್ಕೋಬಹುದು ಮಾತಾಜಿ. ಯಾಕೆಂದ್ರೆ ನಾವ್ ಏನ್ ಹೇಳಿರ್ತೀವಿ ಸರಿ ಇದೆಯಾ ತಪ್ಪಿದ್ಯೋ ನಮಗ್ ಗೊತ್ತಿಲ್ಲ, ನಮ್ಮ ಒಂದ್ ಐಡಿಯಾ ಹೇಳಿರ್ತೀವಿ ಅಷ್ಟೇ. ಅದ್ರ ಕಡೆಗೆ ನಿಮ್ದು ಒಂದು ರೆಸ್ಪಾನ್ಸ್ ಇದ್ರೆ ಒಳ್ಳೇದು ಮಾತಾಜಿ. ಓಕೆ ಮಾತಾಜಿ. ಅಂದ್ರೆ ಈಗ ನೀವು ಸಂಘವರ್ಜಿತ ಹೇಳಿದ್ರಲ್ವಾ, ಅದಕ್ಕೆ ತುಂಬಾ ಚಿಕ್ಕದಾಗಿ 4 ಲೈನ್ಸ್ ಅಲ್ಲಿ ಭಾವಾರ್ಥ ಕೊಟ್ಟಿದ್ದಾರೆ ಪ್ರಭುಜಿ. ಆಮೇಲೆ ಇನ್ನೂ ಜಾಸ್ತಿ ಕೊಟ್ಟಿದ್ದಾರೆ. ಅಂದ್ರೆ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಬರುವಂತಹ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಅಂದ್ರೆ ಉತ್ತಮ ಭಕ್ತಿ ಮಾಡ್ಬೇಕು ಅಂತಂದ್ರೆ ಅನ್ಯಾಭಿಲಾಷಿತ ಶೂನ್ಯ, ಅಂದ್ರೆ ಭಗವಂತನ ಭಕ್ತಿ ಸೇವೆ ಹೊರತುಪಡಿಸಿ ಬೇರೆ ಯಾವುದೇ ಆಸೆ ಆಕಾಂಕ್ಷೆಗಳು ನಮ್ಗೆ ಇರಬಾರ್ದು ಅನ್ನೋದು. ಮತ್ತೆ ಜ್ಞಾನ ಕರ್ಮಾದಿ ಅನಾವೃತಂ, ಅಂದ್ರೆ ಭಕ್ತಿಗೆ ಪೂರಕವಲ್ಲದ ಜ್ಞಾನ ಅಥವಾ ಭಕ್ತಿಗೆ ಪೂರಕವಲ್ಲದ ಒಂದು ಕರ್ಮ ಏನಿದೆ ಅದು ನಾವು ಇಟ್ಕೋಬಾರ್ದು. ಅಂದ್ರೆ ನಾವು ಮಾಡುವಂತಹ ಯಾವುದೇ ಕರ್ಮ ಇರ್ಬೋದು, ಜ್ಞಾನ ಇರ್ಬೋದು, ಅದು ಭಗವಂತನ ಭಕ್ತಿಗೆ ಪೂರಕವಾಗಿದ್ರೆ ಮಾತ್ರ ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ಅಂದ್ರೆ ಊಹಾತ್ಮಕ ಜ್ಞಾನಿ ಮಾಡುವಂಥದ್ದು, ಈ ವೇದಗಳ ಅಧ್ಯಯನ ಮಾಡುವಂಥದ್ದು, ಮತ್ತೆ ಮಾಯಾವಾದ, ಮತ್ತೆ ಅವರದೇ ಒಂದು ಭಗವಂತನ ಕುರಿತಾಗಿ ಊಹೆಗಳು ಮಾಡ್ತಾರಲ್ಲ, ಅಂತಹ ಒಂದು ಜ್ಞಾನ ಇಟ್ಕೋಬಾರ್ದು. ಮತ್ತೆ ನಾವು ಮಾಡುವಂತಹ ಕರ್ಮಗಳು ಯಾವ್ದೆಲ್ಲ ಇರುತ್ತೆ ಅದೆಲ್ಲ ಕೂಡ ಅಕರ್ಮ ಆಗಿರ್ಬೇಕು. ಅದ್ಯಾವ್ದು ಕೂಡ ಕರ್ಮಕಾಂಡ ಆಗ್ಬಾರ್ದು. ಅಂದ್ರೆ ಆ ಕರ್ಮದ ಫಲದಲ್ಲಿ ನಮ್ಗೆ ಇಚ್ಛೆ ಇಟ್ಕೊಂಡು ಮಾಡುವಂತಹ ಕರ್ಮಗಳಾಗಿರ್ಬಾರ್ದು. ಅಂತಹ ಕರ್ಮ, ಅಂತಹ ಜ್ಞಾನ ಇಲ್ದೇ ಇರುವಂತದ್ದು ಅದು ಉತ್ತಮ ಭಕ್ತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಅನುಕೂಲೇನ ಕೃಷ್ಣಾನುಶೀಲನಂ ಅಂತಾರೆ. ಅಂದ್ರೆ ನಾವು ಮಾಡುವಂತಹ ಭಕ್ತಿ ಸೇವೆ ಯಾವ ರೀತಿ ಇರ್ಬೇಕು, ಮತ್ತೆ ಭಗವಂತನಲ್ಲಿ ಇಡುವಂತಹ ಭಕ್ತಿ ಪ್ರೀತಿ ಅದು ಎಂತದಿರ್ಬೇಕು ಅಂತಂದ್ರೆ ಭಗವಂತನಿಗೆ ಪೂರಕವಾಗಿರ್ಬೇಕು. ಅಂದ್ರೆ ಇಲ್ಲಿ ಕಂಸ ಕೂಡ ಭಗವಂತನನ್ನ ಸ್ಮರಣೆ ಮಾಡ್ತಾರೆ, ಆದ್ರೆ ಅದು ಅನುಕೂಲಕರವಾಗಿರೋದಿಲ್ಲ. ಆದ್ರೆ ದೇವಕಿ ಅಥವಾ ಯಶೋದೆ
ಅವರು ಏನು ಭಗವಂತನ ಭಕ್ತಿ ಮಾಡ್ತಾರೆ ಅದು ಭಗವಂತನ ಭಕ್ತಿಗೆ ಪೂರಕವಾಗಿರುವಂತದ್ದು. ಆ ರೀತಿ ಭಗವಂತನ ಭಕ್ತಿ ನಾವು ಅಥವಾ ಭಗವಂತನ ಸ್ಮರಣೆ ಏನಿದೆ ಅದು ಕೂಡ ಭಗವಂತನಿಗೆ ಅನುಕೂಲಕರವಾಗಿರ್ಬೇಕು. ಅಂತಹ ಭಕ್ತಿಯನ್ನು ಮಾಡೋದು ಉತ್ತಮವಾದ್ದು. ಆದ ಕಾರಣ ಸಂಘವರ್ಜಿತ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಆ ರೀತಿ ಇಲ್ಲದ್ದು ಏನೆಲ್ಲ ಇದೆ, ಊಹಾತ್ಮಕ ಚಿಂತನೆ ಮಾಡುವಂತ ಜ್ಞಾನಿಗಳನ್ನ ಅಥವಾ ಮಾಯಾವಾದಿಗಳು, ನಿರಾಕಾರವಾದಿಗಳು, ಭಗವಂತನ ಮಾತಾಜಿ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹರೇ ಕೃಷ್ಣ. ಕೇಳಿಸ್ತಿದೆಯಲ್ಲ ಮಾತಾಜಿ? ಕೇಳಿಸ್ತಿದೆ ಮಾತಾಜಿ. ಓಕೆ, ನೆಕ್ಸ್ಟ್ ಯಾರಿದ್ರಿ ಮಾತಾಜಿ? ಸುನೀತಾ ಮಾತಾಜಿ ಇದ್ರ? ಹರೇ ಕೃಷ್ಣ. ಮಾತಾಜಿ ನಮ್ಮದ್ರಲ್ಲಿ 4 ಜನ ಇದ್ರು ಮಾತಾಜಿ. ಶ್ರುತಿ ಮಾತಾಜಿ, ಶೋಭಾ ಮಾತಾಜಿ, ನಾನು, ಇನ್ನೊಬ್ರು ಕೇಶವ ಪ್ರಭುಜಿ ಅಂತ. ಹಾ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ನನ್ಗೆ ಮತ್ ಭಕ್ತ ಅಂತ ಬಂದಿದೆ ಮಾತಾಜಿ. ನಾನ್ ಚಿಕ್ಕದಾಗಿ ಬರ್ತೀನಿ, ನನ್ಗೆ ಯಾವ ತರ ಬರೀಬೇಕು ಫಿಗರ್ ಗೊತ್ತಾಗ್ಲಿಲ್ಲ. ಸೊ ನಾನು ಇಲ್ಲಿ ಬಿಟ್ಟಿದ್ದು ಜಪ ಮಾಡ್ತಿರೋದು, ಪ್ರಾರ್ಥನೆ ಮಾಡ್ತಿರೋದು, ದಂಡೋತ್ ಪ್ರಣವ, ಆಮೇಲೆ ಇದು ಧ್ಯಾನ ಮಾಡೋದು, ಆಮೇಲೆ ಪ್ರಸಾದ, ಆರತಿ, ಭಕ್ತರ ಸಂಘ ಮೇನ್ ಈ ತರ ನಾನು ಬಿಡಿಸ್ಕೊಂಡಿದ್ ಮಾತಾಜಿ. ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ಮಾತಾಜಿ. ಹಾ, ನಾನು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ ಮಾತಾಜಿ. ಮಾತಾಜಿ ವಿಡಿಯೋ ಆನ್ ಆಫ್ ಇಲ್ಲ? ಒಬ್ಬ ಭಕ್ತ ಹಾ ಮಾತಾಜಿ, ಒಬ್ಬ ಭಕ್ತ ಇಲ್ಲಿ ಮತ್ ಭಕ್ತ ಅಂತ ಬಂದಿದೆ ಮಾತಾಜಿ. ನನ್ಗೆ ಒಬ್ಬ ಶುದ್ಧ ಭಕ್ತನು ಯಾವಾಗ್ಲೂ ಎಲ್ಲೇ ಯಾವ್ದೇ ದೇಶ ಕಾಲ ಏನು ನೋಡಲ್ಲ, ಆತ ಬರೇ ಭಕ್ತಿಯಲ್ಲೇ ಯೋಚನೆ ಮಾಡ್ಕೊಂತ ಭಕ್ತಿ ಸೇವೆನೆ ಮಾಡ್ತಿರ್ತಾನ. ಮತ್ತೆ ಶುದ್ಧ ಭಕ್ತಿ ಯಾವಾಗ್ಲೂ ಭಗವಂತನ ಸೇರೋದೇ ಆತಂದು, ಭಗವಂತನ ಕಡೆ ಹೋಗ್ಬೇಕು, ಭಗವಂತನ ಚಿಂತೆಯಲ್ಲೇ ಭಗವಂತನ ಸೇವೆ. ನಾನ್ ಏನೇನು ಮಾಡಿ ತೊಡಗ್ಬೇಕು, ನಾನು ತನ್ನನ್ನು ತಾನೇ ಅದ್ರಲ್ಲಿ ಭಕ್ತಿಯಲ್ಲಿ ತೊಡಸ್ಕೊಂಡಿರ್ತಾನ ಮಾತಾಜಿ. ಮತ್ತೆ ಆಮೇಲೆ ಇದು ನವವಿಧ ಭಕ್ತಿಯಲ್ಲಿ ನಮ್ಗೆ ಒಂದನ್ನ ಮಾಡ್ಬೋದು ಅಂತ ಹೇಳ್ತಾ ಇದಾರೆ. ದಾಸ್ಯ, ಇದು ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರದಲ್ಲಿ ಯಾವ್ದಾದ್ರು ಒಂದು ಸಂಬಂಧ ನಾವು ಬೆಳೆಸ್ಕೊಂಡು ಸ್ಮರಿಸಬೇಕು, ಭಗವಂತನನ್ನು ನೆನೆಯಬೇಕು ಮತ್ತು ಧ್ಯಾನ ಮಾಡ್ಬೇಕು. ಆವಾಗ ನಾವು ಒಂದು ಸದಾ ಭಗವಂತನನ್ನು ಧ್ಯಾನಿಸ್ತಿರ್ತೀವಿ. ಮತ್ತು ಭಗವಂತನ ಹಲವು ರೂಪಗಳಿದಾವೆ. ನಾವು ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾದ್ರೆ ಯಾವುದೇ ದಿವ್ಯ ರೂಪದಲ್ಲಿ ಭಕ್ತಿ ಸೇವೆಯ ಮೂಲಕ ನಮ್ಮ ಮನಸ್ಸನ್ನು ಭಗವಂತನ ಮೇಲೆ ಸ್ಥಿರಗೊಳಿಸ್ತೀವಿ. ಇದೇ ಭಕ್ತಿ, ಇದೇನು ಕಷ್ಟ ಸುಲಭ, ಆದ್ರೆ ನಾವು ಪ್ರಯತ್ನ ಪಟ್ರೆ ಇದು ಏನು ಅಲ್ಲ. ಯಾಕಂದ್ರೆ ನಮ್ ಭಗವಂತನ ನಾವು ಕಷ್ಟಪಡ್ಬೇಕು. ಸ್ವಲ್ಪ ಭಕ್ತಿಯಲ್ಲಿ ನಾವು ಮುಂದ್ ಬಂದ್ರೆ ಅದಷ್ಟು ಸುಲಭ ಆಗುತ್ತೆ ಯಾವ್ದು ಅಲ್ಲ. ಸೊ ಮತ್ತೆ ನಾವು ಸದಾ ನಾವು ಭಗವಂತನ ಒಂದು ಕ್ಷಣನೂ ಮರಿಲಿಲ್ಲ. ಯಾವಾಗ ನಾವು ಭಗವಂತನ ಒಂದು ಕ್ಷಣ ಮರಿಲಿಲ್ಲ ಅಂದ್ರೆ ನಾವು ಸದಾ ಮಹಾಮಂತ್ರ, ಹರೇ ಕೃಷ್ಣ ಮಹಾಮಂತ್ರ ಜಪ ಸಂಕೀರ್ತವನ್ನು ಮಾಡ್ತಾ ಇರ್ಬೇಕು. ಮಹಾಯಜ್ಞವನ್ನು ಮಾಡೋದೇ ನಮ್ಮ ಗುರಿಯಾಗಿರ್ಬೇಕು. ಮತ್ತೆ ಇಲ್ಲಿ ನಮ್ಗೆ ಒಂದ್ ನಿಮಿಷ ಮಾತಾಜಿ, ಇಲ್ಲಿ ಒಂದ್ ಪಾಯಿಂಟ್ ಬರ್ದಿದ್ದು, ಅದು ಪೇಜ್ ಇಂದ ಮುಂದಾಯ್ತು. ಮತ್ತೆ ಆಮೇಲೆ ನಮ್ ಗುರಿ ನಮ್ದು ಏನಾಗ್ಬೇಕು, ನಮ್ ಮನಸ್ಸೆಲ್ಲ ಯಾವಾಗ್ಲೂ ಎಲ್ಲಿ ವಿಚಲಿತ ಆಗ್ಲಿ ಭಗವಂತನ ಹತ್ರ ನಮ್ ಚಿತ್ತವನ್ನು ಭಗವಂತನ ಮೇಲೆ ಕೇಂದ್ರೀಕರಿಸಿ ನಾವು ಒಂದು ಶುದ್ಧ ಭಕ್ತಿಯನ್ನು ಮಾಡ್ಕೊಂಡು ನಮ್ ಗುರಿ ಭಗವಂತನ ಧಾಮಕ್ಕೆ ಹೋಗೋದು ಅಥವಾ ನಮ್ಮ ಮುಖ್ಯ ಗುರಿ ಆಗ್ಬೇಕು. ನಾವು ಸ್ಮರಿಸ್ಕೊಂತ ಸಂಕೀರ್ತ ಯಜ್ಞ ಮಾಡ್ಕೊಂತ ಭಕ್ತಿ ಮಾಡ್ಕೊಂತ ನಾವ್ ಎಲ್ಲೇ ಇರ್ಲಿ, ಯಾವ ದೇಶ ಕಾಲ ಎಲ್ಲೇ ಇದ್ರು ನಾವು ಭಗವಂತನ ಧಾಮ ಸೇರೋದೇ ನಮ್ಮ ಗುರಿ ಆಗ್ಬೇಕು ಅಂತ ಇದು ಭಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ ಮಾತಾಜಿ. ಯಾವುದೇ ದೇಶ ಕಾಲ ಇಲ್ದ ನಾವು ಭಕ್ತಿ ಮಾಡ್ಬೇಕು. ಎಲ್ಲೇ ಇದ್ರು ಶುದ್ಧ ಭಕ್ತನ ಎಲ್ಲೇ ಇದ್ರು ಆತ ಒಂದು ಇವಾಗ ನೀರಿಲ್ಲ ಜಾಗದಲ್ಲಿ ಹೋಗಿರ್ತಾನ, ಅಲ್ಲಿ ಅವ್ನ್ಗೆ ಏನು ಸಿಗೋದಿಲ್ಲ, ಏನು ಗೊತ್ತಾಗೋದಿಲ್ಲ, ಅವ್ನ್ಗೆ ಏನ್ ಮಾಡಕ್ ಗೊತ್ತಾಗಲ್ಲ ಅಂದ್ರೆ ಅವ್ನ ಮನ್ಸ್ಲಿಂದ ಆದ್ರೂ ಅವ್ನ ಭಕ್ತಿ ಎಷ್ಟು ಅಚಲವಾಗಿದೆ, ಎಷ್ಟು ಕೇಂದ್ರೀಕೃತವಾಗಿದೆ ಅಂದ್ರೆ ಅವ್ನ ಭಕ್ತಿ ಅಲ್ಲಿದ್ರು ಮಾಡ್ಬೋದು. ಮನಸ್ಸಿಂದ ಆದ್ರೂ ಮಾಡ್ಕೊಂಡು ಭಗವಂತನಿಗೆ ನಾವ್ ಏನ್ ಅರ್ಪಣೆ ಮಾಡ್ಬೇಕು, ಅರ್ಪಿಸ್ಬೇಕು, ಅವೆಲ್ಲ ಅಷ್ಟು ನಾವು ಭಕ್ತಿಲಿಂದ ನಾವು ಧ್ಯಾನದಿಂದ ಆದ್ರೂ ನಾವು ಮಾಡ್ಕೋಬಹುದು ಅಂತ ಕೊಟ್ಟಿವಿ. ಮತ್ತೆ ಆಮೇಲೆ 3 ಶ್ರವಣ ಎಲ್ಲದಕ್ಕಿಂತ ಮೊದ್ಲು ಇಂಪಾರ್ಟೆಂಟ್ ಅಂದ್ರೆ ಈ 3 ಕಂಪಲ್ಸರಿ ಪ್ರತಿಯೊಬ್ಬರು ನಾವು ಮಾಡ್ಲೇಬೇಕು. ಶ್ರವಣ, ಕೀರ್ತಂ, ವಿಷ್ಣು ಸ್ಮರಣಂ, ಈ 3 ಮಾತ್ರದಿಂದ ನಾವು ಏನಾದ್ರೂ ನಾವು ಸೃಷ್ಟಿ ಮಾಡ್ಬಹುದು. ಧಾಮ ಬೃಂದಾವನ ಸೃಷ್ಟಿನೂ ನಾವು ಇದ್ದಲ್ಲೇ ನಾವು ಸೃಷ್ಟಿ ಮಾಡ್ಬೋದು. ಭಕ್ತಿ ಸೇವೆ ಚಟುವಟಿಕೆ ಎಷ್ಟು ಇದೆ ಅಂದ್ರೆ ಅದು ನಮ್ಮನ್ನ ಒಂದು ಉಚ್ಚ ಸರ್ವ ಗಮ್ಯ ಸ್ಥಾನಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತ. ಅಂತ ಒಂದು ಗುರಿ ನಮ್ಮ ಹತ್ರ ನಾವು ಅಚಲವಾಗಿ ಇಟ್ಕೋಬೇಕು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಇಲ್ಲಿಗೆ ಇವತ್ತಿನ ಎಲ್ಲ ಶ್ಲೋಕಗಳು ಕವರ್ ಆಗಿದೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಹರೇ ಕೃಷ್ಣ ಚೆನ್ನಾಗಿ ಇವತ್ತು ಚೆನ್ನಾಗಿ ಕ್ಲಾಸ್ ನಡೀತು. ಈಗ ಸಾಧಾರಣವಾಗಿ ಅನುಕೂಲೇನ ಕೃಷ್ಣಾನುಶೀಲಂ, ಯಾವುದು ಪ್ರತಿಕೂಲವಾಗಿದೆ ಅದನ್ನು ನಾವು ಬಿಡ್ಬೇಕು, ಅಂದ್ರೆ ಅನುಕೂಲವಾಗಿಲ್ಲದನ್ನು ಬಿಡ್ಬೇಕು ಅಂತ ಹೇಳ್ತೀರ ಸಂಘವನ್ನು. ಈಗ ನಾವು ಸಾಧಾರಣ ಈಗ ಪಾಲಿಟಿಕ್ಸ್, ಈಗ ದೇಶದಲ್ಲಿ ಏನೇನು ಪಾಲಿಟಿಕ್ಸ್ ಆಗ್ತಾ ಇದೆ, ಏನಿದೆ, ನನಗೂ ಮೊದ್ಲು ಇಂಟ್ರೆಸ್ಟ್ ಇರ್ಲಿಲ್ಲ. ಆದ್ರೆ ಈಗ ಇತ್ತೀಚೆಗೆ ಈ ಮೋದಿ ಅಲೆ ಇದನ್ನ ನೋಡಿ ನನ್ಗೂ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ನನ್ಗೂ ಅನಿಸ್ತಿದೆ ನಾನು ಟೈಮ್ ವೇಸ್ಟ್ ಮಾಡ್ತೀನಿ ಅನ್ನೋದು. ಆದ್ರೆ ಎಷ್ಟರ ಮಟ್ಟಿಗೆ ನಾವು ಈ ಪೊಲಿಟಿಕ್ಸ್ ದೇಶದಲ್ಲಿ ಏನೇನ್ ಆಗ್ತದೆ ಅನ್ನೋದನ್ನು ನಾವು ಅದರ ಗೋಜಿಗೆ ಹೋಗಬಾರ್ದು ಇರ್ಬೇಕಾ, ಅದು ಸ್ವಲ್ಪ ಮಟ್ಟಿಗೆ ಅದರ ಜ್ಞಾನವನ್ನು ನಾವು ತಿಳ್ಕೊಳ್ಬೇಕಾ ಅಂತ ನಾನು ಕೇಳ್ತಾ ಇರೋದು. ಮಾತಾಜಿ, ಅದು ಗೋಜಿಗೆ ಹೋಗದೆ ಇರೋದು ಒಳ್ಳೇದು, ಆದ್ರೆ ತಿಳ್ಕೊಂಡಿರೋದು ಕೂಡ ಒಳ್ಳೇದು. ತಿಳ್ಕೊಂಬಿಟ್ಟು ಅಲ್ಲಿಗೆ ಬಿಡ್ಬೇಕು, ಅದಕ್ಕೆ ತುಂಬಾ ಅಂಟ್ಕೋಬಾರ್ದು ಅಷ್ಟೇ. ಯಾಕಂದ್ರೆ ಇದು ಬದ್ಲಾಗ್ತಾನೆ ಇರುತ್ತೆ. ಕಲಿಯುಗ ಅಂದ್ಮೇಲೆ ಜಾಸ್ತಿ ಕೆಟ್ಟದೇ ನಡೆಯೋದು. ನಾವ್ ಎಷ್ಟೇ ಅನ್ಕೊಂಡ್ರು ಕೂಡ ಒಳ್ಳೇದಾಗೋದು ತುಂಬಾ ಕಡಿಮೆನೆ. ಆದ್ರೆ ಅದ್ರ ಕಡೆಗೆ ಜಾಸ್ತಿ ಗಮನ ಕೊಟ್ರೆ ಅದೇನಂತೀವಿ, ನಾವು ಭಕ್ತಿಯಿಂದ ಬೇರೆ ಕಡೆಗೆ ಬೇರೆ ಮಾರ್ಗ ಹಿಡಿತಾ ಇರ್ತೀವಿ. ಅಂದ್ರೆ ನಮ್ ಮನ್ಸು ಮತ್ತೆ ಅದರಿಂದ ವಿಚಲಿತ ಆಗುತ್ತೆ. ನಾವು ಟೆನ್ಷನ್ ತಗೋತಾ ಇರ್ತೀವಿ, ಅಯ್ಯೋ ಇವ್ರು ಬರ್ಲಿಲ್ಲ ಅವ್ರು ಬರ್ಲಿಲ್ಲ ಅಂತ ಅನಿಸ್ತಿರುತ್ತೆ. ಆ ಸಮಯಕ್ಕೆ ಏನೇನ್ ಆಗ್ಬೇಕು ಅದು ಭಗವಂತ ಮಾಡ್ತಾ ಇರ್ತಾನೆ. ಕಲಿಯುಗ ಅದು ಬಂದ್ಮೇಲೆ ಕಲಿಪುರುಷ ಅವನು ಆಳ್ವಿಕೆ ಮಾಡ್ತಾನೆ. ಮತ್ತೆ ನಾವು ನಮ್ಮನ್ನ ಕಾಪಾಡ್ಕೋಬೇಕು, ಇತರರನ್ನ ಭಕ್ತಿ ಮಾರ್ಗಕ್ಕೆ ತಗೊಂಡ್ಬಂದು ಇತರರನ್ನು ಆ ಕಲಿಪುರುಷನಿಂದ ಕಾಪಾಡೋ ಪ್ರಯತ್ನ ಮಾಡ್ಬೇಕು. ಅದು ಬಿಟ್ಟು ನಾವು ಮೋದಿ ಬೇಕು ಅಂತ ಅನ್ಕೊಳ್ಳೋದಕ್ಕೆ ಹೌದು ಬೇಕು, ಅದು ಸಾಮಾನ್ಯ ಜ್ಞಾನ ಬೇಕು. ನಾವು ವೋಟ್ ಮಾಡುವಾಗ ನಮ್ಗೆ ಇರ್ಬೇಕದು, ಅದ್ ತಿಳಿದಿರ್ಬೇಕು ಯಾರಿಗ್ ಮಾಡ್ಬೇಕು ಅಂತ. ಅಲ್ಲಿಗೆ ಸಾಕು. ಆಮೇಲೆ ಆ ವಿಧಿ ಅದು ಅವ್ರಿಗ್ ಬಿಟ್ಟದ್ದು, ನಾವೇನ್ ಮಾಡಕ್ಕಾಗಲ್ಲ ಮಾತಾಜಿ. ಆದ್ರೆ ಕೆಲವೇ ಜನ ಇರ್ತಾರೆ ಒಳ್ಳೆ ಜನ ಅಂತ ಹೇಳ್ತಾರೆ. ಹಾಗೆ ನಾವು ಕೆಲವೇ ಜನ ಇರುವಾಗ ಇಲ್ಲಿ ಯಾರು ಜನನಾಯಕರನ್ನ ಚೂಸ್ ಮಾಡ್ತಾ ಇದ್ದಾರೆ ಕಲಿಯುಗದಲ್ಲಿರುವಂತಹ ಜನ, ಅವರು ಕೂಡ ಶೂದ್ರರು, ಅಂತಹದೇ ಶೂದ್ರರನ್ನ ಚೂಸ್ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಹಾಗಾಗ್ತಾ ಇರುತ್ತೆ, ಏನು ಮಾಡಕ್ಕಾಗಲ್ಲ ಮಾತಾಜಿ. ಆದ್ರೆ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಮತ್ತೆ ಸನ್ಯಾಸಿ ಋಷಿಗಳಿಗೆ ಅವ್ರಿಗೆ ಆ ಅರ್ಹತೆ ಇತ್ತು, ರಾಜನನ್ನ ಆಯ್ಕೆ ಮಾಡುವಂತದ್ದು. ಈಗ ಹೋಗೋರ್ ಬರೋರ್ ಸಿಕ್ದವ್ರಿಗೆಲ್ಲ ಅರ್ಹತೆ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಏನಿಲ್ಲ, ಒಂದು 2,000 ರೂಪಾಯಿ ಕಾಸು ಕೊಟ್ರೆ ಸಾಕು, ಯಾರನ್ನ ಬೇಕಾದ್ರೂ ರಾಜ ಮಾಡ್ಬಿಡ್ತಾರೆ. ಅಂತವ್ರು ಇರುವಾಗ ನಾವು ಏನ್ ಮಾಡೋದಕ್ಕಾಗತ್ತೆ? ಅಂತವ್ರನ್ನ ನಾವು ಭಕ್ತಿ ಮಾರ್ಗಕ್ಕೆ ತರೋ ಪ್ರಯತ್ನ ಮಾಡ್ಬೋದಷ್ಟೇ. ನಾನು ಕೇಳಿದ್ದೇನೆ ಮಾತಾಜಿ, ಆಂಧ್ರದಲ್ಲಿ ವೈಜಾಗ್ನಲ್ಲಿ ಎಲ್ಲೋ ಇಸ್ಕಾನ್ ಒಬ್ಬ ಪ್ರಭುಜಿ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳಲಿಕ್ಕೆ ಪೊಲಿಟಿಕಲ್ ಇಂತ ಇದ್ರಲ್ಲಿ ಅವರು ಹೇಳಲಿಕ್ಕೆ ಹೋಗಿದ್ದಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಹೇಳಲಿಕ್ಕೆ ಭಗವದ್ಗೀತೆ ಆಧಾರದ ಮೇಲೆ ಹೇಳಲಿಕ್ಕೆ ಹೋಗಿದ್ದಾರೆ. ಹಾಗೇನೆ ನಾವು ಕೂಡ ಭಗವದ್ಗೀತೆ ಭಗವಂತನ ಜ್ಞಾನದ ಮೇಲೆ ಇದನ್ನು ಜಡ್ಜ್ ಮಾಡ್ಲಿಕ್ಕಾದ್ರೂ ನಮ್ಗೆ ಸ್ವಲ್ಪ ಆದ್ರೂ ನಾಲೆಜ್ ಇರ್ಲೇಬೇಕು ಅಲ್ವಾ? ಹೌದು ಮಾತಾಜಿ, ಸಾಮಾನ್ಯ ಜ್ಞಾನ ಅನ್ನೋದು ಇರ್ಬೇಕು, ಏನ್ ನಡೀತಿದೆ ಅನ್ನೋದು ಗೊತ್ತಿರ್ಬೇಕು. ಅಂದ್ರೆ ಪೂರ್ತಿಯಾಗಿ ಮರ್ತು ಬಿಡ್ಬೇಕು ಅಂತ ಏನಿಲ್ಲ. ನಾವ್ ಇದೀವಿ, ಏನು ಮಾಡಕ್ಕಾಗಲ್ಲ. ಇರೋಷ್ಟು ದಿನ ನಾವು ಅದು ತಿಳ್ಕೊಂಡಿರ್ಬೇಕಾದ್ರೆ ಅಂಟ್ಕೋಬಾರ್ದಷ್ಟೇ, ಬೇರೊಬ್ಬರನ್ನ ನಮ್ ಕಡೆಗೆ ಅಂಟ್ಕೊಳ್ಳೋಂಗ್ ಮಾಡ್ಬೇಕಷ್ಟೇ. ಆದ್ರೆ ಮುಂದಿನ ಜನರೇಷನ್ ಇರ್ಬೋದು, ನಮ್ಮ ಮಕ್ಳು ಇರ್ಬೋದು, ಅಥವಾ ಬೇರೊಬ್ಬರನ್ನು ಅಷ್ಟೇ, ಯಾರೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಪ್ರಭುಪಾದ್ರು ಕೂಡ ಅದೇ ಪ್ರಯತ್ನ ಮಾಡ್ತಾ ಇದ್ರು. ಅಂದ್ರೆ ಯಾರು ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಇದ್ದಾರೆ ಅಂತವರು ದೊಡ್ಡ ದೊಡ್ಡ ವ್ಯಕ್ತಿಗಳು, ಜನನಾಯಕರು ಭಕ್ತಿ ಮಾರ್ಗಕ್ಕೆ ಬಂದ್ರೆ ಉಳಿದವ್ರನ್ನ ಕರ್ಕೊಂಡ್ ಬರೋದು ಸುಲಭ ಅಂತ ಪ್ರಯತ್ನ ಮಾಡ್ತಾ ಇದ್ರು. ಹಾಗೆ ನಾವು ಪ್ರಯತ್ನ ಪಡ್ಬೋದಷ್ಟೇ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಯೂನಿಟ್ 1 ರಿಸಲ್ಟ್ ಯಾವಾಗ ಬರುತ್ತೆ? ಸಾರಿ, ನಿಮ್ಗೆ ಸಬ್ಜೆಕ್ಟ್ ಬಗ್ಗೆ ಕೇಳ್ತಾ ಇಲ್ಲ, ಬೇರೆ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ.
ಯೂನಿಟ್ 1 ಸಂಗೀತಮಯ ಮಾತಾಜಿ ಹೇಳ್ತಾರೆ ಮಾತಾಜಿ. ಅದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಅವರು ಕರೆಕ್ಷನ್ಸ್ ಅದೆಲ್ಲ ಅವ್ರು ಮಾಡ್ಬೇಕು. ಅವ್ರು ಹೇಳ್ತಾರೆ ಮಾತಾಜಿ, ಇನ್ನೇನ್ ಹೇಳ್ತಾರೆ, ಆದಷ್ಟು ಬೇಗ ಹೇಳ್ತಾರೆ. ಓಕೆ ಮಾತಾಜಿ, ಥ್ಯಾಂಕ್ ಯು. ಮತ್ತೆ ಈಗ ಎಲ್ಲರೂ ಶ್ಲೋಕಗಳು ಮತ್ತು ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ನೀವು ಏನದು ಏನ್ ಮಾತಾಜಿ? ಅಲ್ಲ ಮಾತಾಜಿ, ನೀವು ಪ್ರತಿದಿನ ಚಾಂಟಿಂಗ್ ಮಾಡ್ತಾ ಇದ್ದೀರಾ, ಅದೆಲ್ಲ ನಿಮ್ಗೆ ಏನಾದ್ರು ಲಿಂಕ್ ಕಳಿಸ್ತಾರ ಮಾತಾಜಿ ಫಿಲ್ ಮಾಡೋದಕ್ಕೆ? ಫಸ್ಟ್ ಕಳ್ಸಿದ್ರು ಮಾತಾಜಿ, ನಮ್ದು ಇದಾಗೋಗಿದೆ, ಡಿಲೇಟ್ ಆಗೋಗಿದೆ. ನೀವ್ ಅದೇನು ಅಪ್ಡೇಟ್ ಮಾಡ್ತಾ ಇಲ್ಲ ಮಾತಾಜಿ? ಯಾರು ಮಾತಾಜಿ? 5-20 ದಿವಸದಿಂದ ಮಾಡ್ತಿಲ್ಲ ಮಾತಾಜಿ ನಾನು. ಅದು ಪ್ರತಿದಿನ ಶ್ಲೋಕ ಮಾಡ್ತಾ ಇದ್ದೀರಾ, ಮತ್ತೆ ಮಾತಾಜಿ ಸಾಧನಾ ಚಾರ್ಟ್ ಏನು ಕೊಟ್ಟಿಲ್ಲ ಸಾಧನ ಮಾತಾಜಿ. chart. ಫಸ್ಟ್ ಯೂನಿಟ್ ಇಂದನು ಅಂದ್ರೆ ಈ ಬ್ಯಾಚ್ ಭಕ್ತಿಶಾಸ್ತ್ರಿ ಸ್ಟಾರ್ಟ್ ಆದಾಗಿಂದ ಏನು ಅದ್ರ ಬಗ್ಗೆ ಹೇಳಿಲ್ಲ ಮಾತಾಜಿ. ಸಾಧನಾ ಚಾರ್ಟ್ ಏನು ಹೇಳಿಲ್ಲ. ಓ, ಸಾಧನ ಚಾರ್ಟ್ ಹಾಗಾದ್ರೆ ನೀವ್ ಯಾರು ಮಾಡಿಲ್ಲ ಮಾತಾಜಿ? ಇಲ್ಲ, ಅದ್ರ ಬಗ್ಗೆ ಇಲ್ಲ ಮಾತಾಜಿ, ಮೊದ್ಲು ಕೊಟ್ಟಿದ್ರು, ಸಂಗೀತ ಮಾತಾಜಿ ಕಳ್ಸಿದ್ರು. ಈಗ ಸ್ವಲ್ಪ ದಿವಸದಿಂದ ಅದು ಬರ್ತಿಲ್ಲ, ಅದು ತುಂಬಾ ದಿನ ಆಗಿತ್ತು ಅವ್ರು ಕಳ್ಸಿ ನಮ್ಗೆಲ್ಲ. ಅದು ಏನಾಗಿದೆ, ಡಿಲೀಟ್ ಆಗಿದೆ, ಏನೋ ಗೊತ್ತಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ, ಅದು ಫಸ್ಟ್ ಗೆ ಹೇಳಿದ್ರು ಲಾಸ್ಟ್ ಟೈಮ್ ಎಕ್ಸೆಲ್ ಶೀಟ್ ಒಳಗ್ ಮಾಡ್ಬೇಕು ಅಥವಾ ಆ ಟೈಪ್ ಮೊಬೈಲ್ ದಲ್ಲಿ ಮಾಡ್ರಿ ಅಂತ ಹೇಳಿದ್ರು. ಅವಾಗ ಲಾಸ್ಟ್ ಟೈಮ್ ಬಂದಿಲ್ಲ ಮಾತಾಜಿ ಯಾರಿಗೂ ಅದು ಮಾಡಕ್ಕೆ. ನಾವು ಬೆಳಗ್ಗೆ ಎಷ್ಟು ಜಪ ಮಾಡ್ತೀವಿ, ಎಷ್ಟು 8 ಅವರ್ಸ್ ಮಾಡ್ತೀವಿ ಅದಂತ ಹೇಳಿದ್ರು. ಅವಾಗ ಡೀಟೇಲ್ಸ್ ಎಲ್ಲ ಮಾಡ್ರಿ. ಅದು ಬೆಳಗ್ಗೆ ಮಾಡಿದ್ರು 3 ರೌಂಡ್ ಮಾಡಿದ್ರು, 4 ರೌಂಡ್ ಮಾಡಿದ್ರು, ಮಧ್ಯಾಹ್ನ ಮಾಡಿದ್ರು, ಸಾಯಂಕಾಲ ಮಾಡಿದ್ರು, ನೀವು ಕ್ಲಾಸ್ ಅಟೆಂಡ್ ಮಾಡಿದ್ದು, ಅದೇ ಶೆಡ್ಯೂಲ್ ಅದ್ರಾಗ ಹಾಕ್ರಿ ಅಂತ ಹೇಳಿದ್ರು. ಸೊ ಅದು ಮಾಡಕ್ಕೆ ಯಾರಿಗೂ ಬಂದಿಲ್ಲ. ಮತ್ತೆ ಆದ್ಮೇಲೆ ಈಗ ಇವತ್ತೇ ಮತ್ತೆ ನೋಡಿದ್ವಿ ಮಾತಾಜಿ, ನಾನು ಅದನ್ನ ಇನ್ನೇನು ನೋಡಿದೆ ಅಷ್ಟೇ. ಮತ್ತೆ ನೀವು ಹಾಕಿದ್ದಾರೆ ಅದ್ರಲ್ಲಿ ಗ್ರೂಪ್ ಅಲ್ಲಿ, ಇರ್ಲಿಲ್ಲ ನಡ್ಬರ್ಕದ್ ಬಂದೇ ಇಲ್ಲ ಅಂತ. ಓಕೆ ಪ್ರಭುಜಿ, ನಾನು ಗೊತ್ತಿರ್ಲಿಲ್ಲ ಸಾಧನ ಚಾಟ್ ಮಾಡ್ತಾ ಇದ್ದೀರಲ್ಲ ಅಂತ. ನಾನು ಕೇಳ್ತೇನೆ ಅವ್ರನ್ನ, ಅದೇನಾದ್ರು ಹೇಗೆ ಮಾಡೋದು, ಏನ್ ಮಾಡೋದು. ಅದೇ ಅದಕ್ಕೆ ನಮ್ದು ಗ್ರೂಪ್ ಅಲ್ಲಿ ಆಗ್ತದೆ. ಶೋಭಾ ಮಾತಾಜಿ ಹಾಕ್ತಾರ ಮಾತಾಜಿ ಸಾಧನ. ಹೌದಾ ಮಾತಾಜಿ? ಹಾ ಮಾತಾಜಿ. ಮಾತಾಜಿ ಭಕ್ತಿಶಾಸ್ತ್ರಿನಲ್ಲಿ ಶೇರ್ ಮಾಡ್ಲಿಕ್ಕೆ ಆಗುತ್ತಾ? ಸಾಧನಾ ಚಾರ್ಟ್ ದಯವಿಟ್ಟು ಶೇರ್ ಮಾಡಿ ಮಾತಾಜಿ. ಶೋಭಾ ಮಾತಾಜಿನೇ ಕೊಡ್ಬೇಕು, ನನ್ನ ಹತ್ರ ಇಲ್ಲ ಅಲ್ಲ ಮಾತಾಜಿ. ಶೋಭಾ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಅದು ಒಂದ್ಸತಿ ಶೇರ್ ಮಾಡಿ ಮಾತಾಜಿ. ಅಂದ್ರೆ ನನಗ್ ಶೇರ್ ಮಾಡಿ, ನಾನು ಬೇಕಿದ್ರೆ ಗ್ರೂಪ್ ಅಲ್ಲಿ ಹಾಕ್ತೀನಿ ಒಂದ್ಸಲ. ಹಾಕಿದೀನಿ ನೋಡಿ ಮಾತಾಜಿ ಇವಾಗ. ಈಗ ಹಾಕಿರೋದ ಮಾತಾಜಿ? ಇವಾಗ ಹಾಕಿದೀನಿ ಮಾತಾಜಿ. ನಾವು ಡೈಲಿ ಮಾಡ್ತಾ ಇದೀವಿ ಮಾತಾಜಿ. ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ, ಅದನ್ನೇ ನಾವು ನಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಡೈಲಿ ನಾವು ಶೇರ್ ಮಾಡ್ತೀವಿ ಮಾತಾಜಿ. ಅದನ್ನ ಗ್ರೂಪ್ ಲೀಡರ್ಸ್ ಅವ್ರವ್ರ ಗ್ರೂಪ್ ಗಳಲ್ಲಿ ಶೇರ್ ಮಾಡ್ಬೇಕು ಮಾತಾಜಿ. ಅದನ್ನ ಅವಾಗ ಎಲ್ಲಾರ್ಗು ಹೇಳ್ಬೇಕು. ಅವರು ಗ್ರೂಪ್ ಲೀಡರ್ಸ್ ಯಾರು ಇರ್ತಾರೆ ಅವರು ಹೇಳ್ಬೇಕು ಡೈಲಿ ಫಾರ್ಮ್ ಫಿಲ್ ಮಾಡಿ ಅಂತ. ನಾವು ಮಾಡ್ತಾ ಇದೀವಿ ಮಾತಾಜಿ, ನಮ್ ಗ್ರೂಪ್ ಅಲ್ಲಿ ಎಲ್ಲರೂ ಮಾಡ್ತಾ ಇದೀವಿ ಆಲ್ಮೋಸ್ಟ್. ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭುಜಿ. ಮಾತಾಜಿ ಗ್ರೂಪ್ ಡಿಸ್ಕಷನ್ ಮಾಡಿದ್ರ, ಡಿಸ್ಕಷನ್ ಗ್ರೂಪ್ ಅಂತ ಹೇಳಿ. ಸೊ ಅದ್ರಲ್ಲಿ ನನಗೂ ಯಾವ್ದೇ ರೀತಿಯಿಂದ ಇದು ಇಲ್ಲ, ಅದು ಆಕ್ಟಿವ್ ಇಲ್ಲ ಅನ್ಸುತ್ತೆ ಮಾತಾಜಿ. ರಾಧಾ ಗೋವಿಂದ್ ಅಂತ ಹೇಳಿ ಗ್ರೂಪ್ ಮಾಡಿದ್ದಾರೆ. ಶ್ಲೋಕ ರಿಸೈಟಿಂಗ್ ಮಾತ್ರ ಅಷ್ಟೇ ತಗೊಂಡ್ರು ಅವರು. ಆಮೇಲೆ ಅದನ್ನ ಇದ್ ಮಾಡ್ಲಿಲ್ಲ. ಶ್ಲೋಕ ಹೇಳಿಲ್ಲ ಪ್ರಭುಜಿನ? ನಾವ್ ಹೇಳಿದ್ವಿ ಮಾತಾಜಿ, ನಾವ್ ಎಲ್ಲರೂ ಆಗಿದೆ. ಈಗ ನೆಕ್ಸ್ಟ್ ಮತ್ತೆ 5 ಹೇಳಿದಾರೆ ಅಷ್ಟೇ. 9ನೇ ಶ್ಲೋಕ ರಿಸೈಟ್ ಮಾಡಿ ಕೇಳಿದ್ದಾರೆ. ಅದು ಅದ್ರ ಆಕ್ಟಿವ್ ಇಲ್ಲ. ಡೈಲಿ ಅದರ ಮೆಸೇಜ್ ಡಿಸ್ಕಷನ್ಸ್ ಬಹುಶಃ ಇಲ್ಲ ಮಾತಾಜಿ, ನಮ್ ಗ್ರೂಪ್ ಅಲ್ಲಿ ಇಲ್ಲ ಅದು. ಯಾವ ಗ್ರೂಪ್ ಪ್ರಭುಜಿ ನೀವು? ಸಾಯಂಕಾಲ 6:30ಗೆ ತಿತ್ತು ನೋಡಿ, ರಾಧಾ ಗೋವಿಂದ್ ಅಂತ ಹೇಳಿ ಮತ್ತೆ ಮಾಡಿದಾರೆ ಮಾತಾಜಿ. ಅಂದ್ರೆ ಯಾರಿದ್ದಾರೆ ಪ್ರಭುಜಿ ಲೀಡರ್ ಅಲ್ಲಿ? ಉಮಾ ಕುಲಕರ್ಣಿ ಮಾತಾಜಿ ಏನು ತಗೊಂಡಿದ್ರು ನಮಗೆ. ಶ್ಲೋಕ ಎಲ್ಲ ರಿಸೈಟಿಂಗ್ ಅವರೇ ತಗೊಂಡಿದ್ದಾರೆ ನಮಗೆ. ಓಕೆ, ಯಾವತ್ತಿರ್ತಾಯ್ತು ಪ್ರಭುಜಿ ಅದು? ಈಗ ರಿಸೈಟಿಂಗ್ ಆಗಿ ಅದು ಸೆಕೆಂಡ್ ಸಲ ತಗೊಂಡಿದ್ರು. ಅಂದ್ರೆ ಈಗ ಮತ್ತೆ ಆಯ್ತು ಮಾತಾಜಿ, ಅದು 1 ಮಂತ್ ಆಗ್ಲಾಕ್ ಬಂತು. ಅದ್ರ ಮೇಲೆ ಆಕ್ಟಿವ್ ಇಲ್ಲ ಅದು ಗ್ರೂಪ್ ನಮಗೆ. ಉಮಾ ಕುಲಕರ್ಣಿ ಮಾತಾಜಿ ಮಾಡ್ಬೇಕಿತ್ತ ಪ್ರಭುಜಿ? ಹಾ, ಅವರೇ ತಗೊಂಡಿದ್ರು ಲಾಸ್ಟ್ ಟೈಮ್. ನಮ್ದು ಇದನ್ನು ಶ್ಲೋಕ ರಿಸೈಟಿಂಗ್ ಅವರೇ ಮಾಡ್ಕೊಂಡಿದ್ರು. ಗ್ರೂಪ್ ಲೀಡರ್ ಮಾತಾಜಿ 6:30. ಮಾತಾಜಿ ಇದ್ದಾರಾ ಮಾತಾಜಿ? ಹರೇ ಕೃಷ್ಣ. ಕುಂಡಲತಾ ಮಾತಾಜಿ. ಮಾತಾಜಿ ಇಲ್ಲ, ಎಕ್ಸಿಟ್ ಆಗಿದ್ದಾರೆ.
ಆದ್ರೆ ಗ್ರೂಪ್ ಅಲ್ಲಿ ಪ್ರಭುಜಿ ಎಷ್ಟ್ ಜನ ನೀವ್ ಬರ್ತೀರಾ, ನೀವೇ ಮಾಡ್ಕೊಳ್ಳಿ. ಅವ್ರು ಯಾರು ಬಂದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದಿಬ್ರು ಮೂವರಾದ್ರೂ ಸರಿ ನೀವೇ ಅದು ಡಿಸ್ಕಷನ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಮಾತಾಜಿ ಸಮಯ ಅದು ಅದಕ್ಕೆ ಬರಲ್ಲ ಮಾತಾಜಿ, ಜೂಮ್ ಲಿಂಕ್ ಅವ್ರು ಯಾರು ಮಾಡ್ಬೇಕಲ್ಲ. ಓ ಲಿಂಕೂನು ಬರ್ತಿಲ್ಲ ಪ್ರಭುಜಿ. ಆಕ್ಟಿವ್ನೇ ಇಲ್ಲ ಮಾತಾಜಿ, ಅದು ಆಕ್ಟಿವ್ ಇಲ್ಲ. ಹಂಗಾಗಿ ಅದು ಯಾವ್ದೇ ರೀತಿಯಿಂದ ಅದ್ರೊಳಗೆ ಇದು ಇಲ್ಲ ಮಾತಾಜಿ, ಅಪ್ಡೇಟ್ ಇಲ್ಲ. ಲಿಂಕ್ ಕೂಡ ಉಮಾ ಕುಲಕರ್ಣಿ ಮಾತಾಜಿ ಆಗ್ತಾ ಇದ್ದ ಪ್ರಭುಜಿ. ಹೌದು ಮಾತಾಜಿ, ಅವರೇ ಆಗ್ತಿದ್ರು, ಅವರೇ ಮಾಡಿದ್ರು. ಸರಿ ಪ್ರಭುಜಿ, ನಾನು ಅವ್ರ ಹತ್ರ ಕೇಳ್ತೇನೆ ಒಂದ್ಸಲ. ಈಗ ಯಾವ್ದೇ ರೀತಿಯಿಂದ ಅದರಲ್ಲಿ ವಿಷಯ ಇದೇ ಇಲ್ಲ. ಓಕೆ ಪ್ರಭುಜಿ, ಅವ್ರಿಗೆ ಅದೇ ಸ್ವಲ್ಪ ಹೆಲ್ತ್ ಇಶ್ಯೂಸ್ ರೂಪಾಶಂಕರ್ ಇತ್ತು. ಮಾತಾಜಿ ರೂಪಾಶಂಕರ್ ಮಾತಾರ್ ಹಾಕಿದ್ದಾರೆ ನೋಡಿ, ಲಾಸ್ಟ್ ಸಂಡೇ ಯಾವ್ದೋ ಮೆಸೇಜ್ ಹಾಕಿದ್ದಾರೆ, ಟೆಂಪರಲ್ ಇನಾಗ್ರೇಷನ್ ಹರೇ ಕೃಷ್ಣ, ಸೊ ಪ್ಲೀಸ್ ಗೋ ಟು ದ ಸಜೆಸ್ಟ್ ಮೈ ಎಡಿಷನ್ ವಿ ಕ್ಯಾನ್ ಅಂತ ಹೇಳಿ ಅದೊಂದು ಸಜೆಸ್ಟ್ ಲಾಸ್ಟ್ ಸಂಡೇ ಹಾಕಿದ್ದಾರೆ ನೋಡಿ. ಸಂಡೇ ಲಾಸ್ಟ್ ಸಂಡೇ ಅಟೆಂಡ್ ಮಾಡಿದ್ರ ಪ್ರಭುಜಿ ನೀವು? ಇಲ್ಲ, ಅದು ಲಿಂಕ್ ಇಲ್ಲ ಮಾತಾಜಿ. ಅವ್ರು ಮೆಸೇಜ್ ಹಾಕಿದ್ದಾರೆ, NND ಪ್ರಭುಜಿ ಮೆಸೇಜ್ ಇನ್ ಗ್ರೂಪ್ ಅಂತ ಹೇಳಿ ಹಾಕಿದ್ದಾರೆ ಅಷ್ಟೇ. ಅದು ಬೇರೆದು ಅನ್ಸುತ್ತೆ ಪ್ರಭುಜಿ, ಅದು ಡಿಸ್ಕಷನ್ ಗ್ರೂಪ್ ಅಲ್ಲ. ಅದರಲ್ಲೇ ನನಗೆ ಮೆಸೇಜ್ ಬಂದಿರೋದು, ನಮ್ 6:30ಗೆ ಅದೇ ಮಾಡಿದ್ದಾರೆ ಮಾತಾಜಿ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಲಿಂಕ್ ಎಲ್ಲ ಅದರಲ್ಲೇ ಬರ್ತಿತ್ತು. ಭಕ್ತಿಶಾಸ್ತ್ರ ಹಾಕಿದ ಪ್ರಭುಜಿ ಅದು ರಾಧಾ ಗೋವಿಂದ ಭಕ್ತಿ ಶಾಸ್ತ್ರ ಅಂತ ಹೇಳಿ ಹಾಕಿದ್ದಾರೆ. ಅದೇ ಗ್ರೂಪ್ ಡಿಸ್ಕಷನ್ ಗ್ರೂಪ್ ನನಗೆ ಅದೇ ಬರೋದು, ಅದರಲ್ಲೇ ಲಿಂಕ್ ಬರ್ತಿತ್ತು ಮಾತಾಜಿ. ಸರಿ ಪ್ರಭುಜಿ, ಅವ್ರು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಉಮಾ ಕುಲಕರ್ಣಿ ಮಾತಾಜಿದು, ಅವ್ರಿಗೆ ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ಈಗ ಇದನ್ನ ಕಳಿಸ್ತಾ ಇದಾರಲ್ಲ ಎಕ್ಸೆಲ್ ಶೀಟ್ ಅಲ್ಲೇ ಎಂಟ್ರಿ ಮಾಡ್ಬೇಕಾ? ಡೈಲಿ ಏನೇನ್ ನಾವು ಮಾಡ್ತೀವಿ, ಅಥವಾ ನಾವು ಹಾಗೆ ಅದ್ರಲ್ಲೇ ಡೈರೆಕ್ಟ್ ಆಗಿ ಎಂಟ್ರಿ ಮಾಡಿ ಸೆಂಡ್ ಮಾಡ್ಬೋದಾ? ಒಂದ್ ನಿಮಿಷ ಮಾತಾಜಿ, ಅದು ಹೇಗಿದೆ ಫಾರ್ಮ್ ನಾನು ಒಂದ್ಸಲ ನೋಡ್ತೀನಿ. ಯಾಕಂದ್ರೆ ನಾವೆಲ್ಲ ಫಸ್ಟ್ ಸಾಧನಾ ಚಾರ್ಟ್ ತಗೊಂಡೆ ಫಿಲ್ ಮಾಡಿ ಅದನ್ನ ಫೋಟೋ ತೆಗೆದು PDF ಮಾಡಿ ಕಳಿಸ್ತಾ ಇದ್ವಿ. ಸೊ ಆ ಕ್ರಮೇಣ ಇಲ್ಲ ಮಾತಾಜಿ, ಇಲ್ಲಿ ಪೂರ್ತಿ ಎಲ್ಲ ಕ್ಲಿಯರ್ ಆಗಿದೆ ಅಲ್ವಾ, ಜಸ್ಟ್ ಚೂಸ್ ಮಾಡೋದಷ್ಟೇ ಇದೆ ಈಗ. ಮಾತಾಜಿ, ಈಗ ನಾನು ಇದು ಒಂದು ಗ್ರೂಪ್ ಅಲ್ಲಿ ಹಾಕಿದ್ದೀನಿ, ಇನ್ನೊಂದು ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀನಿ. ಅಲ್ಲೇ ಸಬ್ಮಿಟ್ ಮಾಡೋದು ಮಾತಾಜಿ ಅದು. ಜಸ್ಟ್ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮಾಡೋದಷ್ಟೇ, ಈಸಿ ಮಾತಾಜಿ. ಹೆಸರು, ಮೊಬೈಲ್ ನಂಬರ್, ಎಷ್ಟು ಚಾಂಟಿಂಗ್ ಮಾಡ್ತಾ ಇದ್ರೆ ಅಷ್ಟೇ ಇದೆ ಮಾತಾಜಿ. ಇಲ್ಲ, ಅದು ಡೈಲಿ ಅಟೆಂಡೆನ್ಸ್ ನಮ್ಮ ಭಕ್ತಿ ಶಾಸ್ತ್ರಿ ಗ್ರೂಪ್ ಅಲ್ಲಿ ನಾವು ಅದನ್ನ ಕೊಡ್ತಾ ಇದೀವಿ. ಡೈಲಿ ಆಕ್ಟಿವಿಟೀಸ್ ಏನ್ ಮಾಡ್ತಾ ಇದ್ವಿ ಅದರ ಡೀಟೇಲ್ಸ್ ಹಾಕೋದು ಹೇಗೆ ಇದ್ರಲ್ಲಿ ಇದೆಯಾ ಅಂತ ನಾನು ಕೇಳಿದ್ದು. ಮಾತಾಜಿ ಅದ್ರಲ್ಲೇ ಇದೆ, ಎಲ್ಲ ಇದೆ ಮಾತಾಜಿ, ಎಲ್ಲ ಇದೆ. ಇಮೇಲ್ ID ಇದೆ, ನೇಮ್ ಇದೆ, ಮೊಬೈಲ್ ನಂಬರ್ ಇದೆ, ಡೇಟ್ ಇದೆ, ಮತ್ತೆ ಅಲ್ಲಿ ಮಂಗಳಾರತಿ ಅಟೆಂಡ್ ಮಾಡ್ತೀರಾ 4:30, ಮತ್ತೆ ಗುರುಪೂಜಾ 7:30 ಅಟೆಂಡ್ ಮಾಡ್ತೀರಾ, ಭಾಗವತಂ ಸೆಷನ್ ಭಾಗವತಂ ಕ್ಲಾಸಸ್ ಅಟೆಂಡ್ ಮಾಡ್ತೀರಾ, 16 ರೌಂಡ್ಸ್ ಕಂಪ್ಲೀಟ್ ಮಾಡಿದೀರಾ, ಮತ್ತೆ ಬುಕ್ಸ್ ಯಾವ್ದು ಓದಿದೀರಾ, ಮತ್ತೆ ಇನ್ನ ಏನಾದ್ರು ನಿಮ್ಗೆ ಎಕ್ಸ್ಟ್ರಾ ಕಮೆಂಟ್ಸ್ ಮತ್ತೆ ಏನಾದ್ರು ಹೇಳೋದಿದ್ರೆ ಅದಕ್ಕೂ ಕೂಡ ಅಟೆಂಡೆನ್ಸ್ ಲಿಂಕ್ ಅಲ್ಲಿ ನಮಗೆ ಕೊಡ್ತಾ ಇರೋ ಭಕ್ತಿ ಶಾಸ್ತ್ರಿ ಗ್ರೂಪ್ ಅಲ್ಲಿ ನಮ್ದು ಭಕ್ತಿ ವೃಕ್ಷದಲ್ಲಿ ನಾವು ಭಕ್ತಿ ಶಾಸ್ತ್ರಿಲಿ ಇರೋರೆ ಒಂದ್ 12 ಜನ ಇದೀವಿ. ಸೊ ನಮ್ಗೆ ಅಲ್ಲಿ ಡೈಲಿ ನಾವ್ ಏನ್ ಅಟೆಂಡ್ ಆಗ್ತೀವಿ ನಮ್ಗೆ ಡೈಲಿ ಅಟೆಂಡೆನ್ಸ್ ಕೊಡ್ತಾರೆ. ನಾವ್ ಅಲ್ಲಿ ಪ್ರತಿಯೊಂದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ತಾ ಇದೀವಿ ಮಾತಾಜಿ ಅಲ್ಲಿ. ಈಗ ನಾನು ಹೇಳಿದ್ನಲ್ಲ ಮಾತಾಜಿ, ಅದೇ ಫಾರ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ನಾನು ಇಂಗ್ಲಿಷ್ ನಲ್ಲಿ ಕೂಡ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಅವ್ರೇನ್ ಮಾಡ್ತಾರೆ ಅಂದ್ರೆ ಭಕ್ತಿ ಶಾಸ್ತ್ರಿ ಗ್ರೂಪ್ ಅಲ್ಲೇನೆ ಶೇರ್ ಮಾಡ್ಬಿಡ್ತಾರೆ ಮಾತಾಜಿ, ಇದನ್ನ ವೀಕ್ಲಿ ಒನ್ಸ್ ಶೇರ್ ಮಾಡ್ತಾರೆ. ನಾವು ಈಗ ಹಾಕಿದೀನಿ ಮಾತಾಜಿ, ಭಕ್ತಿ ಶಾಸ್ತ್ರಿ ಗ್ರೂಪ್ ಹಾಕಿದೀನಿ ನೋಡಿ, ಲಿಂಕ್ ಇದೆ. ಎಲ್ಲರೂ ಸೇವ್ ಮಾಡ್ಕೊಳ್ಳಿ ಒಂದ್ ಕಡೆ, ಅಂದ್ರೆ ನಿಮ್ದೇ ಇದಿರುತ್ತಲ್ಲ ಪರ್ಸನಲ್ ವಾಟ್ಸ್ಆಪ್ ಗ್ರೂಪ್, ಅಲ್ಲಿಗೆ ಅದನ್ನ ಶೇರ್ ಮಾಡ್ಕೊಳ್ಳಿ. ಅವಾಗ ಅದು ಸೇವ್ ಆಗುತ್ತೆ, ಮತ್ತೆ ಡಿಪೆಂಡ್ ಆಗೋಗಿರಲ್ಲ, ನೀವು ಡೈಲಿ ಆಗಾಗ ಮಾಡ್ಕೋಬಹುದು ಅದು. ಹೌದು, ಅದು ಅದೇ ಗ್ರೂಪ್ ಅಲ್ಲಿ ನೀವು ಭಕ್ತಿ ಶಾಸ್ತ್ರಿ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರೆ ಬೆಟರ್ ಮಾತಾಜಿ. ಹಾಗಿದೆ ಮಾತಾಜಿ, ಈಗ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಓಕೆ ಮಾತಾಜಿ, ಮತ್ತೆ ಏನಾದ್ರು ಪ್ರಶ್ನೆಗಳು ಅದು ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಒಂದು ಕ್ವಶನ್ ಅಂಡ್ ಆನ್ಸರ್ಸ್ ಅದು ರಿಪೀಟೆಡ್ ಆಗಿದೆ ಮಾತಾಜಿ, ಸುಮಾರು ಕ್ವಶನ್ಸ್ ರಿಪೀಟೆಡ್ ಆಗಿದೆ. ನಾನು ನೋಡ್ದೆ ಕ್ವಶನ್ ಪೇಪರು. ಮಾತಾಜಿ ರಿಪೀಟ್ ಆಗಿದೆ ಮಾಡಿದ್ದಾರೆ. ನೀವು ಅದೊಂದು ಕ್ಲಾಸ್ ಮಾಡ್ತೀನಿ ಅಂದಿದ್ರಲ್ಲ, ಕ್ವಶನ್ ಆನ್ಸರ್ಸ್ಗೆ ಮಾಡ್ತೀರಾ ಮಾತಾಜಿ? ಅದು ಇದೆಲ್ಲ ಮುಗ್ದೋಗ್ಲಿ ಮಾತಾಜಿ. ಇನ್ನು 2 ಕ್ಲಾಸ್ ಇರುತ್ತೆ, 12th ಚಾಪ್ಟರ್ ಮುಗಿಸ್ಬಿಡೋಣ. ಮತ್ತೆ ಒನ್ ಡೇ ನಿಮ್ಗೆ ಗ್ಯಾಪ್ ಇರುತ್ತೆ ಓದ್ಕೊಳಕ್ಕೆ. ಆ ದಿನ ಬೇಕಿದ್ರೆ ನಾವು ಒಂದ್ಸಲಿ ಡಿಸ್ಕಸ್ ಮಾಡೋಣ ಅದೆಲ್ಲ. ಓಕೆ ಮಾತಾಜಿ. ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸಿಗ್ತಾ ಇದೆ ಅಲ್ಲ ಮಾತಾಜಿ ಆನ್ಸರ್ಸ್? ಮಾತಾಜಿ ಒನ್ ಡೇ ಸಾಕಾಗಲ್ಲ ಮಾತಾಜಿ ಅದನ್ನ ಡಿಸ್ಕಸ್ ಮಾಡೋದಿಕ್ಕೆ.
ಅಂದ್ರೆ ಮಾತಾಜಿ ಎಲ್ಲ ಅಲ್ಲ, ಎಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅಂದ್ರೆ ನಿಮ್ಗೆ ಎಲ್ಲ ಸಿಕ್ಕಿರೋದೆಲ್ಲ ಬಿಟ್ಟು ಯಾವ್ದೆಲ್ಲ ನಿಮ್ಗೆ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ? ನೀವ್ ಮಾಡ್ತೀನಿ ಅಂದ್ರೆ ಬೇಕಾದ್ರೆ ನಾವ್ ಯಾವಾಗಾದ್ರೂ ಸೆಂಟ್ರಲ್ಲಿ ನಿಮ್ಗೆ ಯಾವ್ದು ಫ್ರೀ ಟೈಮ್ ಇದೆ ನಾವ್ ಅವಾಗ ಜಾಯಿನ್ ಆಗ್ತೀವಿ ಮಾತಾಜಿ, ಮಾಡ್ತೀವಿ ಅಂದ್ರೆ. ಫ್ರೀ ಟೈಮ್ ಅಂದ್ರೆ ಇದೇ ಕ್ಲಾಸ್ ಮಾಡ್ಬೇಕಲ್ಲ ಮಾತಾಜಿ ನಾವು? ಇಲ್ಲ ಬೇಡ, ಒಂದು 1 ವೀಕ್ ಅಥವಾ ಏನ್ 15 ಡೇಸ್ ಗ್ಯಾಪ್ ಇರುತ್ತಲ್ಲ, ಅದರಲ್ಲಿ ಒಂದ್ 3-4 ಡೇಸ್ ಸೆಂಟ್ರಲ್ ತಗೊಳ್ಳಿ. 3-4 ಡೇಸ್ ನೋಡೋಣ ಮಾತಾಜಿ, ಲಿಂಕ್ ಫ್ರೀ ಇದ್ರೆ ಜಾಯಿನ್ ಆಗೋಣ. ಓಕೆ ಓಕೆ ಮಾತಾಜಿ. ಅಟ್ ಲೀಸ್ಟ್ 2 ವೀಕ್ ಆದ್ರೂ ಗ್ಯಾಪ್ ಕೊಡಿ ಮಾತಾಜಿ ಸ್ವಲ್ಪ. ಕೇಳ್ತೀನಿ ಮಾತಾಜಿ, ಅವರು 2 ವೀಕ್ ಓಕೆ ಅಂದ್ರೆ ಓಕೆ. ಲಾಸ್ಟ್ ಟೈಮ್ ಸಂಗೀತಮಯ್ಯ ಅವರು 2 ವೀಕ್ ಕೊಟ್ಟಿದ್ದೀವಿ ಮಾತಾಜಿ. ಹೌದಾ ಮಾತಾಜಿ? ಹಾಗಾದ್ರೆ ನಾನು ಕೇಳ್ತೀನಿ ಮಾತಾಜಿ, 2 ವೀಕ್ಸ್ ಕೇಳ್ತಾ ಇದ್ರೆ ತುಂಬಾ ಜಾಸ್ತಿ ಇದೆ ಅಂತ. ರಿಕ್ವೆಸ್ಟ್ ಮಾಡಿ ಅವರಿಗೆ ಸ್ವಲ್ಪ. ಮಾತಾಜಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಮಾತಾಜಿ, ಕ್ವಶನ್ಸ್ ಟಫ್ ಇದಾವೆ. ಅದು ತುಂಬಾ ಓದಿ ಓದಿ ನಮ್ ಓನ್ ವರ್ಡ್ಸ್ ಅರ್ಥ ಮಾಡ್ಕೊಂಡು ಬರಿಬೇಕಾಗಿದೆ. ಅದೇ ಮಾತಾಜಿ, ಈ ಸತಿ ನಿಮ್ಮನ್ನೆಲ್ಲ ಪಕ್ಕಾ ಟೀಚರ್ಸ್ ಮಾಡ್ತಾ ಇದಾರೆ. ಅಂದ್ರೆ ಬುಕ್ಸ್ ಅದೇ ಎಲ್ಲಿ ಏನ್ ಕೇಳಿದ್ರು ಕೂಡ ಹೇಳ್ಬೇಕು, ಆತರ ಫುಲ್ ರೆಡಿ ಆಗ್ಬಿಡ್ತೀರಾ ನೀವೆಲ್ಲ. ತುಂಬಾ ಡಿಟೇಲ್ ಸ್ಟಡಿ ಮಾತಾಜಿ, ನಮ್ಗೆ ತುಂಬಾ ಟೈಮ್ ಬೇಕಾಗುತ್ತೆ ಒಂದೊಂದ್ ಚಾಪ್ಟರ್ ಕೊಟ್ರೆ ಬೇಕಾದಂಗ್ ರೆಡಿ ಆಗ್ಬೋದು ಮಾತಾಜಿ. ಒಂದೇ ಸರಿ ಕೊಟ್ಟಿದ್ದಾವ್ ನೋಡ್ಕೊಂಡು ಒಂದ್ ಮುಂದ್ ಹೋಗುತ್ತೆ, ಒಂದ್ ಸ್ವಲ್ಪ ಹಿಂದ್ ಬರುತ್ತೆ, ಎಲ್ಲೆಲ್ಲೋ ಕ್ವಶನ್ ಹುಡುಕ್ಬೇಕು. ರೈನಿಗ್ ಬಂದ್ರೆ ಏನ್ ಅನ್ಸಲ್ಲ, ಒಂದ್ 8 ಚಾಪ್ಟರ್ ಅಂದ್ರೆ ಅದು ಕರೆಕ್ಟ್ ಆಗಿ ಅದೇ ಫಾಲೋ ಮಾಡ್ಬೋದು. ಇವ್ರು 8 ಚಾಪ್ಟರ್ ಅಲ್ಲಿ ಮುಂದ್ ಹೋಗಿರ್ತಾರ, ಮತ್ತೆ ಸಡನ್ ಆಗಿ 8 ಚಾಪ್ಟರ್ ಹಿಂದಕ್ ಬಂದ್ಬಿಡ್ತಾರ. ಅದು ಒಂದ್ ಸ್ವಲ್ಪ ಹುಡುಕೋದ್ರಲ್ಲಿ ತಲೆನೋವು. ಅದೆಲ್ಲ ಮಾಡ್ಕೊಂಡು ನಾವ್ ಒಂದ್ ಕಡೆ ಇಟ್ಕೊಂಡು ಮರ್ದು ಮಾಡೋದ್ ಲೇಟ್ ಆಗುತ್ತಾ. ಸೊ 3 ಚಾಪ್ಟರ್ ಕೊಟ್ಟಿದ್ರೆ ಬೆಸ್ಟ್, ಏನ ಮಸ್ತ್ ಎಲ್ಲಾ ಅರ್ಥ ಆಗದ್ ಮಾತಾಜಿ. ಇದು ಹೆವಿ ಆಗ್ಬಿಡ್ತು ಒಂದ್ ಸ್ವಲ್ಪ. ಮಾತಾಜಿ ಇವಾಗ ಲಾಸ್ಟ್ ಟೈಮ್ ಇತ್ತಲ್ಲ 25 ಕ್ವಶನ್ ಕೊಟ್ಟಿದ್ರು, ಅದ್ರಲ್ಲಿ ಆನ್ಸರ್ ನಾವು ಮಾಡ್ಬೇಕಿತ್ತು. ಸೇಮ್ ಹಾಗೆ ಇರುತ್ತಾ ಈ ಸಲ? ಇಲ್ಲ ಜಾಸ್ತಿ ಕ್ವಶನ್ಸ್ ಇರುತ್ತೆ? ಯಾಕಂದ್ರೆ ತುಂಬಾ ಜಾಸ್ತಿ ಕೊಟ್ಟಿರೋದ್ರಿಂದ ಜಾಸ್ತಿ ಇಲ್ಲ ಮಾತಾಜಿ, ಒಂದ್ ನಿಮಿಷ ರೀ ಹೇಳ್ತೀನಿ. ಅಂದ್ರೆ ನಿಮ್ಗೆ 4 ಮಾರ್ಕ್ಸ್ ಒಂದ್ 2 ಕ್ವಶನ್ ಅಲ್ಲಿ 1 ಬರೆಯಂಗಿರುತ್ತೆ. 8 ಅಂದ್ರೆ 2 ಮಾರ್ಕ್ಸ್ ಒಂದು 8 ಕ್ವಶನ್ಸ್ ಏನೋ ಬರೆಯಂಗಿರುತ್ತೆ ಒಂದು 10 ಅಲ್ಲಿ. ಅಷ್ಟೇ ಮಾತಾಜಿ, ಹೆಚ್ಚಿರಲ್ಲ. ಮತ್ತೆ ನಮ್ಗೆ ಅದು ಮಾರ್ಕ್ಸ್ ಹೇಗೆ, ಮತ್ತೆ ಅಲ್ಲಿ ಮೆನ್ಷನ್ ಮಾಡಿರಲ್ಲ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಇದು ಕ್ವಶನ್ ಅಂತ. ನಮ್ಗೆ ಹೇಗ್ ಗೊತ್ತಾಗೋದು ಅದು ಇಷ್ಟು ಮಾರ್ಕ್ಸ್ ಕ್ವಶನ್ ಅನ್ನೋದು? ನಮ್ಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾವು? ಯಾಕಂದ್ರೆ ಎಲ್ಲ ಓವರ್ ಆಲ್ ಒಂದೇ ಸಮಯ ಇರುತ್ತೆ, ಅಲ್ಲೇನ್ ಮಾರ್ಕ್ಸ್ ಮೆನ್ಷನ್ ಮಾಡಿರಲ್ಲ. ಟ್ರೈ ಮಾಡ್ತೀನಿ ಮಾತಾಜಿ, ಅದು ಮಾರ್ಕ್ಸ್ ಮೆನ್ಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದ್ ಮಾಡಿದ್ರೆ ಬೆಟರ್ ಮಾತಾಜಿ, ಯಾಕಂದ್ರೆ ನಮಗ್ ನೋಡ್ಕೊಂಡ್ ಮಾಡ್ಬೋದು. ಇಲ್ಲಾಂದ್ರೆ ಇಲ್ಲಾಂದ್ರೆ 4 ಮಾರ್ಕ್ಸ್ ಲಾಸ್ಟ್ 2 ಕ್ವಶನ್ಸ್ ಕೊಟ್ಬಿಟ್ರೆ ಚೂಸ್ ಮಾಡಕ್ಕೆ 2ರಲ್ಲಿ 1 ಅಂತ ಆಗುತ್ತೆ ಮಾತಾಜಿ. ಹೌದು ಹೌದು. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ, ನಮ್ಗೆ ಯಾವ್ದು ಸುಲಭ ಇರುತ್ತೋ ಅದನ್ನ ಬರೆದ್ ಬಿಟ್ಟಿರ್ತೀವಿ ನಾವು. 4 ಮಾರ್ಕ್ಸ್ ಅಂತ ಲಾಸ್ಟ್ ಟೈಮ್ ಕೆಲವ್ರಿಗೆ ಹಾಗೆ ಆಗಿದೆ. ನಾವೆಲ್ಲ ಮಾಡಿದೀವಿ, ಕಮ್ಮಿ ಮಾರ್ಕ್ಸ್ ಬಂದಿದೆ. ಅಂದ್ರೆ ಮಾರ್ಕ್ಸ್ ಗೊತ್ತಿರಲ್ವಲ್ಲ, ಸುಮ್ನೆ ಯಾವ್ದು ಈಸಿ ಇರುತ್ತೋ ಅದನ್ನ ಬರ್ದಿರ್ತೀವಿ ಮಾತಾಜಿ. ಅವಾಗ ನಮ್ಗೆ ಗೊತ್ತಾಗಲ್ಲ ಮಾರ್ಕ್ಸ್ ಅದು ಜಾಸ್ತಿ ಮಾರ್ಕ್ಸ್ ಕಮ್ಮಿ ಮಾರ್ಕ್ಸ್ ಇರುತ್ತೆ ಮಾತಾಜಿ. ಮಾತಾಜಿ 75 100 ಟೋಟಲ್ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಅದು ಗೊತ್ತಾಗ್ಲಿಲ್ಲ ನಮ್ಗೆ. 2 ಮಾರ್ಕ್ಸ್ 8 ಕ್ವಶನ್ಸ್ ಅಂದ್ರೆ 8 15 ಒಂದ್ ನಿಮಿಷ ಮಾತಾಜಿ. 15 ಮಾತಾಜಿ? 2 ಮಾರ್ಕ್ಸ್ 15 ಅಂದ್ರೆ ಎಷ್ಟಾಗುತ್ತೆ? 30 ಆಗುತ್ತೆ. 4 ಮಾರ್ಕ್ಸ್ 1 ಅಂತಂದ್ರೆ ಅಲ್ಲ, ಓವರ್ ಆಲ್ 15 ಕ್ವಶನ್ಸ್ ಗೆ ನಾವು ಆನ್ಸರ್ ಮಾಡ್ಬೇಕಾಗಿರೋದು. ಹೌದಾ ಮಾತಾಜಿ? ಅಂದ್ರೆ ಈ ಸರಿನೂ ಅದೇ ತರ ಇರುತ್ತೆ ಅಂತ ಏನ್ ಗ್ಯಾರಂಟಿ ಮಾತಾಜಿ? 15 ಕ್ವಶನ್ಸ್ ಮಾತ್ರ ಮಾಡಿ ಅಂತ ಹೇಳಿದ್ರು. ಈ ಸರಿ ಯಾವ ತರ ಇರುತ್ತೆ ಅಂತ? ಈ ಸಲ ಡಿಫ್ರೆಂಟ್ ಬರ್ತಿರ್ಬೋದು ಮಾತಾಜಿ ಕ್ವಶನ್ ಆನ್ಸರ್. ಹಾ ಮಾತಾಜಿ, ಸ್ವಲ್ಪ ಬೇರೆ ತರ ಇರುತ್ತೆ. ಹಾ ಮಾತಾಜಿ. ಹಾಗೆ ನಾವು ಮೆನ್ಷನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಮಾತಾಜಿ ನಮ್ಗೆ ಆನ್ಸರ್ ಬರೀಲಿಕ್ಕೆ ನಾವು ಎಷ್ಟು ಬರಿಬಹುದು ಅಂತ. ಮಾರ್ಕ್ಸ್ ಮಾತಾಜಿ? ಓಕೆ ಮಾತಾಜಿ. ಮೇಲೆ ಮಾರ್ಕ್ಸ್ ಇದು 5 ಮಾರ್ಕ್ಸ್ ಕ್ವಶನ್ ಅಥವಾ 2 ಮಾರ್ಕ್ಸ್ ಕ್ವಶನ್, ಆ ಒಂದು ಇದು ಗೊತ್ತಾಗ್ಲಿಕ್ಕೆ ನೀವು ಮಾರ್ಕ್ಸ್ ಅನ್ನ ಮೆನ್ಷನ್ ಮಾಡಿದ್ರೆ ಸಾಕು ಮಾತಾಜಿ. ಅದ್ರ ಮೇಲೆ ನಾವು ಅಟ್ಲೀಸ್ಟ್ ಬರಿಬಹುದು. ಟೋಟಲ್ 100 ಮಾರ್ಕ್ಸ್ ಸಿಗಿರುತ್ತಾ ಅಥವಾ 80 ಮಾರ್ಕ್ಸ್ ಸಿಗಿರುತ್ತಾ 75 ಮಾರ್ಕ್ಸ್ ಸಿಗಿರುತ್ತಾ ಗೊತ್ತಾಗ್ಲಿಲ್ಲ ಮಾತಾಜಿ. ಟೋಟಲ್ ಇರಿ ಮಾತಾಜಿ, ನೋಡ್ತೇನೆ ಎಷ್ಟಿದೆ ಅಂತ. 4 ಮಾರ್ಕ್ಸ್ 2 ಹೇಳಿದ್ದಾರೆ ಮಾತಾಜಿ. 8 ಮಾರ್ಕ್ಸ್ ಅಲ್ಲ, 2 ಮಾರ್ಕ್ಸ್ ಯಾವ್ದಾದ್ರು 8 ಅಂತ ಹೇಳ್ತಾ ಇದ್ದಾರೆ.
8 ಅಂದ್ರೆ ಎಷ್ಟಾಗುತ್ತೆ? 16 ಮತ್ತೆ 4 20 ಆಗುತ್ತೆ. ಹೌದು. ಮಾತಾಜಿ ಟೋಟಲ್ ಎಷ್ಟು ಕ್ವಶನ್ಸ್ ಸಿಗುತ್ತೆ ಮಾತಾಜಿ ನಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಅಷ್ಟೊಂದ್ರಲ್ಲಿ? ಅಷ್ಟೊಂದ್ರಲ್ಲಿ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಮಾತಾಜಿ 9 ಕ್ವಶನ್ಸ್ ಇರುತ್ತೆ ಅಷ್ಟೇ. 9 ಕ್ವಶನ್ಸ್ ಇರುತ್ತೆ ಅಷ್ಟೇ. 9 ಕ್ವಶನ್ಸ್ಗೆ 100 ಕ್ವಶನ್ಸ್ ಕೊಟ್ಟಿದ್ದಾರೆ ಮಾತಾಜಿ. ಅದೇ ಹೇಳಿದೆ ಮಾತಾಜಿ, ನೀವು ಫುಲ್ಲು ಪ್ರಿಪೇರ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಬುಕ್ ಅಲ್ಲಿ ಎಲ್ಲಿ ಕೇಳಿದ್ರು ಹೇಳ್ಬೇಕು, ಆತರ ಆಗ್ಬಿಟ್ಟಿರ್ತೀರಾ. ಆಮೇಲೆ ಕೇಳೋದು ಕ್ವಶನ್ಸ್ ಕಡಿಮೆ ಇರುತ್ತೆ, ಈಸಿ ಇರುತ್ತೆ, ಎಕ್ಸಾಮ್ ಈಸಿ ಇರುತ್ತೆ. ಮಾತಾಜಿ ನಮ್ದು ಕೋರ್ಸ್ ಮುಗಿದ ತಕ್ಷಣ ನೆಕ್ಸ್ಟ್ ನಾವೇ ಟೀಚರ್ಸಾ? ಹೌದು ಮಾತಾಜಿ. ನೆನ್ಪಿರ್ಬೇಕಲ್ಲ ಮಾತಾಜಿ, ಇಷ್ಟೆಲ್ಲ ಓದಕ್ಕೆ ಓದ್ತೀವಿ ಆದ್ರೆ ನೆನ್ಪಿರ್ಬೇಕಲ್ಲ. ಆದ್ರೆ ಮತ್ತೆ ಮತ್ತೆ ಓದ್ಬೇಕು ಮಾತಾಜಿ ನೀವು, ಅವಾಗ ಅದೇ ಶ್ರವಣ ಕೀರ್ತನ ಸ್ಮರಣ ಆಗ್ತಾ ಇರ್ಬೇಕು. ಅಂದ್ರೆ ಈಗ ಬರೋದ 9 ಕ್ವಶನ್ ಅಷ್ಟೇ ಬರ್ತಾವ ಮಾತಾಜಿ ನಮ್ಗೆ ಇವಾಗ? ಅಷ್ಟೇ ಮಾತಾಜಿ. ಅಷ್ಟೆಲ್ಲ ಓದಿದ್ರೆ 9 ಕ್ವಶನ್ ಆನ್ಸರ್ ಬರೋದು ಮಾತಾಜಿ ನಾವು. ಹೌದು ಮಾತಾಜಿ. ಅಂದ್ರೆ ಈಗ ನೀವು ಏನ್ ಓದ್ತೀರಾ ಅದೇ ಇಂಪಾರ್ಟೆಂಟ್, ಆಮೇಲೆ ಎಕ್ಸಾಮ್ ಈಸಿ ಇರುತ್ತೆ. 20 ಮಾತಾಜಿ ಹಾಗಿದ್ರೆ ಮಾತಾಜಿ ಓನ್ಲಿ 20 ಅದು ಮಾರ್ಕ್ಸ್ 20 ಮಾರ್ಕ್ಸ್ ಅಂತ ಇರುತ್ತೆ ಮಾತಾಜಿ. ಅದನ್ನ ಏನಾದ್ರು 100ಗೆ ಅವ್ರು ಕನ್ಸಿಡರ್ ಮಾಡ್ತಾರ ಏನೋ ಗೊತ್ತಿಲ್ಲ. ಹೋದ್ಸಲ 25ರೊಳಗ 15 ಬರೀಲಿಕ್ಕೆ ಕೊಟ್ಟಿದ್ರು ಮಾತಾಜಿ. ಹಾ ಮಾತಾಜಿ, ಅಂದ್ರೆ ಮಾರ್ಕ್ಸ್ ಏನು ಕೊಟ್ಟಿರ್ಲಿಲ್ಲ ಎಷ್ಟೆಷ್ಟು ಅಂತ ಅಷ್ಟೇ ಅಲ್ಲ ಮಾತಾಜಿ? ಮಾತಾಜಿ ನಾನು ನೋಡಿದ ಪ್ರಕಾರ ಮೋಸ್ಟ್ಲಿ 65% ಪಾಸಿಂಗ್ ಮಾರ್ಕ್ಸ್. ಹಾ ಮಾತಾಜಿ, ಈಗ 20 ಕೊಟ್ಟಿರ್ತಾರೆ, ಅದ್ರಲ್ಲಿ 65% ಅಷ್ಟು ಆನ್ಸರ್ ಕರೆಕ್ಟ್ ಆಗಿ ನೀವು ಮಾಡಿದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾ ಹೌದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ವಾಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶೋಭಾ ಮಾತಾಜಿ, ನೀವು ಹೋಸ್ಟ್ ಇದ್ದೀರಾ? ಎಕ್ಸಿಟ್ ನೀವೇ ಮಾಡ್ಬೇಕು, ಲೈವ್ ಅಲ್ಲಿ ಇದ್ದೀರಾ? ಹಾ ಮಾತಾಜಿ. ನೋಡ್ತೀನಿ. ಹರೇ ಕೃಷ್ಣ.